ಗುರು ಶೆಟ್ರು ಅವರು ಹಾಯ್ ಅಕ್ಕ ಹಾಯ್ ಒಂದು ಲೈಕ್ ಕೊರಲೆ ಗುರು ಶೆಟ್ರೆ ಒಂಜಿ ಭಾರಿ ಅಪರೂಪ ಬರ್ತಾರೆ ತಾನೇ ಭಾರಿ ಅಪರೂಪ ಇರು ಎಂಚ ಉಲ್ಲಾರು ಯಾನು ಸೌಖ್ಯ ಒಂಜಿ ಲೈಕ್ ಕೊರ್ಲೆ ಎತ್ತಣ್ಣ ಒಂಜಿ ಲೈಕ್ ಕೊರ್ಲೆ ಯಾನ್ ಸೌಖ್ಯ ಅಲ್ಲೇ ಲೈಕ್ ಒಂಡಿ ಏರ್ನ ಲೈಕ್ ಕೊರ್ಲೆ ಫಸ್ಟ್ ಬೋನಿ ಇರು ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ದ ಬೋನಿ ಈರೇ ಇಲ್ಲಿ ಥ್ಯಾಂಕ್ ಯು ಉಣಸಂಡೆ ಗುರುವಣ್ಣ ಸ್ವಲ್ಪ ಬೊಂಬೈಡೆ ಉಲ್ಲಾರಾ ಗುರುವಣ್ಣ ದೂರ ಪೋಯರು ಬಲೆ ಮೆಸೇಜ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ದೂರ ಬೋದಿತ್ತಾರು ಈತು ದಿನ ಕೋಡೈತು ಜಾರು ಇನ್ನೀತು ಜಾರು ಹರ್ಷಿತಾ ನಾಗೇಶ್ ಅವ್ರು ಬಂದರು ಹಾಯ್ ಹರ್ಷಿತಾ ಅವರೇ ಹಾಯ್ ಒಂದು ಲೈಕ್ ಕೊಡಿ ಹರ್ಷಿತಾ ಅವರೇ ಎನ್ನ ಲವರ್ ಪತ್ತು ಪಂತೋಲು ಎಂಚ ಯೂಟ್ಯೂಬ್ ತೂವರ ಬಲ್ಲಿ ಬಂದು ಅಂದ ತೂವರ್ಚಿ ಉಲ್ಲೆ ಮುಂಬೈಡೆ ಅಂದೆ ಹಲೋ ಹಲೋ ಹರ್ಷಿತ್ ಅವರೇ ಒಂದು ಲೈಕ್ ಕೊಡಿ ಹರ್ಷಿತ್ ಅವರೇ ಊಟ ಆಯ್ತಾ ಹರ್ಷಿತ್ ಅವರೇ ನಿಮ್ಮದು ಏನು ಊಟಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ನಮಗೆ ಬೇಕು ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಸೀಸ್ ಮುಂಬೈಯಲ್ಲಿ ಏನು ಮಾಡೋದು ಗುರು ಶೆಟ್ರೆ ಅವರೇ ನೋಡಿ ಹರ್ಷಿತ್ ಅವರಿದ್ದಾರೆ ಕನೆಕ್ಟ್ ಆಗಿ ಗುರು ಶೆಟ್ರೆ ಸಪೋರ್ಟ್ ಐಡಿಯಾನ ಕೊಟ್ಟಿದ್ದೀನಿ ಲೈಕ್ ಬಂದಿದೆ ಸೀಸ್ ಬಂದಿದೆ ಥ್ಯಾಂಕ್ ಯು ಸೀಸ್ 3 ಮೆಂಬರ್ಸ್ ಇದ್ದಾರೆ ಗುರು ಶೆಟ್ರು ಬಲೆ ಓ ದೂರ ಬರ್ತೀನಿ ನನ್ನಲ್ಲ ಮುಗಿದಿಜಿ ದಾದ ಮುಗಿದಿಜಿ ಯಾನು ಊಟ ಆಯ್ತಾ ಸಿಸ್ಟರ್ ಆಯ್ತಾ ನಿಮ್ಮದು ನಂದು ಆಯ್ತು ಇವತ್ತು ಬೇಗ ಬಂದೆ ಊಟ ಮಾಡಿ ನಿಮ್ದು ಆಯ್ತಾ ಊಟ ಸಿಸ್ ನಾನು ಬೇಗ ಊಟ ಮಾಡಿದ್ದೆ ಇವತ್ತು ನನಗೆ ಮತ್ತೆ ಊಟ ಮಾಡಲಿಕ್ಕೆ ಆಗಲ್ಲ ಲೈವ್ ಮುಗಿದ ಮೇಲೆ ಮಾಡಬೇಕು ಕಂಟ್ರೋಲ್ ಆಗಲ್ಲ ಮತ್ತು ಎನರ್ಜಿ ಇರಲ್ಲ ಬಲೆ ಹತ್ತಿಯೇ ಬೇಲೆ ವರ್ಕ್ ಬೇಲೆ ಆಂಡಿಯೇ ಮುಗ್ಗಿಲು ಬೇಲೆ ಮುಗ್ಗಿದು ಜೋಕಲ್ಲೋ ಜಪರಾಟನೆ ಮಲ್ತಂದು ಲೇರು ಯಾರೆಲ್ಲ ಐಡಲ್ಲಿದ್ದೀರಾ ಬನ್ನಿ ಉಡುಪಿ ಸಿಸ್ ಅವರು ಬಂದರು ಹಾಯ್ ಉಡುಪಿ ಸಿಸ್ ಅವರೇ ಹಾಯ್ ವೆಲ್ಕಮ್ ಉಡುಪಿ 5 ಮೆಂಬರ್ಸ್ ಇದ್ದಾರೆ ಬನ್ನಿ ಆಯ್ತಪ್ಪ ಆಯಿತಾ 5 ಮೆಂಬರ್ಸ್ ಇದ್ದಾರೆ ಐಡಲ್ ಇರಬೇಡಿ ಸಪೋರ್ಟ್ ಮಾಡಿ ಬನ್ನಿ ಉಡುಪಿಯವರೇ ಒಂದು ಲೈಕ್ ಕೊಡಿ ಉಡುಪಿಯವರೇ ನಿಮಗೆ ಒಂದು ದಿನ ಬೇಕು 24 ಅವರ್ಸ್ ಆದಮೇಲೆ ನಿಮ್ಗೆ ಕೊಡ್ತಾರೆ ಲೈವ್ ಮಾಡಲಿಕ್ಕೆ ಅಯ್ಯೋ ದೇವರೇ ಬತ್ತೇರಾ ಅರ್ನ ಪೊದ್ದಾರು ಪಣ್ಣಗಣೆ ಪೊಡಿಗೆ ಹಬ್ಬ ಅದೆಂತಕ್ಕೆ ಅವರದನ್ನ ಎದುರುವುದು ಅವರಿಗೆ 4 ಮೆಂಬರ್ಸ್ ಇದ್ದೀರಾ ಬನ್ನಿಗೆ ಸಪೋರ್ಟ್ ಮಾಡಿ ನಮಗೆ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ 4 ಲೈಕ್ ಡನ್ ಆಗಿದೆ ಪ್ಲೀಸ್ ಬನ್ನಿ ಯಾರು ಒಬ್ಬರು ಬರಲಿಲ್ಲ ಯಾರು ಗೊತ್ತಾಗ್ತಿಲ್ಲ ಹರ್ಷಿತಾ ನಾಗೇಶ್ ಅವರು ಹಾಯ್ ಅಂತಿದ್ದಾರೆ ಹಾಯ್ ಹರ್ಷಿತಾ ನಾಗೇಶ್ ಅವರೇ ಉಡುಪಿ ನೀವು ಮೊದಲೇ ಇರಬೇಕಲ್ವ ಸಿಸ್ ನನಗೆ ತುಂಬ ಬೇಜಾರಾಯಿತು ನನಗೆ ಗೊತ್ತಿರಲಿಲ್ಲ ಸಿಸ್ ಕೆಲವರಿಗೆ ಕೊಡ್ತಾರಂತೆ ನನಗೆ ಕೊಡಲಿಲ್ಲ 24 ಅವರ್ಸ್ ಆಗಿದೆ ನೀವು ಫಸ್ಟ್ ಮೊದಲು ಮಾಡಿದಾರಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನಾನು ಬನ್ನಿ ಜನರೇ ಬನ್ನಿ ಅಂತಿದ್ದಾರೆ ಅದಕ್ಕೆ ನಾನು ನಿಮಗೆ ಏನು ಅಂದಿಲ್ಲ ನಾನು ಸಾರಿ ಸೀಸ್ 5 ಲೈಕ್ ಥ್ಯಾಂಕ್ ಯು ಸೋ ಮಚ್ ಉಡುಪಿ ಕುಕಿಂಗ್ ಚಾನಲ್ ನಿನ್ನ ಪ್ರೇಯಸಿ ಅವರು ಬಂದರು ಹಾಯ್ ನಿನ್ನ ಪ್ರೇಯಸಿ ಅವರೇ ವೆಲ್ಕಮ್
ನೀವು ನೀವು ಹೊಸ್ದಾಗಿ ಬಂದಿದ್ದೀರಾ, ಬನ್ನಿ ಬನ್ನಿ. ಬ್ಲೂ ಕೊಟ್ಟೆ ಸಿಸ್ ನಿಮಗೆ. ಹ್ಞೂ ಗುರು ಶೆಟ್ರು ದಾಯಗಿಯೇ ದಾದೆ ಆಂಡು ನಾಯ್ಕೆರೆಗು ನಾಯ್ಕೆರೆಗು ಏರನೆ ನಿರ್ಣ್ಯತ್ ಮಲ್ಪಾಯ ನಾಯ್ಕೆರೆಗೆ ಏರ್ಲ ನಿರ್ತಿಜೀರ್. ನಿನ್ನ ಪ್ರೇಯಸ್ ಅವರೇ ಒಂದು ಲೈಕ್ ಕೊಡಿ, ಬನ್ನಿ ಸಪೋರ್ಟ್ ಮಾಡಿ. ನೋಡಿ ಹರ್ಷಿತಾ ಅವರಿದ್ದಾರೆ, ಇಲ್ಲಿ ಉಡುಪಿ ಅವರಿದ್ದಾರೆ, ಗುರು ಶೆಟ್ರ್ ಅವರಿದ್ದಾರೆ. ಎಲ್ರಿಗೂ ಸಪೋರ್ಟ್ ಮಾಡಿ, ಬನ್ನಿ ಕನೆಕ್ಟ್ ಆಗಿ. ಎಲ್ರಿಗೂ ನಿಮ್ಮ ಅಮೂಲ್ಯವಾದ ಒಂದು ಲೈಕನ್ನು ನನಗೆ ಕೊಡಿ. ಇನಿ ಅಟೆಂಡೆನ್ಸ್ ಸೆಟ್ರ್ ಪಾಡಿಯರು ಅಂದು ಫಸ್ಟ್ ಸೆಟ್ರೇನ ನೀನು ಫಸ್ಟೇ போய்தேறாரு. ಗೀತಾ ಹಲೋ ಸೀಸ್, ಹಲೋ ಗೀತಾ ಸೀಸ್, ಹಾಯ್. ಲೈಕ್ ಡನ್ ಸೀಸ್, ಲೈಕ್ ಥ್ಯಾಂಕ್ ಯು ಸೀಸ್, ಥ್ಯಾಂಕ್ ಯು. ಗೀತಾ ಅವರೇ ಒಂದು ಲೈಕ್ ಕೊಡಿ, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. 4 ಲೈಕ್ ತೋರ್ತಾ ಇದೆ, ಅದೇನು ಆಗಿ. ನಿನ್ನ ಗೀತಾ ಅವರೇ ಊಟ ಆಯ್ತಾ ನಿಮ್ಮದು? ನಿನ್ನ ಪ್ರಿಯಸ್ ಅವರೇ ನೀವು ಊಟ ಆಯ್ತಾ? ಪ್ರಿಯಸಿ ಗುರು ಶೆಟ್ರು ಎನ್ನ ಅಕ್ಕಗೂ ಎನ್ನ ಅಕ್ಕನ ತೂವರೆ ಬತ್ತೀನಿ ಬೇಗ ಅಂದವು. ಅಕ್ಕನ ತೂಕ ಅಂದ ನನಗೆ 2 ದಿನ ಬೈಜೇರು, 2 ದಿನ ತೀನಿ ಕೋಡೆ ಬೊಯ್ದು ಚೇರು. ಗೀತಾ ಸಿಸ್ ಲೈಕ್ ಡನ್, ಅದೇನು ಲೈಕ್ ಊಟ ಆಯ್ತಾ ಸಿಸ್? ನಂದು ಆಯ್ತು, ಇವತ್ತು ಬೇಗ ಊಟ ಮಾಡಿ ಬಂದೆ ನಾನು, ಯಾಕಂದರೆ ಮತ್ತೆ ಊಟ ಮಾಡಲಿಕ್ಕೆ ಟೈಮೇ ಸಿಗೋದಿಲ್ಲ, ಅದಕ್ಕೆ. ನಿಮ್ದು ಆಯ್ತಾ ಸಿಸ್ ಊಟ? 4 ಲೈಕ್ ತೋರ್ತಿದೆ, ಅದೇನು ಎಷ್ಟಿದೆ ಲೈಕ್? ಉಡುಪಿ ಎಷ್ಟು ಲೈಕ್ ಇದೆ? ಅಂದು ಲೈಕ್ ಅಂದು ಕೋಡೆ ಸೆಟ್ರೇನ ಸುದ್ದಿ ಜನ್ನ ಅಂದು ಲೈಕ್ ಇಟ್ಟವರು ಬಂದರು. ಒಣಸಾಂಡೆ ಇರ್ನ ಎನ್ನ ಒಣಸಾಂಡಿಯೇ ಇರ್ನಾಂಡೆ ಆಯಿತು ಸಿಸ್. ಹೌದಾ ಉಡುಪಿ 5 ಲೈಕ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹೌದಾ 5 ಇದೆಯಾ? ನನಗೆ 4 ತೋರ್ತಾ ಇದೆ. ನಿನ್ನ ಪ್ರೇಯಸಿ ಅವ್ರು ಕೊಟ್ರಾ? ಗೀತಾ ಅವ್ರು ಕೊಟ್ಟರು. ಮತ್ತು ಲೈಕ್ ಇಟ್ಟವರೇ ಕೊಟ್ರಾ? ಒಂದು ಲೈಕ್ ಕೊಡಿ. ಲೈಕ್ ಇಟ್ಟವರೇ ನಿಮ್ಮ ಹೆಸರಲ್ಲೇ ಲೈಕ್ ಇಟ್ಟಿದೆ, ಒಂದು ಲೈಕ್ ಕೊಡಿ. ಲೈಕ್ ಇಟ್ಟವರೇ ಊಟ ಆಯ್ತು. ಉಣಸಾಂಡೆ ಎನ್ನ ಆಂಡು ಉಡುಪಿ ನಾಯಕಿಂಗ್ ಚಾನಲ್ ದೂರ ಪೋತರ್ ಸೆಟ್ರೆ ಅದು ಹೇಗೆ ಗೊತ್ತಿಲ್ಲ. ಈಗ 3 ಉಂಟು ನೋಡಿ, ಈಗ 3 ಉಂಟು, ಲೆಸ್ ಆಯಿತು ನೋಡಿ, ಈಗ 4 ಆಯಿತು, ಲೆಸ್ ಫಿರ್ ವಾಪಸ್ ಸಿಸೋ ತೂ ಬೈಟು ಸೋಜಾ. ಹಾಂ ಸೂಪರ್ ಸಪೋರ್ಟ್ ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. 4 ಉಂಡು ಅತ್ತೆ ಅಂದು 5 ಉಂಡು ಎರ ಲೆಸ್ ಮಲ್ತೊಂದು ಉಲ್ಲೇ ಇರುತ್ತೆ. ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಹರ್ಷಿತಾ ನಾಗೇಶ್ ಅವರು. ಅಂದಿಯೇ ಎನ್ನ ಬುಡೇದಿ ಯೂಟ್ಯೂಬ್ ತೂವರೆ ಬಲ್ಲಿ ಬಂತೋಲು ಇನಿ ಅವು ಅಂಚನಾ. ಓಕೆ ಓಕೆ ಹರ್ಷಿತಾ ನಾಗೇಶ್ ಹಲೋ. ವೀಣಾ ಆರಾಧ್ಯ ಅವರು ಬಂದರು. ಹಲೋ ಸಿಸ್ಟರ್, ಹಾಯ್ ಸಿಸ್ಟರ್. ಲೈಕ್ ಕೊಡಿ, ಲೈಕ್ ಇಟ್ಟವರು ಕೊರಿಯರೇ. ಓಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಇಟ್ಟವರೇ. ವೀಣಾ ಆರಾಧ್ಯ ಅವರು ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ವೀಣಾ ಆರಾಧ್ಯ ಅವರೇ, ಥ್ಯಾಂಕ್ ಯು. ನೋಡಿ ಲೈಕ್ ಇಟ್ಟವರೇ ಕನೆಕ್ಟ್ ಆಗಿ ಇದ್ದಾರೆ ಇಲ್ಲಿ ಎಲ್ಲರೂ. ಒಣಸ್ದಾದ ಸೀಸ್ ಇನಿ ನುರ್ಗೆದ ಸಾಂಬಾರ್, ನುರ್ಗೆ ಸಾಂಬಾರ್ ಅತ್ತ ನುರ್ಗೆ ಗ್ರೇವಿ ಅಂದು ಏನು ಸ್ಪೆಷಲ್ ನುಗ್ಗೆಕಾಯಿ ಗ್ರೇವಿ ಮಾಡಿದ್ದು ಇವತ್ತು. ಲೈಕ್ ಇಟ್ಟು ಓಕೆ ಅಂತಿದ್ದಾರೆ ನೋಡಿ. ಲೈಕ್ ಇಟ್ಟು ಅವರು ಓಕೆ ಅಂತಿ. ಸೂಪರ್ ಸಪೋರ್ಟು ವೀಣಾ ಆರಾಧ್ಯ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬನ್ನಿ ಬನ್ನಿ ಜನರೇ ಮುಂದೆ ಬನ್ನಿ. ನಮ್ಮ ಅಣ್ಣ ಬಂದರು. ಧರ್ಮಸ್ಥಳ ಸಂಘದ ಯಾರ ಅಮೌಂಟು ಕಟ್ಟಿಲ್ಲ ಅವರ ಮನೆಯಲ್ಲಿ ಪಾತ್ರೆಗಳು ಹರಾಜು ಮಾಡಲಾಗುತ್ತೆ. ಹೌದಾ ಓಕೆ ಸೀಸ್ ಅಂತಿದ್ದಾರೆ ಗೀತಾ ಅವರು. ಥ್ಯಾಂಕ್ ಯು ಅಣ್ಣಯ್ಯ ಅವರೇ, ಥ್ಯಾಂಕ್ ಯು ಅಣ್ಣಯ್ಯ ಅವರೇ. ನಿಮ್ಮದು ಮೆಸೇಜ್ ಹಾಕಿ ಅಂದಿದ್ದೆ DC ಲೋಕೇಶ್ ಅವರೇ. ನಿಮ್ಮದು ಮೆಸೇಜ್ ಹಾಕಿ ನಿಮ್ಮದು ಬ್ಲೂ ಕೊಡ್ತೀನಿ ಅಂದಿದ್ದೆ, ನೀವು ಹಾಕಲೇ ಇಲ್ಲ. ಅಣ್ಣ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೀನಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹರ್ಷಿತ್ ಅವರು ಲೈಕ್ ಇಟ್ಟವರೇ ಸಪೋರ್ಟ್ ಮಾಡಿ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು ಸಪೋರ್ಟ್ ಅಂದಿದ್ದಾರೆ. ಗೀತಾ ಅವರು ನಗಾಡ್ತಿದ್ದಾರೆ, ಯಾಕಂತ ಗೊತ್ತಿಲ್ಲ.
ಅಣ್ಣಯ್ಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ಲೈಕ್ ಇಟ್ಟವರೇ ಸಪೋರ್ಟ್ ಕೊಡಿ ಅಂತಿದ್ದಾರೆ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಾನು ಗಿಫ್ಟ್ ಮಾಡಿದ್ದೀನಿ ನೋಡಿ. ಯಾರಿಗೆ? ಹರ್ಷಿತಾ ಅವರೇ. ನೀವು ನ್ಯೂ ಪೀಪಲ್ ಯಾರು ಇದ್ದಾರೆ? ನ್ಯೂ ಪೀಪಲ್ ಯಾರಿದ್ದಾರೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಲೈಕ್ ಇಟ್ಟವರೇ, ಲೈಕ್ ಇಟ್ಟವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ, ಕೊಡಿ ಅಣ್ಣಯ್ಯ. ಒಂದು ಲೈಕ್ ಕೊಡಿ ಅಣ್ಣಯ್ಯ ಅವರೇ, ಒಂದು ಲೈಕ್ ಕೊಡಿ. ಲೈಕ್ ಇಟ್ಟವರೇ ಸೂಪರ್ ಸಪೋರ್ಟ್ ಇದ್ದಾರೆ ಅಣ್ಣಯ್ಯ ಅವರು. ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಮ್ಮ ವೀಣಾ ಆರಾಧ್ಯ ಅವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ಅವರೇ, ಒಂದು ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಅಣ್ಣಯ್ಯ ಅವರು. ನ್ಯೂ ಯಾರು ಇಲ್ಲ ಸಿಸ್, ಇಲ್ಲ ಓಲ್ಡು. ಹೌದು, ಇವಾಗ ಬರ್ತಾರೆ ನೋಡಿ. ನ್ಯೂ ಪೀಪಲ್ ಇದ್ರವರೆಗೂ ಯಾರೂ ಇಲ್ಲ. ಹೌದು, ಲೈಕ್ ಇಟ್ಟವರಿದ್ದಾರೆ ಅಣ್ಣಯ್ಯ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಉಡುಪಿ ಅಂತಿದ್ದಾರೆ ವೀಣಾ ಆರಾಧ್ಯ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಅಣ್ಣಯ್ಯ ಅವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ಥ್ಯಾಂಕ್ ಯು ಅಣ್ಣಯ್ಯ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅಣ್ಣಯ್ಯ ಅವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ನೀವು ಯಾರೂ ಇಲ್ಲ. ಹೌದಾ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉಡುಪಿ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ. ಉಡುಪಿ ಒಂದು ವಿಡಿಯೋ ಕಮೆಂಟ್ ಹಾಕಿ ಅಂತಿದ್ದಾರೆ ವೀಣಾ ಅವರು. ಅಣ್ಣಯ್ಯ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ಥ್ಯಾಂಕ್ ಯು ತುಂಬ ಹೃದಯದ ಧನ್ಯವಾದ. ನಾನು ಒಂದು ಕಮೆಂಟ್ ಹಾಕ್ತೀನಿ ಅಂತಿದ್ದಾರೆ ವೀಣಾ ಅವರು. ಉಡುಪಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಣ್ಣಯ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಇಟ್ಟವರೇ ಒಬ್ಬರೇ ಇರೋದು, ಪ್ಲೀಸ್ ಸಪೋರ್ಟ್ ಮಾಡಿ. ಲೈಕ್ ಇಟ್ಟವರೇ 1 ನಿಮಿಷ ಬರ್ತೀನಿ. ಓಕೆ, ಊಟ ಮಾಡಿ ಬನ್ನಿ. ಉಡುಪಿಯವರು ನಾನು ಆಲ್ರೆಡಿ ಕನೆಕ್ಟೆಡ್ ವೀಣಾ ಅವರೇ ಅಂತಿದ್ದಾರೆ. ಆಯ್ತಾ, ಬನ್ನಿ. ಎಲ್ಲಿ ಹೋದ್ರಿ? ಯಾರು ನ್ಯೂ ಮೆಂಬರ್ ಇಲ್ಲ ಅಂತ ಸೀದಾ ಓಡಿ ಹೋದ್ರಿ. ಈಗ ಬರ್ತಾರೆ ನೋಡಿ. ಬನ್ನಿ ಜನರಿ, ಗುರು ಶೆಟ್ರು ಇರಲಿ. ಅಕ್ಕ ಬಾಲೆಗು ಹುಷಾರಿಜ್ಜೆ ಉಂಡು ಆಯಾಗ ಬೈಯದನ್ನ ಕೆಮ್ಮು ಆರ್ಬಿಡು. ಆಯ ಒಂಚೂರು ಎಣ್ಣೆದ ಪ್ರೈತ ಮೀನು ತಿಂದೆ ಅಂಚಾದು ಹುಷಾರುಲೆ. ಹೌದು, ಬಟ್ 1 ವಿಡಿಯೋ ವ್ಯೂ ಮಾಡಿ ಕಮೆಂಟ್ ಹಾಕಿ ಅಂತಿದ್ದೀರಿ. ಅಕ್ಕ ಬಾಲೆಗೂ ಹುಷಾರಿಜ್ಜ ಉಂಡು ಹುಷಾರುಲೆ. ವಾಚ್ ಆಗುತ್ತೆ ಅಂತ. ಲೈಕ್ ಇಟ್ಟವರೇ ಇಲ್ವಾ? ಲೈಕ್ ಇಟ್ಟವರು ಇಲ್ವಾ? ವೀಣಾ ಆರಾಧ್ಯ ನಾನು ಮಾಡ್ತೀನಿ ನಿಮಗೆ. ಹೋದ್ರಾ? ಇದ್ದೀರಾ? ಯಾರೆಲ್ಲ ಲೈಕ್ ಕೊಟ್ಟರು? ನಮ್ಮ ಭಯ್ಯ ಬಂದರು, ಪೂರ್ಣ ಪ್ರಕಾಶ್ ಚೌಧರಿ ಅವರು ಬಂದರು. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಥ್ಯಾಂಕ್ ಯು ಭಯ್ಯ. ವೆಲ್ಕಮ್. ಗುಡ್ ಈವ್ನಿಂಗ್ ಆಲ್ ಅಂತಿದ್ದಾರೆ. ವೆಲ್ಕಮ್ ಭಯ್ಯ, ವೆಲ್ಕಮ್. ಖಾನಾ ಹೋ ಗಯಾ? ನೈ 10 ಬಜೆ ಐನಾ ಆಪ್ಕಾ ಖಾನಾ? ಓಕೆ, ವೆಲ್ಕಮ್ ಭಯ್ಯ, ವೆಲ್ಕಮ್. ಏಜೆಸ್ ಹಾಯ್ ಅಂತಿದ್ದಾರೆ. ಏಜೆಸ್ ಅವರು ಬಂದರು, ಹಾಯ್ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು. ಪೂರ್ಣ ಪ್ರಕಾಶ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಭಯ್ಯ ನಿಮ್ಮ ಸಪೋರ್ಟ್ ಮಾಡಬೇಕಂತೆ. ಗುಡ್ ಈವ್ನಿಂಗ್ ಎವ್ರಿ ಒನ್ ಅಂತಿದ್ದಾರೆ ಪೂರ್ಣ ಪ್ರಕಾಶ್ ಚೌಧರಿ ಅವರು. ವೆಲ್ಕಮ್ ಎವ್ರಿ ಒನ್ ಅಂತಿದ್ದಾರೆ ಪೂರ್ಣ ಪ್ರಕಾಶ್ ಚೌಧರಿ ಅವರು. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. ಏಜೆಸ್ ಬ್ಲಾಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುರುಶೆಟ್ರು ಅವರು. ಅಣ್ಣಯ್ಯ ಬಾರೋ ಅಂತಿದ್ದಾರೆ. ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್, ಇವತ್ತು ಹಾಕಿದ ವಿಡಿಯೋ ನೋಡಿ ಬಂದೆ ಸಿಸ್ ಅಂತಿದ್ದಾರೆ. ಹಾಯ್ ಏಜೆಸ್ ಅವರೇ ಅಂತಿದ್ದಾರೆ ವೀಣಾ ಅವರು. ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ಟನ್ನು ಕಳಿಸುವವರು ಯಾರು? ತುಂಬ ಥ್ಯಾಂಕ್ಸ್ ನಿಮಗೆ. ಉಡುಪಿ ರುಕೋಣ ಬೇಟೋಣ ಉಡುಪಿ ಕುಕ್ಕಿಂಗ್ ಚಾನಲ್. ಹಾಯ್ ಏಜೆಸ್ ಅವರು ಅಂತಿದ್ದಾರೆ. ಹರ್ಷಿತಾ ಅವರು ಫ್ರೆಂಡ್ಸ್ ಅಂತಿದ್ದಾರೆ. ಇಲ್ಲಿ ಬಂದರು ನೋಡಿ, MH ಕಿಂಗ್ ಅವರು ಬಂದರು ನೋಡಿ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. MH ಕಿಂಗ್ ಅವರೇ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಕನ್ನಡಿಗ ಅವರು ಬಂದರು ನೋಡಿ, ಹೊಸೊಬ್ಬರು ಬಂದರು ನೋಡಿ. ಹಾಯ್ ದರ್ಶನ್ ಕನ್ನಡಿಗ ಅವರೇ, ಊಟ ಆಯ್ತಾ? ಏಜೆಸ್ ಅವರೇ ಹಾಯ್. ವೀಣಾ ಅವರೇ ಅಂತಿದ್ದಾರೆ. ವೀಣಾ ಅವರು ಜಪ್ಪು ಸನ್ವಿತ ನೀವು MH ಕಿಂಗ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಏಜೆಸ್ ಅವರು ಹಾಯ್ ಉಡುಪಿ ಸಿಸ್ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು ದರ್ಶನ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಇಲ್ಲಾಂದರೆ ಅವರು ಹೋಗ್ತಾರೆ. ಆಯಿತು ನಿಮ್ಮದು ನಂದು ಆಯಿತು. ದರ್ಶನ್ ಕನ್ನಡಿಗ ಅವರೇ ನಿಮ್ಮದು ಆಯಿತಾ? ಏನು ಸ್ಪೆಷಲ್ ಇವತ್ತು? ಓಕೆ ವೀಣಾಜಿ ಅಂತಿದ್ದಾರೆ ದರ್ಶನ್ ಅವರು.
ಇವರು ಎಮ್ ಎಚ್ ಕಿಂಗ್ ಅವರೇ ಇದ್ದೀರಾ, ಬನ್ನಿ ಬನ್ನಿ ಸಪೋರ್ಟ್ ಮಾಡಿ, ಕನೆಕ್ಟ್ ಹಾಕಿ, ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ವೀಣಾ ಅವರು. ದರ್ಶನ್ ಅವರೇ ಸಪೋರ್ಟ್ ಮಾಡಿ ಅಂತಿದ್ದಾರೆ ಹರ್ಷಿತಾ ಅವರು ಪ್ಲೀಸ್ ಅಂತಿದ್ದಾರೆ. ಗೋಲ್ಡನ್ ಸ್ಟಾರ್ ಅವರು ಬಂದರು, ಸೂಪರ್ ಸಪೋರ್ಟ್ ಅಲ್ಲಿ ಬಂದರು. ಥ್ಯಾಂಕ್ ಯು ಸೊ ಮಚ್. ಎಸ್ ಅವರು ದರ್ಶನ್ ಕನ್ನಡಿಗ ಗಿಫ್ಟ್ ಡನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಬೆಸ್ಟ್ ಅವರು ಬಂದರು. ಹಾಯ್ ಅಕ್ಕ, ಹಾಯ್ ತಮ್ಮ, ಹೇಗಿದ್ದೀರಾ? ಗುರುಶೆಟ್ರು ಲೈಕ್ ಇಟ್ ಅವರೇ ಲೈಕ್ ಮಾಡಬೇಕು, ಮಾಡೋಕೆ ಹೋಗಿದ್ದಾರೆ, ಬರ್ತಾರೆ, ವೆಯ್ಟ್ ಮಾಡಿ. ದರ್ಶನ್ ಕನ್ನಡಕ ಓಕೆ ಹರ್ಷಿತಾಜಿ ಅಂತಿದ್ದಾರೆ. ಉಡುಪಿ ಅವರು ಎಮ್ ಎಚ್ ಕಿಂಗ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ, ಕಮೆಂಟ್ ಮಾಡಿ ಆಯಿತು ಅಂತಿದ್ದಾರೆ. ಎಮ್ ಎಚ್ ಬ್ರೂ ಇದ್ದೀರಾ? ಬೆಸ್ಟ್ ಅವರು ಅಕ್ಕ ಅಂತಿದ್ದಾರೆ. ಏನು ತಮ್ಮ, ಏನು ಊಟ ಆಯ್ತಾ ತಮ್ಮ? ಬೆಸ್ಟ್ ಸಪೋರ್ಟಿಂಗ್ ಅಕ್ಕ. ಓಕೆ ತಮ್ಮ. ದರ್ಶನ್ ಅವರು ಓಕೆ ಎಜೆಸ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಹಾಯ್ ವೀಣಾ ಆರಾಧ್ಯ ಅವರೇ ಅಂತಿದ್ದಾರೆ. ಬೆಸ್ಟ್. ಬನ್ನಿ ಜನರೇ, ಬನ್ನಿ ಮೆಸೇಜ್ ಮಾಡಿ. ನಮ್ಮ ದಿನೇಶ್ ಮ್ಯಾಂಗ್ಳೂರು ಅವರು ಬಂದಿದ್ರು ನೋಡಿ, ಬಂದರು. ಹಾಯ್ ದಿನೇಶ್ ಅಣ್ಣ, ಊಟ ಸಾಂಡೆ ಇರೇನಾ? ಬೆಸ್ಟ್ ಅವರು ಬಂದರು. ಅಕ್ಕ ಬಾವಿ ನ್ಯೂ ಐ ಡಿ ಇದೆ, ಗಿಫ್ಟ್ ಕೊಡಿ. ಎಷ್ಟು ಐ ಡಿ ಇರುತ್ತದೆ ಭಾವ ಅವರಲ್ಲಿ ಒಂದೇ ಇರುವುದು. ದರ್ಶನ್ ಅವರೇ ಗಿಫ್ಟ್ ಮಾಡ್ತೀನಿ ನೋಡಿ ಅಂತಿದ್ದಾರೆ. ಹರ್ಷಿತಾ ಅವರು. ಎಜೆಸ್ ಅವರು ಎಮ್ ಎಚ್ ಕಿಂಗ್ ಗಿಫ್ಟ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ. ಎಮ್ ಎಚ್ ಕಿಂಗ್ ಇಲ್ವಾ ಅಂತ ಬಂದು ಹೋದ್ರಾ ಅಂತ. ದರ್ಶನ್ ಕನ್ನಡಿಗ ಬ್ರದರ್ ಗಿಫ್ಟ್ ರಿಟರ್ನ್ ಮಾಡಿ, ಕಮೆಂಟ್ ಮಾಡಿ ಆಯಿತು ಅಂತಿದ್ದಾರೆ. ಉಡುಪಿ ಸಿಸ್ ನೀವು ಗಿಫ್ಟ್ ಮಾಡಿ ಅಂತಿದ್ದಾರೆ. ಹರ್ಷಿತಾ ಅವರು ಗೋಲ್ಡನ್ ಸ್ಟಾರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರ್ಷಿತಾ ಅವರು ಪ್ಲೀಸ್ ಅಂತಿದ್ದಾರೆ. ಎಜೆಸ್ ಅವರು ದರ್ಶನ್ ಪ್ರೂ ಕಮೆಂಟ್ ಹಾಕಿದ್ದೇನೆ ನೋಡಿ ಅಂತಿದ್ದಾರೆ. ಹಾಯ್ ಸಿಸ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಹಾಯ್ ಪ್ರೀತಿ ಕುಮಾರ್ ಅವರೇ. ಪ್ರೀತಿ ಕುಮಾರ್ ಸಪೋರ್ಟ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಬಾವಾ ಬಿಸ್ನೆಸ್ ಮ್ಯಾನ್ ಅಲ್ವಾ? ಬಿಸ್ನೆಸ್ ಮ್ಯಾನ್ ಹತ್ರ ಒಂದೇ ಮೊಬೈಲ್ ಇರೋದು, ಎರಡು ಇಲ್ಲ. ವೀಣಾ ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ದರ್ಶನ್ ಕನ್ನಡಿಗ ವೀಣಾ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು ಓಕೆ ದರ್ಶನ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ದರ್ಶನ್ ಕನ್ನಡಿಗ ನಿಮಗೆ ಉಡುಪಿ ಅವರು ಕೊಟ್ಟಿದ್ದಾರೆ ಮತ್ತು ಎಜೆಸ್ ಅವರು ಕೊಟ್ಟಿದ್ದಾರೆ, ಮೆಸೇಜ್ ಹಾಕಿ ಬಂದಿದ್ದಾರೆ. ಅವರಿಗೂ ರಿಟರ್ನ್ ಮಾಡಿ ಬ್ರದರ್. ಓಕೆ ದರ್ಶನ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ವೀಣಾ ಅವರು ಗೋಲ್ಡನ್ ಸ್ಟಾರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೋಲ್ಡನ್ ಸ್ಟಾರ್ ಇದ್ದಾರೆ, ಅವರಿಗೂ ಕನೆಕ್ಟ್ ಆಗಿ. ಎಜೆಸ್ ಅವರು ಅಕ್ಕ ಬಾವ ಗಿಫ್ಟು ಬರಬೇಕು, ಇನ್ನು ಎಕ್ಸ್ಟ್ರಾ ಅಂತಿದ್ದಾರೆ. ಪ್ರೀತಿ ಕುಮಾರ್ ಗೋಲ್ಡನ್ ಸ್ಟಾರ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಎಜೆಸ್ ಅವರು ದರ್ಶನ್ ಕನ್ನಡಿಗ ಅವರೇ ನಿಮ್ಮ ಶಾರ್ಟ್ ವಿಡಿಯೋಗೆ ದರ್ಶನ್ ಅವರು ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ದೇನೆ, ರಿಟರ್ನ್ ಕೊಡಿ ಅಂತಿದ್ದಾರೆ. ದರ್ಶನ್ ಅವರೇ ನಿಮ್ಮ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರಂತೆ ನೋಡಿ. ಎಜೆಸ್ ಅವರು ಚೆಕ್ ಮಾಡಿ ರಿಟರ್ನ್ ಕೊಡಿ. ಓಕೆ ಅಂತಿದ್ದಾರೆ ದರ್ಶನ್ ಅವರು. ಉಡುಪಿ ವೀಣಾ ಆರಾಧ್ಯ ಅವರೇ ನಿಮ್ಮದು ಲೈವ್ ಇದೆಯಾ ಅಂತಿದ್ದಾರೆ. ಪ್ರೀತಿ ಅವರು ಬೆಸ್ಟ್ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ನೋಡಿ ನೀವು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತಾನೆ ಹೋಗಿ, ಅವರು ಆವಾಗ ಬೇಗ ನಿಮಗೆ ಗಿಫ್ಟ್ ಸಿಗುತ್ತೆ. ಈಗ ನೋಡಿ ಅವರಿಗೆ ನೀವು ಕೊಟ್ಟರೆ ನಿಮಗೆ ಅವರು ಕೊಡ್ತಾರೆ ವಾಪಸ್ಸು ರಿಟರ್ನ್ ಬೇಗ. ಬೆಸ್ಟ್ ಅವರೇ ನಾನು ಇದ್ದೇನೆ ಅಂತಿದ್ದಾರೆ ಎಜೆಸ್ ಅವರು. ಓಕೆ ಎಜೆಸ್ ಅವರು ಅಂತಿದ್ದಾರೆ. ದರ್ಶನ್ ಅವರು ಪ್ರೀತಿ ಕುಮಾರ್ ಉಡುಪಿ ನಾಯಕ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಎಲ್ಲರೂ ಕೊಡಿ ಅಂದರೆ ಯಾರು ಕೊಡ್ತಾರೆ? ಅವರು ನೀವು ಕನೆಕ್ಟ್ ಆಗಿ ಅವರು ಕನೆಕ್ಟ್ ಆಗ್ತಾರೆ, ಇಬ್ಬರು ಕನೆಕ್ಟ್ ಆಗಿ ಹಾಗೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಚೋಡು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೀತಿ ಕುಮಾರ್ ಗಿಫ್ಟ್ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು ದರ್ಶನ್ ಡನ್ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ದರ್ಶನ್ ಕನ್ನಡಿಗ ಹರ್ಷಿತಾ ಗಿಫ್ಟ್ ಡನ್ ಅಂತಿದ್ದಾರೆ. ಉಡುಪಿ ನಾನು ಗಿಫ್ಟ್ ಕೊಟ್ಟರೆ ಪ್ರೀತಿಯವರೇ ಕೊಟ್ಟೆ ನೀವು ಗಿಫ್ಟ್ ಕೊಟ್ರ ಪ್ರೀತಿಯವರೇ ಅಂತಿದ್ದಾರೆ. ಉಡುಪಿ ಅವರು. ಗುರುಶೆಟ್ರು ಮುಲ್ಪ ಪೂರಕುಲ್ಲ ಎರಡಲ ಪಾತೆರು ಬರ್ಪಿನ 10 ಗಿಫ್ಟ್ ಕೋಡ್ ರಿಟರ್ನ್ ಮಾಡಿ ಪಂಡ್ರೆ ಬರ್ತೀವಿ. ದರ್ಶನ್ ವೆಲ್ಕಮ್ ಮೀನಾ ಅಂತಿದ್ದಾರೆ. ಎಜೆಸ್ ಅವರು ಎಮ್ ಎಚ್ ಕಿಂಗ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಪ್ರೀತಿ ಸಪೋರ್ಟ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಗಿಫ್ಟ್ ಅಂತಿದ್ದಾರೆ. ಉಡುಪಿ ನಾಯಕ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ನೀವು ಕೊಡಿ, ನಾನು ಕೊಟ್ಟು ತುಂಬ ಡೇ ಆಯಿತು ಅಂತಿದ್ದಾರೆ.
ಯಾರಿಗೆ? ಏಜೆಸ್ ಅವರೇ, ಏಜೆಸ್ ಅಲ್ಲ, ಉಡುಪಿ ಅವರೇ. ನೀವು ಯಾರಿದ್ದೀರಾ ಸಪೋರ್ಟ್ ಮಾಡಿ ಅಂತಿದ್ದಾರೆ. ವೀಣಾ ನಾವು ಮಾಡ್ತೀವಿ ಅಂತಿದ್ದಾರೆ. ದರ್ಶನ್ ಏಜೆಸ್ ಡನ್ ಅಂತಿದ್ದಾರೆ ನೋಡಿ. ಏಜೆಸ್ ಅವರೇ, ನಾನು ನಿಮಗೆ ಗಿಫ್ಟ್ ಕೊಟ್ಟೆ, ನೀವು ಕೊಡ್ತೀರಾ ನನಗೆ? ಕೊಟ್ಟೆ ನೀವು ಕೊಡ್ತೀರಾ ನನಗೆ? ಏಜೆಸ್ ಅವರೇ, ನಾನು ನಿಮಗೆ ಗಿಫ್ಟ್ ಕೊಟ್ಟೆ, ನೀವು ಕೊಡ್ತೀರಾ ನನಗೆ? ಕೊಡ್ತಾರೆ ನೋಡಿ, ಏನು ಕೊಡ್ತಾರೆ, ಅವರು ಯಾರಿಗೂ ಇದು ಮಾಡಲ್ಲ, ಕೊಡ್ತಾರೆ. ಕೊಡಿ. ದರ್ಶನ್ ಅವರು, ವೀಣಾ ಊಟ ಆಯ್ತಾ ಅಂತಿದ್ದಾರೆ. ವೀಣಾ ಆರಾಧ್ಯ ಅವರು, ಮತ್ತೆ ಸಪೋರ್ಟ್ ಮಾಡಿ, ಅನ್ಸಬ್ ಮಾಡಬೇಡಿ ಅಂತಿದ್ದಾರೆ. ದರ್ಶನ್ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ಏಜೆಸ್ ಅವರು ಡನ್ ಅಂತಿದ್ದಾರೆ. ದರ್ಶನ್ ಅವರು ನೋಡಿ, ಏಜೆಸ್ ಅವರೇ ಚೆಕ್ ಮಾಡಿ. ದರ್ಶನ್ ಅವರೇ, ಏಜೆಸ್ ಅವರಿಗೆ ಗಿಫ್ಟ್ ಬಂದಿಲ್ಲ ಅಂತೆ, ನೋಡಿ ಚೆಕ್ ಮಾಡಿ. ಉಡುಪಿ ಅವರೇ, ನಾವು ಆಲ್ರೆಡಿ ನಿಮಗೆ ಕನೆಕ್ಟ್ ಆಗಿದ್ದೀನಿ, ತುಂಬ ದಿನ ಆಯಿತು. ಅವರು ಆಗಿದ್ದಾರಂತೆ. ಈತ್ ಮಾತ್ರ ಗಿಫ್ಟ್ ಮಾತ್ರ ಕೊರಿಜಿಂಡ ಅತ್ತೆ ಸಿಟ್ರೆ ಗುಡ್ಡು. ಗೋಲ್ಡನ್ ಸ್ಟಾರ್ ಪ್ರೀತಿ ಕುಮಾರ್ ಅವರೇ, ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೀನಿ. ನೀವು ನನ್ನ ವಿಡಿಯೋ ನೋಡಿ ಆಮೇಲೆ ಗಿಫ್ಟ್ ಖಂಡಿತ ಕೊಡುವೆ. ಪ್ರೀತಿ ಕುಮಾರ್ ಅವರೇ, ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೀರಿ. ನೀವು ನನ್ನ ವಿಡಿಯೋ ನೋಡಿ ಆಮೇಲೆ ಗಿಫ್ಟ್ ಖಂಡಿತ ಕೊಡುವೆ ಅಂತಿದ್ದಾರೆ ನೋಡಿ. ಏಜೆಸ್ ಅವರು ಪ್ರೀತಿ ಕುಮಾರ್ ಕನೆಕ್ಟ್ ಮಾಡಿ ಅಂತಿದ್ದಾರೆ. ಪ್ರೀತಿ ಕುಮಾರ್ 6565 ಗಿಫ್ಟ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರು ನೋಡಿ. ಪ್ರೀತಿ ಅವರಿಗೆ ರಿಟರ್ನ್ ಕೊಡಿ. ಪ್ರೀತಿ ಅವರಿಗೆ ಓಕೆ. ದರ್ಶನ್ ಕೊಟ್ಟಿದ್ದೀನಿ ನೋಡಿ, ಏಜೆಸ್ ಅವರೇ ಅಂತಿದ್ದಾರೆ. ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಏಜೆಸ್ ಅವರು. ವಾಯ್ ಓಕೆ, ಥ್ಯಾಂಕ್ ಯು ಪ್ರೀತಿ ಅವರೇ. ಆರ್ಮಿ ಕುಟುಂಬ, ಹಾಯ್ ಸಿಸ್ ಆರ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಹರ್ಷಿತಾ ಗೌಡ, ಹೇಮಂತ್ ಗೌಡ, ವೀಣಾ ಅಕ್ಕ ಹಾಯ್ ಅಂತಿದ್ದಾರೆ. ದರ್ಶನ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಆರ್ಮಿ ಕುಟುಂಬ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಎಮ್ ಎಚ್ ಅವರೇ, ನಿಮಗೆ ಏಜೆಸ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ, ಉಡುಪಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ರಿಗೂ ರಿಟರ್ನ್ ಮಾಡಿ. ವೀಣಾ ಅವರೇ, ನಾನು ನಿಮ್ಮ ಚಾನಲ್ಗೆ ಭೇಟಿ ಮಾಡಿ ಬಂದೆ, ಚಾಕ್ಲೇಟ್ ಕೊಟ್ಟು ಬಂದೆ. ಓಕೆ. ದರ್ಶನ್ ಕನ್ನಡಿಗ, ಓಕೆ. ಉಡುಪಿ ಅವರೇ, ಆರ್ಮಿ ಕುಟುಂಬ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ವೀಣಾ ಅವರು ಹಾಯ್. ಹೇಮಂತ್, ಪ್ರೀತಿ ಕುಮಾರ್, ಏಜೆಸ್ ಅವರೇ ಮಾಡಿದ್ದೀನಿ ನೋಡಿ, ಏಜೆಸ್ ಅವರೇ ಅಂತಿದ್ದಾರೆ. ದರ್ಶನ್ ಕನ್ನಡಿಗ, ಇಲ್ಲ ಮಾಡಿದ್ದೀನಿ ನೋಡಿ, ಏಜೆಸ್ ಅವರೇ ಅಂತಿದ್ದಾರೆ. ನೋಡಿ, ಒಂದ್ಸರಿ ಅನ್ಸಬ್ ಮಾಡಿ ವಾಪಸ್ ಸಬ್ ಮಾಡಿ, ಆಗ ಬರುತ್ತೆ. ವೀಣಾ ಆರಾಧ್ಯ ಅವರು, ಕೊಡ್ತೀನಿ ನೋಡಿ ಅಂತಿದ್ದಾರೆ ನೋಡಿ. ವಿಡಿಯೋ ನೋಡಿ ಲೈಕ್ ಕಮೆಂಟ್ ಕೊಡಿ ಅಂತಿದ್ದಾರೆ. ಆರ್ಮಿ ನಾನು ಕೊಡುವೆ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಆರ್ಮಿ ಅವರು. ಆಯ್ತು ನಿಮ್ದು ಅಂತಿದ್ದಾರೆ ವೀಣಾ ಅವರು. ಲೈಕ್ ಡನ್. ರೇಷ್ಮಾ ಕನ್ನಡ ಬ್ಲಾಗ್ಸ್ ಅವರು, ಥ್ಯಾಂಕ್ ಯು ಸೋ ಮಚ್. ರಶು ಥ್ಯಾಂಕ್ಸ್. ಸಾರಿ ರಶು ಅವರು. ದರ್ಶನ್ ಕನ್ನಡಿಗ, ಕ್ಯೂ ದರ್ಶನ್ ಅವರೇ ಗಿಫ್ಟ್ ಬಂದಿಲ್ಲ. ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರ್ಷಿತಾ ಅವರು, ಎಲ್ಲ ಇದ್ದೀರಿ? ವೀಣಾ ಅಕ್ಕ ಎಲ್ಲಿದ್ದೀರಿ? ಹೇಮಂತ್ ಅವರು, ವೀಣಾ ಆರಾಧ್ಯ, ಕಿಂಗ್ ಅವರೇ ಕಮೆಂಟ್ ಹಾಕಿ ಒಂದು ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಏಜೆಸ್ ಅವರು ಬಂದಿಲ್ಲ ಅಂತಿದ್ದಾರೆ. ಏಜೆಸ್ ಅವರೇ, ನಿಮಗೆ ನಾನು ಮಧ್ಯಾಹ್ನ ಲೈವ್ ಅಲ್ಲೇ ಕೊಡ್ತೀನಿ ನೋಡಿ. ಮಧ್ಯಾಹ್ನ ಕೊಡ್ತಾರಂತೆ ಪ್ರೀತಿ ಕುಮಾರ್ ಅವರು ಏಜೆಸ್ ಅವರಿಗೆ. ರಸು ಬ್ಲಾಗ್ಸ್ ಅವರು, ಊಟ ಆಯ್ತಾ? ಊಟ ಆಯಿತು ಸಿಸ್, ನನಗೆ ನುಗ್ಗೆಕಾಯಿ ಪಲ್ಯ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಕನ್ನಡಿಗ, ವೀಣಾ ಇಲ್ಲ ಇದ್ದೀನಿ, ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಮಾಡಿ ದರ್ಶನ್ ಅವರೇ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಆರ್ಮಿ ವಿಡಿಯೋ ನೋಡಿ ಲೈಕ್ ಕಮೆಂಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡುವೆ ಅಂತಿದ್ದಾರೆ. ಅಯ್ಯೋ ಪ್ರೀತಿ ಕುಮಾರ್, ಗೋಲ್ಡನ್ ಸ್ಟಾರ್. ಒಂದು ನಿಮಿಷ, ನಾವು ಬಂದೆ, ನೀವು ಒಂದು ಸ್ವಲ್ಪ ಇರಿ, ನಾನು ಬಂದೆ.
ಸಾರಿ ಸಾರಿ ಸಾರಿ, ಬಂದೆ 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 ಸಾರಿ ವೀಣಾ, ನೀವು ಯೂಸ್ ಮಾಡಿ. ಪ್ರೀತಿ ಕುಮಾರ್ ಥ್ಯಾಂಕ್ ಯು ಅಂತಿದ್ದಾರೆ. ಬೆಸ್ಟ್ ಅವರು ಸಪೋರ್ಟು. ಲಿಂಕ್ ಶೇರ್ ಮಾಡ್ತೀನಿ ಅಂತಿದ್ದಾರೆ ಏಜೆಸ್ ಅವರು. MS ಕಿಂಗ್ ರಿಟರ್ನ್ ಮೀ. MS ಕಿಂಗ್ ಅವರು ಇದ್ದೀರಾ? ರಿಟರ್ನ್ ಮಾಡಿ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ ನಮ್ಮದು ಬೆಸ್ಟ್ ಅವರು. ಫ್ರೀ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಫ್ರೀ ಗಿಫ್ಟ್ ಬೇಕಾದವರು. ಸಾರಿ ನಾನು बैठो बैठो हाँ प्लीज़ बे ಬೆಸ್ಟ್ ಆಯಿತು ನಿಮ್ಮದು. ಪ್ರೀ ಸಪೋರ್ಟಿಂಗ್ ಸಪೋರ್ಟಿಂಗ್ ಅನ್ನಿದ್ದಾರೆ. ರಸು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ರಸು ಅವರೇ. ಸಾರಿ ಯಾರ್ದೆಲ್ಲ ಮೆಸೇಜ್ ಓದಿಲ್ಲ ಅಂತ ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಸ್ವಲ್ಪ ಆ ಕಡೆ ಹೋಗಿ ಬಂದೆ ಹಾಗೆ. ಮಲಗಿ ಮಕ್ಕಳೇ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೀಣಾ ಆರಾಧ್ಯ ಅವರು ಸಂಚಾರಿ ಸಪೋರ್ಟ್. ಸಂಚಾರಿ ಸಾರಿ ಸಂಚಾರಿ ಅವರೇ ಬಂದ್ರಾ? ಸಾರಿ ವೆಲ್ಕಮ್ ಸಂಚಾರಿ ಅವರೇ. ಸಂಚಾರಿ ಮಾಧ್ಯಮ ಅವರು ಬನ್ನಿ ಜನರೇ ಅಂತಿದ್ದಾರೆ. ಬನ್ನಿ ಜನರೇ. ಸಂಚಾರಿ ಅವರು ಬಂದಿದ್ದಾರೆ. ಬನ್ನಿ. ಸಾರಿ ಸಂಚಾರಿ ಅವರೇ ಇದ್ದೀರಾ? ಸಪೋರ್ಟ್ ಮಾಡಿ. ಆಲ್ರೆಡಿ ಆಲ್ ಫ್ರೆಂಡ್ಸ್ ಕನೆಕ್ಟೆಡ್. ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೇಮಂತ್ ಅವರು ವೀಣಾ ಅಕ್ಕ ಬಾಯ್ ಅಂತಿದ್ದಾರೆ. ಎಷ್ಟು ಬೇಗ ಹೋಗುವುದಾ ಹೇಮಂತ್ ಅವರೇ? ರಸು ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು. ನಾನು ಆ ಕಡೆ ಹೋಗಿ ಬಂದೆ, ಎಲ್ಲರೂ ಹೋದರು. MS ಕಿಂಗ್ ಏಜೆಸ್ ನಾನು ನಿಮ್ಮ ಚಾನಲ್ಗೆ ಭೇಟಿ ಮಾಡಿ ರಿಟರ್ನ್ ಮಾಡಿ ಬಂದೆ. ಓಕೆ ಏಜೆಸ್ ಅವರೇ ನಿಮಗೆ ರಿಟರ್ನ್ ಮಾಡಿದ್ರಂತೆ. ಹೇಮಂತ್ ಅವರು ಅಂತಿದ್ದಾರೆ. ಸಂಚಾರಿ ಅವರು ವೀಣಾ ಆರಾಧ್ಯ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಪ್ಪ ಅಂತಿದ್ದಾರೆ. ರಾಘು ಭೂಮಿ ಅವರು ಬಂದರು. ಹಾಯ್ ಹಲೋ ಸಿಸ್ ಹಾಯ್. ಒಂದು ಲೈಕ್ ಕೊಡಿ ಅವರೇ, ಲೈಕ್ ಕೊಡಿ ರಾಘು ಅವರೇ. ನಿಮಗೆ ಬ್ಲೂ ಕೊಡ್ತೀನಿ, ಕನೆಕ್ಟ್ ಆಗಿ ಯಾರಿಗಾದರೂ. ರಾಘು ಭೂಮಿ ಅವರೇ ಕನೆಕ್ಟ್ ಆಗಿ ಬ್ಲೂ ಕೊಟ್ಟೆ ನೋಡಿ. ಹೇಮಂತ್ ಅವರು ಮೀತ್ ಆವಡು ಅಂದೆ ಇಲ್ಲ ಬತ್ತೀನಿ ಅಂಚ. ಓಕೆ ಪ್ರೀತಿ ಕುಮಾರ್ ಗೌಡಿಗೆರೆ ದೇವಿ ವಿಡಿಯೋ ನೋಡಿ ಕಮೆಂಟ್ ನೋಡಿ ಬಂದೆ ಅಂದಿದ್ದಾರೆ. 344 ಡನ್ ಸಂಚಾರಿ ಅವರೇ ಅಂತಿದ್ದಾರೆ. ಆಶಾ ಟೈಲರಿಂಗ್ ಹಾಯ್ ಸಿಸ್ಟರ್. ಹಾಯ್ ಆಶಾ ಅವರೇ. ಹಾಯ್ ವೆಲ್ಕಮ್ ಆಶಾ ಅವರೇ. ಒಂದು ಲೈಕ್ ಕೊಡಿ. ಹಾಗೆಯೇ ಒಂದು ರಘು ಭೂಮಿ ಅವರೇ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟು ಸಹಕರಿಸಿ. ಆಶಾ ಅವರೇ ಒಂದು ಲೈಕ್. ಹೇಮಂತ್ ಅವರು ವೀಣಾ ಅಕ್ಕ ಎನ್ನಡ ಪಾತೆರ್ನೆ ಕಮ್ಮಿ ಹೌದಾ ಹೇಗೆ? ರಾಘು ಊಟ ಆಯ್ತಾ ಎಲ್ರದು ಅಂತಿದ್ದಾರೆ. ರಾಘು ಭೂಮಿ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಕೊಡಿ ಒಂದು. ಓಕೆ ಗೋಲ್ಡನ್ ಸ್ಟಾರ್ ಅವರೇ ನಾನು ನಿಮ್ಮ ವಿಡಿಯೋ ನೋಡಿ ಕನೆಕ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಲೋ ಪ್ರೀತಿ ಸಿಸ್ ಅಂತಿದ್ದಾರೆ ರಾಘು ಭೂಮಿ ಅವರು. ರಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಶು ಅವರೇ. ಥ್ಯಾಂಕ್ ಯು ಸೋ ಮಚ್. ಸಂಚಾರಿ ಮಾಧ್ಯಮ MS ಕಿಂಗ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡಿಯಪ್ಪ. ನಿಮ್ಮ ಮನೆ ದೇವರು ಗಿಫ್ಟ್ ಮಾಡಿದ್ದೀನಿ. ಮನೆ ದೇವರಿಗೆ ಗಿಫ್ಟ್ ಮಾಡಿದಾರಂತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅಶು ಅವರು. ಥ್ಯಾಂಕ್ ಯು ಸೋ ಮಚ್ ಸಿಸ್. ಥ್ಯಾಂಕ್ ಯು. ಸಂಚಾರಿ ಅವರು ಸಪೋರ್ಟ್ ಮಾಡ್ತೀನಿ. MS ಕಿಂಗ್ ಹಾರ್ಟ್ ಬರುತ್ತದೆ ನೋಡಿ ಹೇಳಿ ಯಾರ್ದದು ಹಾರ್ಟ್? ನನಗೆ ಗೊತ್ತಿಲ್ಲ ಯಾರು ಕಳಿಸಿದ್ದು. ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಘು ಭೂಮಿ ಕ್ರಿಯೇಷನ್ಸ್ ಹಲೋ ವೀಣಾ ಸಿಸ್ ಅಂತಿದ್ದಾರೆ. ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. ಕೊಡಿ ಒಂದು ಲೈಕ್. 15 ಆಯಿತು. ರಘು ಅವರು ಕೊಡಲಿಕ್ಕಿದ್ದಾರೆ, ಆಶಾ ಅವರು ಕೊಡಲಿಕ್ಕಿದ್ದಾರೆ. ನೋಡಿ ಕೊಡಿ. ಸಂಚಾರಿ ಅವರು ಹೇಮಂತ್ ಅಣ್ಣ ಅವರೇ ಪಾತಿರ್ಲೆ 6 ಪಾತಿರ್ವೀರು. ರಾಘು ಭೂಮಿ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಏಜೆಸ್ ಅವರು ಎಲ್ಲರೂ ಗಿಫ್ಟ್ ಮಾಡಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ರಾಘು ಭೂಮಿ ಏಜೆಸ್ ಅವರು ಕೊಟ್ಟರು ನಿಮಗೆ ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೀಣಾ ಆರಾಧ್ಯ ಅವರು
ವೀಣಾ ಆರಾಧ್ಯ ಅವರು ಸಂಚಾರಿ ಗಿಫ್ಟ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು. ರಾಘು ಗಿಫ್ಟ್ ಕೊಡಿ ಅಂತಿದ್ದಾರೆ ವೀಣಾ ಆರಾಧ್ಯ ಅವರು. ಸಂಚಾರಿ ಅವರು ಓಕೆ, ಧನ್ಯವಾದ ವೀಣಾ ಸಿಸ್ ಅಂತಿದ್ದಾರೆ. MS ಕಿಂಗ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. MS ಕಿಂಗ್ ಅವರು ನಿಮಗೆ ರಿಟರ್ನ್ ಮಾಡಿದ್ರಂತೆ, ನೋಡಿ ಚೆಕ್ ಮಾಡಿ, ನಿಮ್ಮದು ವಿಡಿಯೋ ನೋಡಿ ಬಂದೆ ಅಂದರು ಅವರು. ಭೂಮಿ ಅವರು 635 ಜಯದೇಶ್ ಅವರೇ ರಿಟರ್ನ್ ಗಿಫ್ಟ್ ಡನ್ ಅಂತೆ, ರಿಟರ್ನ್ ಗಿಫ್ಟ್ ಡನ್ ಅಂತೆ ನಿಮಗೆ. ಲೈಕ್ ಡನ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಂಚಾರಿ ಅವರೇ ಏಜೆಸ್ ಅವರೇ ದಾನೆ ಇಂಚ. ವೀಣಾ ಅವರೇ 4850 ಡನ್ ಅಂತಿದ್ದಾರೆ. ನನ್ನ ರಾಘು ಭೂಮಿ ಅವರೇ ವಿಡಿಯೋ ಸ್ವಲ್ಪ ನೋಡಿ ಕನೆಕ್ಟ್ ಮಾಡಿ ಅಂತಿದ್ದಾರೆ. ಆರ್ಮಿ ಕುಟುಂಬ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಸು ಭೂಮಿ ಕ್ರಿಯೇಷನ್ಸ್ ಅವರು, ರಘು ಭೂಮಿ ಅವರು ಹೆಲೋ ಸಂಚಾರಿ ಬ್ರೂ ಅಂತಿದ್ದಾರೆ. ಆರ್ಮಿ ಕುಟುಂಬ ವಿಡಿಯೋ ನೋಡಿ ಕಮೆಂಟ್ ಆಗಿ ನಾನು ಕೊಡುವೆ ಅಂತಿದ್ದಾರೆ. ಅಕ್ಕ ನನ್ನ ಊಟ ಮಾಡಿ ನೀರು ಕುಡೀರಿ ಸ್ವಲ್ಪ ಮೇಡಮ್. ಅಯ್ಯೋ ದೇವರ, ನೀರು ಕುಡ್ದೆ. ಯಾರು? ನಂದು ಊಟ ಆಯಿತು. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸಂಚಾರಿ ಅವರೇ ಯಾನ್ ಇಂಚೆನೆ. ಆರ್ಮಿ ಕುಟುಂಬ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಎಂಕ್ ಕಾಂಡೆ ಪಾತೆರ್ನೆ ಸರಿ ಆ ಪುಜಿ ತೂಲ್ ಪಾತೆರ್ನೆ ಎಂಗ್ ಕನ್ನಡ ವಾತ್ಯಾರ ಸರಿ ಜನ್ ದವ್ಯ ಅಂಚಾದು. ಓ ರಾಘು ಭೂಮಿ ಸಂಚಾರಿ ಮಾಧ್ಯಮ ಅವರು ಸೂಪರ್ ಅಂತಿದ್ದಾರೆ. ವಿಡಿಯೋ ನೋಡಿ ಲೈಕ್ ಕೊಡಿ, ಕಮೆಂಟ್ ಕೊಡಿ ಅಂತಿದ್ದಾರೆ. ಹರ್ಷಿತಾ ಅವರು ಆಯ್ ಅಂತಿದ್ದಾರೆ. ಆರ್ಮಿ ಕುಟುಂಬ ಸಪೋರ್ಟಲ್ಲಿದ್ದಾರೆ. ವೀಣಾ ಅವರು ಗೋಲ್ಡನ್ ಸ್ಟಾರ್ ನಾನು ನಿನ್ನೆನೇ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ನೀವು ಇವತ್ತು ಕೊಟ್ರಾ ಅಂತಿದ್ದಾರೆ. ಸಂಚಾರಿ ಅವರು ಎಜೆಸಕ ಊಟ ಮಾಡಿದ್ರಾ ಅಂತಿದ್ದಾರೆ. ಆರ್ಮಿ ಕುಟುಂಬ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಘು ಅವರು ವೀಣಾ ಸಿಸ್ ನೀವು ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ. ನೋಡಿ ಕೊಟ್ರ ನೀವು. ಎಜೆಸ್ ಅವರು ರಾಘು ಅವರೇ ಗಿಫ್ಟ್ ಬಂದಿಲ್ಲಂತೆ ರಾಘು ಅವರಿಗೆ ನೋಡಿ ಚೆಕ್ ಮಾಡಿ. ಅಕ್ಷು ಅವರು ಬಂದರು. ಅಕ್ಷು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಪ್ಲೀಸ್ ಅಂತಿದ್ದಾರೆ. ಅಕ್ಷು ಅವರು ಓ ಥ್ಯಾಂಕ್ ಯು ಸೋ ಮಚ್ ಅಕ್ಷು ಅವರೇ. ಒಂದು ಲೈಕ್ ಕೊಡಿ ಅಕ್ಷು ಅವರೇ. MS ಅವರು ಸಂಚಾರಿ ಅವರೇ ನಾನು ನಿಮ್ಮ ಚಾನಲ್ಗೆ ಭೇಟಿ ಮಾಡಿ ರಿಟರ್ನ್ ಮಾಡಿ ಬಂದೆ. ಓಕೆ, ಈ ಜೋಕ್ ಲಿಂಕ್ ಏಜೆ ಸಂಚಾರಿ ಬ್ರೂ ಒನ್ನಸಾಂಡೆ ಇರ್ನ ಉಂಡರ ಅದಕ್ಕೆ. ರಾಘು ಭೂಮಿ ಕ್ರಿಯೇಷನ್ಸ್ 673 ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಉಡುಪಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೋಲ್ಡನ್ ಸ್ಟಾರ್ ಕನ್ಫರ್ಮ್ ಮಾಡಿ. ಇಷ್ಟು ನೋ ಮಾಡಿಲ್ಲ ಅಂತಿದ್ದಾರೆ. ಏಜೆಸ್ ಗಿಫ್ಟ್ ಅಂತಿದ್ದಾರೆ. ಅಕ್ಕೋ ಅವರೇ ಗಿಫ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಹರ್ಷಿತಾ ಅವರು ನಾನು ಕೂಡ ಮಾಡಿದ್ದೀನಿ. MS ಕಿಂಗ್ ಸಪೋರ್ಟ್ ಡನ್. ವೀಣಾ ಅವರು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ನೋಡಿ 349 ಬೆಸ್ಟ್ ಅವರೇ ಡನ್ ಅಂತಿದ್ದಾರೆ. ರಾಘು ಸಪೋರ್ಟ್. ಸಂಚಾರಿ ಅವರು ಹರ್ಷಿತಾ ನಾಗೇಶ್ ಗಿಫ್ಟ್ ಡನ್ ಅಂತಿದ್ದಾರೆ. ಅಕ್ಷು ಸಿಸ್ ಗಿಫ್ಟ್ ಡನ್ ರಿಟರ್ನ್ ಮಾಮಿ ಅಂತಿದ್ದಾರೆ. ಅಕ್ಷು ಅವರೇ ಒಂದು ಲೈಕ್ ಕೊಡಿ ಅಂತಿದ್ದೀನಿ ನಾನು. ಸಬ್ಸ್ಕ್ರೈಬರ್ ಮಾಡೋಕೆ ಹೇಳಿ ಸಿಸ್ ಪ್ಲೀಸ್ ಅಂತಿದ್ದಾರೆ. ಪ್ಲೀಸ್ ಅವರು ಮಾಡುವಾಗ ನೀವು ಮಾಡಿ ಅವರು ಮಾಡ್ತಾರೆ. ಹಾಗೆ ನೀವು ಕೊಡಿ, ನೀವಾಗೆ ಹೋಗ್ಬೋದು, ಅಲ್ಲ ಅವರಾಗೆ ಮಾಡಿದರೆ ನೀವಾಗೆ ಕೊಡ್ಬೋದು. ಹಾಗೆ ನೋಡಿ ಅಕ್ಷು ಅವರಿದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಾಘು ಅವರೇ ಗಿಫ್ಟ್ ಮಾಡಿ ಅಂತಿದ್ದಾರೆ. ಹರ್ಷಿತಾ ಸಿಸ್ ಗಿಫ್ಟ್ ಮಾಡಿ. ಎಜೆಸ್ ಅವರು ನೀವು ಮಾಡಿ ಅಕ್ಷು ಅವರೇ ಅಂತಿದ್ದಾರೆ. ವೀಣಾ ಸಿಸ್ ಬಂದಿಲ್ಲ, ವಿಡಿಯೋ ನೋಡಿ ಬಂದಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ಮಿ ಕುಟುಂಬ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂದಿದ್ದಾರೆ. 405 ವೀಣಾ ಗಿಫ್ಟ್ ಡನ್ ಅಂತಿದ್ದಾರೆ. ಎಜೆಸ್ ಅವರು ಕಮೆಂಟ್ ಹಾಕಿ. ಅಕ್ಷು ಸಿಸ್ ನೀವು ಕೂಡ ಕನೆಕ್ಟ್ ಆಗಿ ನೋಡಿ. ಅಕ್ಷು ಅವರೇ ನಿಮಗೆ ಎಜೆಸ್ ಅವರು ಕನೆಕ್ಟ್ ಆಗಿದ್ದಾರೆ, ಕೊಡಿ ಅವರಿಗೆ ಬೇಗ ರಿಟರ್ನ್. ನಾನು ಯಾರಿಗೂ ಗಿಫ್ಟ್ ಕೊಡಬೇಕು. ಪ್ರೀತಿ ಕುಮಾರ್. ಅಕ್ಷು ಅವರೇ ಗಿಫ್ಟ್ ಕೊಡಿ.
ಎಲ್ಲರೂ ಕೊಡಿಯೇ ಅಂತಿದ್ದೀರಾ. ಅವರು ಕೊಡಿ ಅಂತಿದ್ದಾರೆ, ನೀವು ಕೊಡಿ ಅಂತಿದ್ದಾರೆ. ಹಾಗೆ ಈಗ ಒಬ್ರೊಬ್ರು ಕನೆಕ್ಟ್ ಆಗಿ ಎಲ್ಲರೂ ಕೊಡ್ತಾರೆ. ಆಮೇಲೆ ಸಪೋರ್ಟ್ 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 ಆಲು ಗೋಲ್ಡನ್ ಸ್ಟಾರ್ ಪ್ರಭು ಗಿಫ್ಟು ಮಾಡಿ ಅಂತಿದ್ದಾರೆ. ನಾನು ಗಿಫ್ಟ್ ಕೊಟ್ಟಿದ್ದೀನಿ. ಯಾರಿಗೆ? ವೀಣಾ ಸಿಸ್ ಕೊಟ್ಟಿದ್ದೀರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆರ್ಮಿ ಕುಟುಂಬ ವಿಡಿಯೋ ನೋಡಿ ಲೈಕ್ ಕಮೆಂಟ್ ಕೊಡಿ ಪ್ಲೀಸ್, ರಿಟರ್ನ್ ಮಾಡುವೆ ಅಂತಿದ್ದಾರೆ. ಪ್ರೀತಿ ಸಿಸ್ ಕನೆಕ್ಟ್ ಆಗಿ. ರಾಘು ಭೂಮಿ ವೀಣಾ ಅವರು ರಾಘು ಯಾಕೆ ಸಪೋರ್ಟ್ ಮಾಡಲ್ವಾ ನನಗೆ ಅಂತಿದ್ದಾರೆ. ಹಲೋ ಆರ್ಮಿ ಕುಟುಂಬ ಗಿಫ್ಟ್ ಮಾಡಿ ಅಂತಿದ್ದಾರೆ. ಸೂಪರ್ 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 ರಾಘು ಅವರೇ, ನಾನು ನಿಮಗೆ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ. ರಾಘು ಅವರಿಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದಾರಂತೆ ನಮ್ಮದು ಪ್ರೀತಿ ಅವರು ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ, ಫಾಸ್ಟ್ ಒಂದು ಲೈಕ್ ಕೊಡಿ ನನಗೆ. ವೀಣಾ ಸಿಸ್ ಗಿಫ್ಟ್ ಮಾಡಿದ್ದೀನಿ ನೋಡಿ ಸಿಸ್, ನೋಡಿ ಕೊಟ್ಟಿದ್ದಾರಂತೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏನು ಕೆಮ್ಮ ಏನು ಬರೋದು? ಎಂತಕ್ಕೆ ಕೆಮ್ಮ ಬರೋದು? ಮತ್ತು ಕೊಟ್ಟೆ ಅಲ್ವಾ? ವೀಣಾ ಸಿಸ್ ಗಿಫ್ಟ್ ಮಾಡಿದ್ದೀನಿ ನೋಡಿ ಸಿಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಗೋಲ್ಡನ್ ಅವರು. ಅಕ್ಷು ಅವರೇ ಗಿಫ್ಟ್ ಕೊಟ್ಟಿದ್ದೀರಾ? ನಾನು ಗಿಫ್ಟ್ ಕೇಳಲಿಕ್ಕೆ ಮನಸ್ಸಿಲ್ಲ. ಮಾರ್ನಿಂಗ್ ಲೆಸ್ ಆಗಿದೆ. ಹೌದಾ, ಮಾಡಿ ಇವಾಗ ನೋಡಿ. ಅವರು ಮಾಡಿದ್ದಾರಂತೆ ಜೇಸ್ ಅವರು. ಅಕ್ಷು ಅವರೇ, ನೀವು ಗಿಫ್ಟ್ ಕೊಡಿಸಿ ಅಂತ ಅಂದ್ರಿ. ನಾನು ನೋಡಿ ಜೇಸ್ ಅವರು ಕೊಟ್ಟರು. ಈಗ ಅವರಿಗೆ ರಿಟರ್ನ್ ಮಾಡಿಲ್ಲ. ರಿಟರ್ನ್ ಮಾಡಿ ನೋಡಿ, ಚೆಕ್ ಮಾಡಿ ರಿಟರ್ನ್ ಮಾಡಿ. ರಘು ಅವರೇ, ನಿಮಗೆ ಆಲ್ರೆಡಿ ನಾನು ಕನೆಕ್ಟ್ ಆಗಿ ತುಂಬ ದಿನ ಆಗಿದೆ ಅಂತಾರೆ ಪ್ರೀತಿ ಅವರು. ಮಕ್ಕಳು ಇದ್ದವರಿಗೆ ಗೊತ್ತು ಮಕ್ಕಳದ್ದು ಕಷ್ಟ. ಸೂಪರ್. ಏಜೆಸ್ ಗಿಫ್ಟ್ ಕೇಳ್ತಾರೆ, ರಿಟರ್ನ್ ಮಾಡಲ್ಲ ಅಂತಾರೆ ನೋಡಿ. ಏಜೆಸ್ ಅವರಿಗೆ ಅಕ್ಷು ಅವರೇ ರಿಟರ್ನ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡಿ. ಗಿಫ್ಟ್ ಕೇಳುವಾಗ ಪಟ್ ಅಂತ ರಿಟರ್ನ್ ಕೂಡ ಮಾಡಬೇಕು ಎಲ್ಲರೂ. ಅದು ನಾನು ಕೂಡ ಅದರಲ್ಲಿ ಒಬ್ಳು, ನಾನು ಕೂಡ ಹೌದು. ನಾನು ಕೂಡ ಪಟ್ ರಿಟರ್ನ್ ಮಾಡಲೇಬೇಕು. 452 ಕೊಟ್ಟಿದ್ದೀನಿ ವೀಣಾ ಸಿಸ್. ನನ್ನ ಸಪೋರ್ಟ್ ಸಿಸ್ ಖಂಡಿತ ಸಪೋರ್ಟ್ ಮಾಡಿದ್ದೀನಿ. ಪ್ರಿಯಾ ಅವರು ಬಂದರು. जो मुझे ज्वाइन करनो तुरंत रिटर्न करूँगी. प्रिया दीदी, जो मुझे ಪುರಾ ಜನಲ ಕೊರ್ರನೆ ಬಣ್ಣ ತಂದೆ ಅಂಕುಲ್ ಕೊರ್ಪ ಬಣ್ಣಗಳು ಇರಲಿ. ನನಗೆ ಕೊಟ್ಟು ಕಮೆಂಟ್ ಮಾಡಿದ್ದವರಿಗೆ ನಾನು ಗಿಫ್ಟ್ ರಿಟರ್ನ್ ಮಾಡ್ತೇನೆ. ಅದು ಹೌದು. ಯಾರಿಗೆ ಗೊತ್ತಿಲ್ಲ ಹೇಳಿ, ಯಾರಿಗೆ ಕೊಟ್ಟಿಲ್ಲ ಎಂತ ಯಾರಿಗೆ ಗೊತ್ತಿಲ್ಲ. ಅಕ್ಷು ಅವರೇ, ನಿಮಗೆ ಕೊಟ್ರಲ್ವಾ ಇವರು ನೋಡಿ. ಎಜೆಸ್ ಅವರು ರಿಟರ್ನ್ ಮಾಡಿ ನೋಡಿ, ಚೆಕ್ ಮಾಡಿ. ಗಿಫ್ಟ್ ಕೇಳಿದಾಗ ರಿಟರ್ನ್ ಮಾಡಬೇಕಲ್ವಾ ಸಿಸ್, ನೀವು ಹಾಗೆ ಮಾಡಬಾರ್ದು. ಕೊಡಿ ಅವರಿಗೆ. ಇಲ್ಲಿ ತುಂಬ ಜನ ಇದ್ದಾರೆ ಹಾಗೆ ಕನೆಕ್ಟ್ ಆಗಲಿಕ್ಕೆ. ನೀವು ಅವರಿಗೆ ಪಟ ಅಂತ ಕೊಟ್ಟರೆ ನಿಮಗೆ ಗಿಫ್ಟ್ ಸಿಗುತ್ತೆ ಅಲ್ವಾ? ಹೌದು ಸಿಸ್, ಈಗ ಗಿಫ್ಟ್ ಅಂತ ಕೊಡ್ತಾರೆ. ಮಾರ್ನಿಂಗ್ ನೋಡದೆ ಲೆಸ್ ಆಗುತ್ತೆ. ಹೌದು, ಅದು ನಂದು ಲೆಸ್ ಆಗುತ್ತೆ, ಎಲ್ಲರದ್ದು ಲೆಸ್ ಆಗುತ್ತೆ, ನಂದು ಕೂಡ ಲೆಸ್ ಉಂಟು. ಏನು ಮಾಡೋದು, ಬಂದದ್ದು ಪಂಚಾಮೃತ, ಹಾಗೆ ಇದ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ. ಕಲ್ಲು ಸಕ್ಕರೆ ಕೊರ್ಲೆ ಬಾಲೆಗು, ಕರ್ಲು ಸಕ್ಕರೆ ತಾಲೆಗೆ ಆಯಗು ಆಯೇ ನೈಟ್ ಕೆಮ್ಮುಂಡು ಮುರಣಿ ಕೆಮ್ಮದ ಮದ್ದುಕೊಂಡೆ ಅವಂತ ಕಮ್ಮಿಂಡು ಇದು ಅಂತ ಇತ್ತ ಸರಿ ಆಪುಂಡು. ಕಲ್ಲು ಸಕ್ಕರೆ ಇದು ಕೊರಂಡು ಇಡೀ ಬೋಡನ್ನು ದಿಂಗುಡುವೆ ಉಂಡು ನಡ. ಜಯಂತ್ ಅವರು ನಮಸ್ತೆ ಅಂತಿದ್ದಾರೆ. ಗೋಲ್ಡನ್ ಸ್ಟಾರ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ನೋಡಿ ಕೊಡಿ ಅಂತಿದ್ದಾರೆ. 349 ಬೆಸ್ಟ್ ಗಿಫ್ಟ್ ಅಂತಿದ್ದಾರೆ ರಘು ಅವರು. ಬೆಸ್ಟ್ ಅವರೇ. ಅಕ್ಷ ಅವರೇ 121 ಗಿಫ್ಟ್ ಡನ್. ಬೆಸ್ಟ್ ಅವರಿಗೆ ಕೊಡಬೇಕು, ಏಜೆಸ್ ಅವರಿಗೆ ಕೊಡಬೇಕು. ಅಕ್ಷು ಅವರೇ, ನಿಮ್ಮ ಪ್ರೊಫೈಲ್ ಪಿಕ್ ಮೇಲೆ ಕ್ಲಿಕ್ ಮಾಡಿ
ಅದರಲ್ಲಿ ಆಪ್ಷನ್ ಇದೆ. ಸೂಪರ್ ಸಪೋರ್ಟ್ ರಘು ಭೂಮಿ ಕ್ರಿಯೇಷನ್ಸ್ ಗಿಫ್ಟ್ ಡನ್, ಥ್ಯಾಂಕ್ ಯು. ಅಲ್ಲಿ ಡ್ರಾ ಅಲ್ಲಿ ಬತ್ತಮ್ಮ ಹೇಳಿ ಜಯಂತ್ ಬ್ರೂ ಅಂತಿದ್ದಾರೆ. ಜಯಂತ್ ಬ್ರೂ ನನಗೆ ರಘುಭೂಮಿ ನಮಸ್ತೆ ರಘುಭೂಮಿ ಅಂತಿದ್ದಾರೆ. ನಾಳೆ 2 PM ಲೈವ್ಗೆ ಬರ್ತೀನಿ, ನನಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಪ್ಲೀಸ್ ಆಗು ಒಂದು ಸಲ. ಓಕೆ ಬನ್ನಿ, ನಮ್ಮ ಸಪೋರ್ಟ್ ಯಾವಾಗಲೂ ಇದೆ. ನಮಗೆ ಸಪೋರ್ಟ್ ಕೊಟ್ಟವರಿಗೆ ನಾನು ಯಾವತ್ತೂ ಸಪೋರ್ಟ್ ಕೊಡೋದೇ ಇರುವುದಿಲ್ಲ. ನನಗೆ ಕೆಲವರದ್ದು ಇದು ಸಿಗಲ್ಲ, ನನಗೆ ಮೆಸೇಜ್ ಬರಲ್ಲ. ಮೆಸೇಜ್ ಬಂದವರಿಗೆ ಎಲ್ರಿಗೂ ಹೋಗಿ ಸಪೋರ್ಟ್ ಮಾಡಿ ಬರ್ತೀನಿ ನಾನು. ರಘು ಅವರೇ ನೀವು ನನಗೆ ಕೊಟ್ಟಿದ್ದೀರಾ. ಪ್ರೀತಿ ಕುಮಾರ್ ಅಂತಿದ್ದಾರೆ. ಅಕ್ಷು ಅವರು 22 ಅನ್ನು ಗಿಫ್ಟ್ ಟನ್ ಅಂತಿದ್ದಾರೆ. ಜಸ್ಟ್ ಆಫ್ ಅವರ್ ಲೈವ್. ಓಕೆ ಸಪೋರ್ಟ್ ಮಾಡ್ತೀನಿ. ಅಕ್ಷು ಬ್ರೂ 6 ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ರಘುಭೂಮಿ ಅವರೇ ಡನ್ ಅಂತಿದ್ದಾರೆ. ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಜಯಂತ್ ಅವರು ಅಕ್ಷು ಸೀಸ್ ನಿಮಗೆ ಗಿಫ್ಟ್ ತುಂಬ ಜನ ಕೊಟ್ಟಿದ್ದಾರೆ, ನೀವು ರಿಟರ್ನ್ ಮಾಡಿ ಸೀಸ್. ನೋಡಿ ನಿಧಾನವಾಗಿ ಆದರೂ ಮಾಡಿ, ಎಲ್ರಿಗೂ ಮಾಡಿ. ಗೊತ್ತಿಲ್ಲ ಅಂದರೆ ಅವರ ಹೆಸರಿಗೆ ಟ್ಯಾಪ್ ಕೊಡಿ. ಅಲ್ಲಿಂದ ಅವರನ್ನ ಚಾನಲ್ಗೆ ಹೋಗಿ ಗೋ ಟು ಚಾನಲ್, ಅಲ್ಲಿ ಹೋಗಿ ಸಬ್ ಅಂತ ಮಾಡಿ, ಆಲ್ ಅಂತ ಮಾಡಿ, ಅಲ್ಲಿಂದ ಮೆಸೇಜ್ ಹಾಕಿ, ಒಂದು ಸೂಪರ್ ಅಂತ ಮೆಸೇಜ್ ಹಾಕಿ, ಗಿಫ್ಟ್ ಡನ್ ಅಂತ ಹಾಕಬೇಡಿ ಗೊತ್ತಿಲ್ಲ ಅಂದರೆ. ಬೆಸ್ಟ್ ಅವರು ಸೂಪರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ. 108 ಜಯಂತ್ ಪ್ರೂ ರಿಟರ್ನ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಓಕೆ ಮಾಡ್ತೀನಿ. ಮಾಡಿ ಅಕ್ಷು ಅವರೇ. ಗೊತ್ತಿಲ್ಲ ಅಂದರೆ ಕೇಳಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾವಿದ್ದೀವಿ, ನಮ್ಗೆ ಗೊತ್ತಿರುವಷ್ಟು ನಿಮಗೆ ಸಪೋರ್ಟ್ ಮಾಡ್ತೀವಿ. ಲಕ್ಕಿ ಅರುಣ್ ಅವರು ಬಂದರು. ಎಂಚ ಉಳ್ಳಾರ್ ಮೇಡಮ್ ಯಾನು ಸೌಖ್ಯ. ಲಕ್ಕಿ ಅರುಣ್ ಅವರೇ ನನಗೆ ಒಂದು ಲೈಕು ಕೊಟ್ಟು ಹೋಗಿ. ಲಕ್ಕಿ ಅರುಣ್ ಅವರೇ ಬೆಳಿಗ್ಗೆನೂ ಕೊಡಲಿಲ್ಲ, ನೀವು ಈಗಾದರೂ ಒಂದು ಕೊಡ್ತೀರಾ? ನೀವು ಕೊಡಲಿಲ್ಲ ಅಂತ ಅಂದ್ಕೊಂಡೆ ಬೆಳಿಗ್ಗೆ. ಈರೊಂದು ಲೈಕ್ ಕೊರ್ಪರೆ ಅಣ್ಣ ಇಂಕ್. ಜಯಂತ್ ಥ್ಯಾಂಕ್ ಯು ಭೂಮಿ ಅಂತಿದ್ದಾರೆ. ವೀಣಾ ಆರಾಧ್ಯ 676 ರಘು ಥ್ಯಾಂಕ್ ಯು ಅಂತಿದ್ದಾರೆ. ಅಕ್ಷು ಓಕೆ ಮಾಡ್ತೀನಿ ಮೇಡಮ್. ಓಕೆ ಮಾಡಿ ಅಕ್ಷು. ಗೊತ್ತಾಯ್ತಾ ಮೇಡಮ್ ನಿಮ್ಗೆ ಹೇಗೆ ಮಾಡೋದಂತ ಈಗ? ಅಕ್ಷು ಶಶಿ ನಾನು ನಿಮ್ಮ ಶಾರ್ಟ್ ವಿಡಿಯೋಗೆ 2 ಕಮೆಂಟ್ ಹಾಕಿದ್ದಾರಂತೆ. ಬೆಸ್ಟ್ ಅವರು ಏಜಸ್ ಅವರು ಹಾಕಿದ್ದಾರೆ, ರಘು ಅವರು ಹಾಕಿದ್ದಾರೆ. ನೋಡಿ ಮೆಸೇಜ್ ಬಂದಿದ್ದ ನೋಡಿ ಆಮೇಲೆ ಕಮೆಂಟ್ ರಿಟರ್ನ್ ಕೊಡಿ. ಅವರಿಗೆ ಮೆಸೇಜ್ ಬಂದಿಲ್ಲ ಅಂದರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬಂದಿಲ್ಲ ಅಂತ. ನನಗೆ ಯಾರು ಇನ್ನೂ ಕನೆಕ್ಟ್ ಆಗಿಲ್ಲ, ಅವರು ಕನೆಕ್ಟ್ ಆಗಿ ಪ್ಲೀಸ್. ನಾನು ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ರಘುಭೂಮಿ ಅವರು. ಲಕ್ಕಿ ಅವರು ಯಾನು ಕೊಡ್ತೆ ಮೇಡಮ್, ಇರು ಕೊಡ್ತಾರೆ ಹೆಂಗೆ ಗೊತ್ತೇ ಜೇರಾ ಕೊಡ್ತು ಜೇರ್ ಕಾಂಡೆ. ಥ್ಯಾಂಕ್ ಯು ಸೋ ಮಚ್. ಸಾರಿ ಅವೇ ಇರೇಕೆ ಪಣ್ಣಿ ಇರು ತುಳು ತರತೈಕಿರೇ ಪಣ್ಣಿ. ಹಲೋ ಬೆಸ್ಟ್ ಅವರೇ ಮಾಡಿದ್ದೀರಾ? ಎಲ್ರಿಗೂ ಮಾಡಿದ್ದೀರಾ? ಯಾರಿಗೆ ಮಾಡಿದ್ದೀರಂತ ಮೆಸೇಜ್ ಮಾಡಿ. ಯಾರಿಗೆ ಮಾಡಿದ್ದೀರಂತ ಮೆಸೇಜ್ ಮಾಡಿ, ಅವರು ನೋಡ್ತಾರೆ, ಚೆಕ್ ಮಾಡ್ತಾರೆ. ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಲೈಕ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಗುಡ್ ನೈಟ್ ಬಾಯ್ ಅಂತಿದ್ದಾರೆ. ಜಯಂತ್ ಅವರು ನೋಡಿ ಅಂತಿದ್ದಾರೆ. ಅಕ್ಷು ಅವರು ನೋಡಿ, ಎಲ್ಲರೂ ಅಕ್ಷು ಅವರು ಕೊಟ್ಟಿದ್ದಾರಂತೆ ಬೆಸ್ಟ್ ಅವರಿಗೆ. ನೋಡಿ ಏಜಸ್ ಅವರಿಗೆ ಕೊಡಿ. ಅಕ್ಷು ಅವರೇ ಏಜಸ್ ಅವರಿಗೆ ಮತ್ತು ಯಾರಿಗೆ ರಘುಭೂಮಿ ಅವರು ಕೊಟ್ಟಿದ್ದಾರೆ. ಎಲ್ಲರೂ ನನ್ನ ವಿಡಿಯೋ ಶಾರ್ಟ್ ಕಮೆಂಟ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಆಲ್ರೆಡಿ ಆಲ್ ಕನೆಕ್ಟೆಡ್ ಚೆಕ್ ರಿಟರ್ನ್ ಮೈ ಗಿಫ್ಟ್ ಅಂತಿದ್ದಾರೆ. ಓಕೆ ರಘು ಅವರೇ ಅಂತಿದ್ದಾರೆ. ಎಂಚ ಬಡಾವುಡು ರಡ್ಡು ಉಂಡುದು ಬರ್ಪಿನಿ ಯಾನು ಬಲೆ ಉಂಡುದು ಬಲೆ ಅವೇ. ಅಕ್ಷು ಅವರೇ ಹಾಯ್ ಅಂತಿದ್ದಾರೆ. ಕೊಟ್ಟಿದ್ದಾರಂತೆ ನೋಡಿ ಬೆಸ್ಟ್ ಅವರೇ. ಅಕ್ಷು ಅವರು ನಿಮಗೆ ಕೊಟ್ಟಿದ್ದಾರೆ ನೋಡಿ ಚೆಕ್ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ಲೇಟ್ ಆಯಿತು, ಆದರೂ ಕೊಟ್ಟಿರ್ಬೋದು ಅವರು. ಅಕ್ಷು ಶಶಿ ಹಾಯ್ ಅಂತಿದ್ದಾರೆ. ಏಜಸ್ ವ್ಲಾಗ್ಗೆ ಎಲ್ಲ ಮಾಡಿದ್ದೀನಿ. ಏಜಸ್ ಅವರಿಗೆ ಕೊಟ್ಟಿದ್ದಾರಂತೆ ನೋಡಿ ಅಕ್ಷು ಅವರು. ಉಡುಪಿ ಅನುಷಾ ಲೈವ್
ಮಾತ್ರ ನಾಳೆ 12ಕ್ಕೆ ಇದೆ. ಹೌದು, ಎಲ್ಲರೂ ಜಾಯ್ನ್ ಆಗಿ. ಉಡುಪಿ ಅವ್ರದ್ದು ಫಸ್ಟ್ ಲೈವ್ ಇದೆ, ಬನ್ನಿ ಜಾಯ್ನ್ ಆಗಿ. ನನಗೆ ಯಾರು ಕನೆಕ್ಟ್ ಆಗಿದ್ದೀರಾ ಕಮೆಂಟ್ ಹಾಕಿ, ರಿಟರ್ನ್ ಮಾಡ್ತೀನಿ. ವೀಣಾ ಅವರು ಥ್ಯಾಂಕ್ ಯು ಸೋ ಮಚ್, ವ್ಯಾಲ್ಯೂಬಲ್ ಟೈಮ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಹಾಡು ಯಾರು ಕಳಿಸಿದ್ದೀರಿ ನನಗೆ ತುಂಬ ಹೃದಯದ ಧನ್ಯವಾದ ನಿಮಗೆ. ರಘು ಅವರೇ ಥ್ಯಾಂಕ್ ಯು. ವೀಣಾ ಸಿಸ್ ಅಂತಿದ್ದಾರೆ. ಲಕ್ಕಿ ಡೇ ಕಾರ್ಕಳದ ಜಾತ್ರೆ ಅಪ್ಪ ಯಾಪ ಮೇಡಮ್ ಒಲ್ತ ಕಾರ್ಕಳದ ಜಾತ್ರೆ ಗೊತ್ತುಜ್ಜಿ ಎಂಕ ಯಾನ್ ಮುಂಬೈಡು ಇಪ್ಪುನ್ ಕಾರ್ಲಡೆಯನ್ನ ಬಜೋಗೊಲ್ಲಿಡು ಊರು ಆಂಡ ಇಪ್ಪುನೆ ಅನ್ ಮುಂಬೈಡು ಇಪ್ಪುನೆ ಅನ್ ಅಂಚ ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎ ಜೆ ಸರ್ ಅಕ್ಷು ಖುಷಿ ಮೆಸೇಜ್ ಬಂದಿಲ್ಲಂತೆ. ಅಕ್ಷು ಅವರೇ ಎ ಜೆ ಎಸ್ ಅವರಿಗೆ ನೋಡಿ ಒಂದು ಮೆಸೇಜು ಕೂಡ ಹಾಕಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ಲರೂ ಹೋದ್ರು ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ರಘು ಅವರೇ ಮಾಡಿದೆ ನೋಡಿ ಅಂತಿದ್ದಾರೆ. ಅಕ್ಷು ಅವರು ಮಾಡಿದ್ದಾರಂತೆ. ಹೆಲೋ ಲಕ್ಕಿ ಬ್ರೂ ಸೀಸ್ ಅಂತಿದ್ದಾರೆ. ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ಅವರು ನೋಡಿ. ರಾಘು ಅವರು ಹಲೋ ಲಕ್ಕಿ ಬ್ರೂ ಅಂತಿದ್ದಾರೆ ನೋಡಿ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ನನಗೆ ಸಪೋರ್ಟ್ ಮಾಡಿ. ಬನ್ನಿ ಜನರೇ. ನನ್ನ ವಿಡಿಯೋಕ್ಕೆ ಕಮೆಂಟ್ ಬಂದಿಲ್ಲ ಅಕ್ಷು ಅವರೇ. ಅವರದು ವೇಜಸ್ ಅವರಿಗೆ ಕಮೆಂಟ್ ಬಂದಿಲ್ಲಂತೆ. ಅಕ್ಷು ಅವರೇ ವೀಣಾ ಥ್ಯಾಂಕ್ ಯು ಆಲ್ ಅಂತಿದ್ದಾರೆ. ನಾಳೆ ಸಿಗ್ತೀನಿ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಅಕ್ಷು ಅವರೇ ಕಮೆಂಟ್ ಮಾಡಿ. ಅಕ್ಷು ಅವರೇ ಒಂದು ಕಮೆಂಟ್ ಮಾಡಿ. ನೀವು ಲೈಕ್ ಕಮೆಂಟ್ ಮಾಡಿ, ಇಲ್ಲಾಂದರೆ ವಾಪಸ್ ಹಾಕುತ್ತೆ, ಅವರಿಗೆ ಗಿಫ್ಟ್ ಬರುವುದಿಲ್ಲ. ಗೋಲ್ಡನ್ ಸ್ಟಾರ್ 832 ಲಕ್ಕಿ ರನ್ ರಿಟರ್ನ್ ಮಾಡಿ. ವಿಡಿಯೋ ಕಮೆಂಟ್ ಮಾಡಿ, ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ ಅಂತಿದ್ದಾರೆ. 122 ಅಕ್ಷು ಬ್ರೂ ಸೀಸ್ ರಿಟರ್ನ್ ಗಿಫ್ಟ್ ಡನ್. ಅವರು ಏನು ಮಾಡ್ತಿದ್ದಾರ? ಪ್ರಿಯಾ ಅವರು ಜೋ ಮುಜೆ ಜಾಯಿನ್ ಕರೆಗಾ ತುರಂತ್ ರಿಟರ್ನ್ ಕರುಂಗಿ ಅಂತಿದ್ದಾರೆ. ಪ್ರಿಯಾ ಹಾಯ್ ಪ್ರಿಯಾಜಿ ಕೈಸಾ ಹೋ ದೀದಿ, बहुत दिन के बाद में एंट्री किया आपने दीदी. ತುಳುಸಿ ಥ್ಯಾಂಕ್ ಯು. ದಾಯಿ ಯಾಕೆ ವೀಣಾವರೇ ಥ್ಯಾಂಕ್ ಯು. ಯಾರಿಗೆ? ನನಗ. ರಘು ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ನೀವು ರಿಟರ್ನ್ ಮಾಡಿ. ರಘು ಅವರೇ ಲಕ್ಕಿ ಅರುಣ್ ಅವರು ಕೊಟ್ಟಿದ್ದಾರೆ ನೋಡಿ, ಗಿಫ್ಟು ರಿಟರ್ನ್ ಮಾಡಿ. ಅದು ಅಕ್ಷು ಅವ್ರದ್ದು ಬಂದಿಲ್ಲ. ಅಕ್ಷು ಅವರೇ ಬಂದಿಲ್ಲಂತೆ. ವೀಣಾಜಿ ಜಾಯಿನ್ ಮೀ ಪ್ರಿಯಾ. ಅಕ್ಷು ಶಶಿ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಗೊತ್ತಾಗಲ್ಲ. ಅಕ್ಷು ಅವರೇ ಇದ್ದೀರಾ? ಕಮೆಂಟ್ ಮಾಡಿ ಒಂದು. ಏಜಸ್ ಅವರು ಗಿಫ್ಟ್ ಬಂದಿಲ್ಲ. ಅಕ್ಷು ಹಾಯ್ ಪ್ರಿಯಾಜಿ. ಬೆಸ್ಟ್ ಅವರು ಅಂತಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಉಡುಪಿ ಸಿಸ್. ಅಕ್ಷು ಮಾಡಿದ್ದೀನಿ ಸಿಸ್ ನೋಡಿ. ಕಮೆಂಟ್ ಮಾಡಿ. ಕಮೆಂಟ್ ಮಾಡದಿದ್ದರೆ, ವಿಡಿಯೋ ನೋಡೋದಿದ್ದರೆ ಒಂದು 3 ನಿಮಿಷದ ವಿಡಿಯೋ ನೋಡಿ. ಲಾಂಗ್ ನೋಡ್ಲಿಕ್ಕೆ ಆಗಲ್ಲ, ಯಾರಿಗೂ ಆಗಲ್ಲ. 5 ನಿಮಿಷದ ನೋಡುವಾಗ ನೆಟ್ ಖಾಲಿ ಆಗುತ್ತೆ. 2-3 ನಿಮಿಷದ ವಿಡಿಯೋ ನೋಡಿ, ಆಮೇಲೆ ಕಮೆಂಟ್ ಹಾಕಿ. ಅಕ್ಷು ಅವರೇ ಥ್ಯಾಂಕ್ ಯು ಡನ್ ಅಂತಿದ್ದಾರೆ. ಕೊಟ್ಟರು ನೋಡಿ. ಅವರು ಕಂಟೆಂಟ್ ಸರ್ಕಲ್ ಅವರು ಬಂದರು. ದಾಯೇ ಒಣಸಾಂಡೆ ದಾದೆ ರಾಣಿ ಒಣಸಾಂಡೆ ಆಂಡಿಯೇ ಒಂಜಿ ಲೈಕ್ ಕೊರ್ಲೆ ಒಣಸಾಂಡು ಈರು ಎಂಚೊಲ್ಲಾರಣ್ಣ ಅಣ್ಣನ ಬಾರಿನಿ ಜರ್ನಿಯ ಒಂದಿತ್ತುಂಡು ಗಾಡಿಡು ಅತ್ತೆ ಸೂಪರ್. ಲಕ್ಕಿ ಅವರು ಗೋಲ್ಡನ್ ಅವರೇ ನೋಡಿದ್ದೀನಿ, ಚೆಕ್ ಮಾಡಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಅಂತಿದ್ದಾರೆ. ಲಕ್ಕಿ ಅರುಣ್ ಅವರು ಲೈಕ್ ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಸರ್ಕಲ್ ಅವರೇ ಥ್ಯಾಂಕ್ ಯು ಅಣ್ಣ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿ ಅವರು ಏಜೆಸ್ ಅವರ ಅಕ್ಕ, ಅವ್ರದ್ದು ಗಿಫ್ಟ್ ಬಂದಿಲ್ಲ, ಕಮೆಂಟ್ ಬಂದಿಲ್ಲ. ಅಕ್ಷು ಅವ್ರದ್ದು ಗಿಫ್ಟ್ ಬಂದಿಲ್ಲ, ಕಮೆಂಟ್ ಬಂದಿಲ್ಲ. ಅಕ್ಷು ಅವರೇ ರಿಟರ್ನ್ ಮಾಡಿ. ಏಜೆಸ್ ಅವರಿಗೆ ನೋಡಬೇಕು ಅಂತಿದ್ದಾರೆ. ಸರ್ಕಲ್ ಅವರು ನೀರಿನ ಒಣಸಾಂಡೆ ನಾನಾ ಒಡೆ
ಇನ್ನು ಇನ್ನ ಲೈವ್ ತುಯ್ಯ ಖುಷಿ ಆಂಡ್ ಪೋಂದಿತ್ತಾರೆ ಹೋಟೆಲ್ ಹಿಡಿತಾರೆ. ಗೋಲ್ಡನ್ ಸ್ಟಾರ್ ಚಾನಲ್ ಲಕ್ಕಿ ರನ್ ಅವರೇ, ಅರುಣ್ ಅವರೇ ವಿಡಿಯೋ ನೋಡಿ ಮಾಡಿ ಅಂತಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಬೊಕ್ಕ ದಾದೆ ಬೊಕ್ಕ ಪನ್ನೊಡಿಯೇ ಈರಣ್ಣ ಈರು ಪನ್ನೊಡಿ ಯಾನಕ್ಕೆ ಏನೋಡಣ್ಣ ಈರಂಡ ತುಂಬ ತಿರ್ಗೊಂದಿಪ್ಪುವಾರು ಈರೇ ಗೊತ್ತಿಪ್ಪುನು ನಮಕ್ ದಾದೆ ಇಪ್ಪುನೈಟೇನೆ ಇಪ್ಪುನು. ಗೋಲ್ಡನ್ ಸ್ಟಾರ್ ಬಂದಿಲ್ಲ ಗಿಫ್ಟ್, ಗೋಲ್ಡನ್ ಸ್ಟಾರ್ ಬಂದಿಲ್ಲ ಗಿಫ್ಟು ಯಾರ್ದು? ನಾನು ಹೊಸ ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ ಸಾಂಗ್ ನನ್ನ. ಓಕೆ ನಾನು ಹೊಸ ಶಾರ್ಟ್ ವಿಡಿಯೋಗೆ ಹಾಕಿದ್ದೀನಿ ಅಂತಿದ್ದಾರೆ. ಗೋಲ್ಡನ್ ಅವರೇ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಕನೆಕ್ಟ್ ಅವರು ಯಾನ ಮನಸ್ಸು ಮಲ್ತೆ ದಾದ ಕಜಿಪು ಮಲ್ತಾರೆ. 632 ಅಷ್ಟೇ ಇದೆ. ಅಕ್ಷು ಅವರೇ ಗಿಫ್ಟ್ ಕೊಡಿ, ಎಲ್ಲಿದ್ದೀರಿ ಕೊಡಿ ಅಕ್ಷು ಅವರೇ, ಪ್ಲೀಸ್ ಕೊಡಿ, ಎಲ್ರಿಗೂ ರಿಟರ್ನ್ ಕೊಡಿ, ಮೆಸೇಜ್ ಹಾಕಿ. ಏನು ಆಗಿದೆ ಪ್ರಾಬ್ಲಮ್, ಏನಾಗಿದೆ? ಹಾಯ್ ಅಂತಿದ್ದಾರೆ. ಹಾಯ್ ಅಕ್ಷು ಅವರು ಹಾಯ್. ಮತ್ತೆ ಮಾಡ್ತೀನಿ ನೋಡಿ. ಓಕೆ ಮಾಡಿ ನೋಡಿ. ಬೊಕ್ಕ ದಾದೆ ಇನಿ ಮನಸ್ಸು ಇನಿ ನುಗ್ಗೆಕಾಯಿ ಸಾಂಬಾರು. ಭೂಮಿ ಅವರೇ ನೀವು ಇದುವರೆಗೆ ಮಾಡಿಲ್ವಾ? ನಾನು ಆಲ್ರೆಡಿ ಕನೆಕ್ಟ್ ಆಗಿದ್ದೇನೆ. ಗೋಲ್ಡನ್ ಸ್ಟಾರ್ ಅವರು ಸಪೋರ್ಟ್ ಅಂತಿದ್ದಾರೆ. ಪ್ರಿಯಾ ಅವರು ಹಾಯ್ ಅಂತಿದ್ದಾರೆ. ಪ್ರಿಯಾ ಅವರೇ, ಪ್ರಿಯಾ ಅಮ್ಮು ಬ್ಲಾಗ್ಸ್ ಅವರು. ಪ್ರಿಯಾಜಿ ಅಲ್ಲ, ಪ್ರಿಯಾಜಿ ಅದು ಬೇರೆ. ಹಾಯ್ ಪ್ರಿಯಾಸಿಸ್ ರಘು ಅವರು ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಉಡುಪಿ ನೀವು ಗಿಫ್ಟ್ ರಿಟರ್ನ್ ಮಾಡಿ ಭೂಮಿ ಅವರೇ ಅಂತಿದ್ದಾರೆ. ಲಕ್ಕಿ ನಾನು ಫೆಬ್ರವರಿ 14 ಕೊಡ್ತೆ ಮೇಡಮ್. ಎರೆ ಕೊಡ್ತಾರಿಯೇ ಲಕ್ಕಿ ಅಣ್ಣ, ಎರೆ ಕೊಡ್ತಾರೆ ಇರು. ಭೂಮಿ ಅವರೇ ನಮ್ಮನ್ನ ಇಲ್ಲಾಡುವಂಥ ಉಮಿಲುಲ್ಲ. ಭೂಮಿ ಅವರೇ ಅಂತಿದ್ದಾರೆ. ಅಕ್ಷು ಪ್ರತಿ ಉಡುಪಿ ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅಕ್ಷು ಅವರೇ ನೀವು ಎಲ್ರಿಗೂ ಕೊಟ್ರಾ? ಎಲ್ರಿಗೂ? ಅಕ್ಷು ಅವರೇ ನೀವು ಕೊಟ್ರಾ? ನೋಡಿ ಎಲ್ರಿಗೂ ಕೊಟ್ರಾ? ಕೊಡಿ ನಾನು ಇದ್ದೀನಿ. ಯಾರಿಗೆಲ್ಲ ಕೊಟ್ಟಿಲ್ಲ ಕೊಡಿ, ಬಾಕಿ ಇಟ್ಕೋಬೇಡಿ, ನಾನು ಇದ್ದೀನಿ ಇಲ್ಲಿ. ಆರಾಮಲ್ಲಿ ಕೊಡಿ. ಈಗ ಎಲ್ರಿಗೂ ಒಂದೊಂದು ಮೆಸೇಜ್ ಹಾಕಿ ವಿಡಿಯೋ ನೋಡಿ ಕೊಡಿ. ಒಮ್ಮೆಲೆ ಎಲ್ರಿಗೂ ಕೊಡ್ಲಿಕ್ಕೆ ಆಗಲ್ಲ, ಅಷ್ಟು ಜನರಿಗೆ. ಆರಾಮಾಗಿ ನೋಡಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಕೊಡಿ. ಒಬ್ಬೊಬ್ಬರಿಗೂ ಕೊಡ್ತಾ ಬನ್ನಿ, ಆಗ ಎಲ್ಲರೂ ಲೆಸ್ ಆಗ್ತದೆ. ಲಕ್ಕಿ ಅರುಣ್ ಸಬ್ ಮಾಡಿ ರಿಟರ್ನ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ. ನಮ್ಮ ಪ್ರಿಯಾನ್ ಅವರು 730 ಗ್ಯಾಸ್ ಸಿಲಿಂಡರ್ಗೆ ಕನೆಕ್ಟೆಡ್. ಯಾರ್ದು ಗ್ಯಾಸ್ ಸಿಲಿಂಡರ್ಗೆ ಕನೆಕ್ಟೆಡ್? ಗೋಲ್ಡನ್ ಸ್ಟಾರ್ ಅವರು. ಯಾರದು ಗ್ಯಾಸ್ ಸಿಲಿಂಡರ್? ಏಜಸ್ ಓಕೆ ಕಮೆಂಟ್ ಬಂದಿದೆ ಬಟ್ ಸಬ್ ಆ್ಯಡ್ ಆಗಿಲ್ಲ. ಅಕ್ಷು ಅವ್ರದ್ದು ಅದು ಆ್ಯಡ್ ಆಗುತ್ತೆ, 1-2 ನಿಮಿಷದಲ್ಲಿ ಆ್ಯಡ್ ಆಗುತ್ತೆ. ಕಮೆಂಟ್ ಫಸ್ಟ್ ಬರುತ್ತೆ, ಮತ್ತೆ ಸಬ್ ಆ್ಯಡ್ ಆಗುತ್ತೆ, ಕೆಲವೊಮ್ಮೆ ಹಾಗೆ ಆಗುತ್ತೆ. ಅಕ್ಷು ಅವರೇ ರಿಟರ್ನ್ ಮಾಡಿ ಬಂದೆ, ಚೆಕ್ ಮಾಡಿ ಥ್ಯಾಂಕ್ ಯು ಅಂತಿದ್ದಾರೆ. ನೋಡಿ ಅಕ್ಷು ಅವರೇ ರಿಟರ್ನ್ ಮಾಡಿ ಬಂದಿದ್ದಾರಂತೆ. ಉಡುಪಿ ಅವರು ಚೆಕ್ ಮಾಡಿ. ನಮೋ ನಮನ ಅಯ್ಯೋ ಗ್ರೇಟ್ ಜಾಬ್ ಲೈವ್ ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ನಾನು ಗಿಫ್ಟ್ ಕೊಟ್ಟಿದ್ದೀನಿ, ಲಕ್ಕಿ ಅವರು ಕೊಟ್ಟಿದ್ದಾರೆ. ಪ್ರಿಯಾ ಅವರಿಗೆ ಚಂದ ಗ್ಯಾಸ್. ಅಕ್ಷು ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀನಿ. ಸರ್ಕಲ್ ಅವರು ಗ್ಯಾಸ್ ಬರೀನಾ ಅಂತ ಎಲ್ಲಿದ್ದಾರೆ? ಗ್ಯಾಸ್ ಬರೀನಾ ಅವರು ನನಗೂ ನೋಡಲಿಲ್ಲ. ಲಕ್ಕಿ ಪ್ರಿಯಾ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಓಕೆ ಸೀಸ್ ಅಂತಿದ್ದಾರೆ ಅಕ್ಷು ಅವರೇ. ನನಗೆ ಕೊಟ್ಟಿದ್ದೀರಾ ನೀವು? ನನಗೂ ಕೊಡಲಿಲ್ಲ ಅಂದರೆ ನನಗೂ ಕನೆಕ್ಟ್ ಆಗಿ, ನಾನು ಕೊಡ್ತೀನಿ. ಆಮೇಲೆ ನನಗೂ ಕನೆಕ್ಟ್ ಆಗಿ ಬೆಳದಿಂಗಲ್ ಅಕ್ಷು ಅವರೇ ಗಿಫ್ಟ್ ಡನ್. ಪ್ರಿಯಾ ಬ್ಲಾಗ್ಸ್ ಅವರೇ ಗ್ಯಾಸ್ ಸಿಲಿಂಡರ್ ಗಿಫ್ಟ್ ಕೊಟ್ಟಿದ್ದೇನೆ. ಬೆಸ್ಟ್ ಯಾನು ಕೈತಲ್ಲಿಲ್ಲದ ಪೊಂಜೋಗು ಕೊರ್ದುತ್ತೆ ದಾದಿ. ಪ್ರಿಯಾ ಇತ್ತೇನೆ
ರಿಟರ್ನ್ ಮಾಡಿ ಅಂತಿದ್ದಾರೆ ಪ್ರಿಯಾ ಅವರೇ. ಗೋಲ್ಡನ್ ಅವರು ರಘುಭೂಮಿ ಹಲೋ ಪ್ರಿಯಾ ಸೀಸ್ ಅಂತಿದ್ದಾರೆ. ಅಕ್ಷು ಅವರು ಕಂಟೆಂಟ್ ಸರ್ಕಲ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅವರು ಕಂಟೆಂಟ್ ಸರ್ಕಲ್ ಅವರೇ ಗಿಫ್ಟ್ ಕೊಡಿ ಅಂತಿದ್ದಾರೆ. ನೋಡಿ ಏನು ಮಾಡುವುದು ಈಗ, ನಿಮಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ನೋಡಿ ಅವ್ರದ್ದು ಮೋನೋ ಚಾನಲ್ ಕೊಡ್ತಾರ ಇಲ್ವಂತ ನನಗೆ ಗೊತ್ತಿಲ್ಲ. ಪ್ರಿಯಾ ಬ್ಲಾಗ್ಸ್ ಗಿಫ್ಟ್ ರಿಟರ್ನ್ ಮಾಡಿ. ಪ್ರಿಯಾ ಅವರೇ ಒಂದು ಗಿಫ್ಟ್ ರಿಟರ್ನ್ ಮಾಡಿ ನಮ್ಮ ಬೆಸ್ಟ್ ಅವರಿಗೆ. ಇಲ್ಲ ಅಂದರೆ ನನ್ನನ್ನು ಇಲ್ಲಿ ಕೂರ್ಲಿಕ್ಕೆ ಬಿಡಲ್ಲ ಅವರು. ಬೆಸ್ಟ್ ತಮ್ಮ ಅಂದರೆ ಬೆಸ್ಟ್ ತಮ್ಮ ಇವತ್ತು ಹೋಗಲಿಕ್ಕೆ ಬಾರ್ದು. ನಾನು ಕಟ್ ಮಾಡುವ ತನಕ ಬೆಸ್ಟ್ ತಮ್ಮ ಇಲ್ಲೇ ಇರಬೇಕು. ಲಕ್ಕಿ ಅರುಣ್ ಪ್ರಿಯಾ ಅವರ ರಿಟರ್ನ್ ಬಂದಿಲ್ಲ. ಪ್ರಿಯಾ ಅವರೇ ಲಕ್ಕಿ ಅರುಣ್ ಅವರಿಗೆ ಬಂದಿಲ್ಲ ಅಂತೆ. ನೋಡಿ ಕೊಡಿ, ಚೆಕ್ ಮಾಡಿ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರು. ಹಾಗೆಯೇ ಬರಬೇಕು, ಸಮುದ್ರದ ಥರ ನಿಲ್ಬಾರ್ದು, ಹೋಗ್ತಾನೇ ಇರಬೇಕು. ಗೋಲ್ಡನ್ ಸ್ಟಾರ್ 2 days ಬ್ಯಾಕ್ ಕನೆಕ್ಟ್ ಆಗಿದ್ದೀನಿ ನೋಡಿ ಅಂತಿದ್ದಾರೆ. ವಾಯ್ಸ್ ಅಪ್ ಅವರು ಬಂದರು. ವಾಯ್ಸ್ ಅಪ್ ಅವರೇ ಹಾಯ್ ವೆಲ್ಕಮ್. ಒಂದು ಹಾಗೇನೆ ಲೈಕ್ ಕೊಟ್ಟು ಬನ್ನಿ ವಾಯ್ಸ್ ಅಪ್ ಅವರೇ. ಪ್ರಿಯಾ ಅವರೇ ಗಿಫ್ಟ್ ಬಂದಿಲ್ಲ. ಓ ಪ್ರಿಯಾ ಅಮ್ಮ ಎಲ್ಲಿದ್ದೀರಾ, ನಿಮ್ಮದು ಗಿಫ್ಟ್ ಬಂದಿಲ್ಲ ಅಂತೆ. ಗೋಲ್ಡನ್ ಅವ್ರದ್ದು ಸ್ಟಾರ್ ನೋಡಿ ಬಂದಿಲ್ಲಂತೆ. ಕನೆಕ್ಟ್ ಕೊಡಿ ಅವರಿಗೆ, ಕೊಡಿ ಪ್ರಿಯಾ ಅವರೇ ಕೊಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರೇ ಹೀಗೇನೆ ನದಿ ಥರ ಹರಿತಾಡ್ತಾನೆ ಇರಬೇಕು ನಿಮ್ಮದು. ವಾಯ್ಸ್ ಅಪ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಡಿ ವಾಯ್ಸ್ ಅಪ್ ಅವರೇ, ಒಂದು ಲೈಕ್. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಹೀಗೇ ವಾಯ್ಸ್ ಅಪ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರೇ. ಹೀಗೇ ಸಮುದ್ರ ಥರ ನಿಲ್ಬಾರ್ದು, ಹೋಗ್ತಾನೇ ಇರಬೇಕು. ಪ್ರಿಯಾ ಅವರೇ ರಿಟರ್ನ್ ಪ್ಲೀಸ್. ಪ್ರಿಯಾ ಸೀಸ್ ರಿಟರ್ನ್ ಪ್ಲೀಸ್. ಎಜೆಸ್ ಅವರು ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಾಯ್ಸ್ ಅವರೇ ಥ್ಯಾಂಕ್ ಯು. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಜೆಸ್ ಅವರು ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಷು ಅವರು ಪ್ರಿಯಾ ಅವರೇ ನನಗೆ ಗಿಫ್ಟ್ ಪ್ಲೀಸ್. ಪ್ರಿಯಾ ಅವರೇ ಗಿಫ್ಟ್ ಕೊಡಿ ಅವರಿಗೆ. ಲಕ್ಕಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ಅವರೇ ಕೆಲವರಿಗೆ ಅವರು ಗಿಫ್ಟ್ ಕೊಡಲಿಕ್ಕೆ ಹೋಗಿದ್ದಾರೆ. ನಾನು ನೋಡಿ ಸ್ವಲ್ಪ ಒಂದು 5 ನಿಮಿಷ ಇರಿ, ಕೊಡ್ಬೋದಂತ ಯಾರ್ದೋ ಮೆಸೇಜ್ ಡಿಲೀಟ್ ಆಯಿತು. ಸಾರಿ. ಲಕ್ಕಿ ಅವರೇ ಡನ್ ಗಿಫ್ಟ್ ಪ್ಲೀಸ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಸಾರಿ ಯಾರ್ದೋ ಮೆಸೇಜ್ ಡಿಲೀಟ್ ಆಯಿತು. ಸಾರಿ. ವಾಯ್ಸ್ ಅಪ್ ಅಕ್ಷು ಅವರು ಲಕ್ಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಎಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ನನಗೊಂದು ಲೈಕ್ ಕೊಡಿ ಜನರೇ. ವಯಸ್ಸಪ್ಪ ಅವರೇ ಒಂದು ಲೈಕ್ ಕೊಡಿ. ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಗೋಲ್ಡನ್ ಸ್ಟಾರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಬನ್ನಿ ಜನರೇ, ಲಕ್ಕಿ ವಾಯ್ಸ್ ಅಪ್ ಕೊಟ್ಟಿದ್ದೀನಿ ನೋಡಿ, ರಿಟರ್ನ್ ಮಾಡಿ. ವಾಯ್ಸ್ ಅಪ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಲಕ್ಕಿ ಅವರು ಥ್ಯಾಂಕ್ ಯು ಸೋ ಮಚ್. ಅವರು ಬಂದು ವಾಯ್ಸ್ ಅಪ್ ಅವ್ರದ್ದು ಹೇಗೆ ಗೊತ್ತಾ, ಅವರು ಬಂದು ಸಪೋರ್ಟ್ ಮಾಡಿ ಮತ್ತೆ ಗಿಫ್ಟು ಅವ್ರದ್ದು ಹಾಗೆ. ಅದು ಅಕ್ಷು ಸಿಸ್ ಡನ್ ಪ್ಲೀಸ್ ರಿಟರ್ನ್ ಕೊಡಿ. ಅವರು ಫಸ್ಟ್ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಗಿಫ್ಟ್. ವಾಯ್ಸ್ ಅಪ್ ಅವ್ರದ್ದು ಯಾವಾಗಲೂ ಹಾಗೆ. ಅವರು ಗುಡ್. ವಾಯ್ಸ್ ಅಪ್ ಕೊಟ್ಟಿದ್ದೀನಿ ನೋಡಿ, ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ಲಕ್ಕಿ ಅರುಣ್ ಅವರು. ವಾಯ್ಸ್ ಅಪ್ ಅವ್ರು ಅಂತಿದ್ದಾರೆ. ಅಕ್ಷು ಸಿಸ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅಕ್ಷು ಅವರೇ ರಿಟರ್ನ್ ಕೊಡಿ ವಾಯ್ಸ್ ಅಪ್ ಅವರಿಗೆ. ಬೆಸ್ಟ್ ಅವರು ಗಿಫ್ಟ್ ಡನ್ ಅಂತಿದ್ದಾರೆ. ಪ್ರಿಯಾನ್ ಅವರೇ ಬೆಸ್ಟ್ ಅವರು ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಬೆಸ್ಟ್ ಅವರು. ಮಲ್ಟಿವರ್ಸಸ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಊಟ ಆಯಿತಾ ಸಿಸ್? ಮಲ್ಟಿವರ್ಸಸ್ ಅವರೇ ಊಟ ಆಯಿತಾ? ಗೋಲ್ಡನ್ ಸ್ಟಾರ್ ಅವರಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ವಾಯ್ಸ್ ಅಪ್ ಅವರು ಲಕ್ಕಿ ಡನ್ ಅಂತಿದ್ದಾರೆ. ವಾಯ್ಸ್ ಅಪ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಕ್ಷು ವಾಯ್ಸ್ ಅಪ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ವಾಯ್ಸ್ ಅಪ್ ಅವರೇ ಚೆಕ್ ಮಾಡಿ. ಅಕ್ಷು ಅವರು ಮಾಡಿದ್ದಾರೆ ನೋಡಿ. ಪ್ರಿಯಾನಮ್ ವಿಡಿಯೋ ನೋಡಿ, ಕಮೆಂಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ, ಅಂದರೆ ಗಿಫ್ಟ್ ರಿಟರ್ನ್ ಆಗುತ್ತೆ ಅಂತಿದ್ದಾರೆ ಬೆಸ್ಟ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ವಾಯ್ಸ್ ಅಪ್ ಅವರು. ಅಕ್ಷು ಅವರೇ ನೀವು ಕನೆಕ್ಟ್ ಮಾತ್ರ ಮಾಡಿದ್ದೀರಾ, ಗಿಫ್ಟ್ ರಿಟರ್ನ್ ಮಾಡಿಲ್ಲ ಇರಬೇಕು, ಸ್ವಲ್ಪ ಚೆಕ್ ಮಾಡಿ. ಹೌದು, ಸಬ್ ಮಾಡಿ ಅವರಿಗೆ.
ವಾಯ್ಸ್ ಅಪ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಾಯ್ಸ್ ಅಪ್ ಅವರೇ. ಥ್ಯಾಂಕ್ ಯು ಸೋ ಮಚ್ ವಾಯ್ಸ್ ಅಪ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಪ್ರಿಯಾ ಬ್ಲಾಗ್ಸ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಪ್ರಿಯಾ ಅವರೇ, ಪ್ರಿಯಾನವರೇ ಕಮೆಂಟ್ ಮಾಡಿ. ಬೆಸ್ಟ್ ಅವರಿಗೆ ಲಕ್ಕಿ ಅವರಿಗೆ ಕೂಡ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟ್ ಫೆಬ್ರವರಿ 14 ರಿಟರ್ನ್ ಕೊರ್ಪೆ ಯಾನು ಎರೆಗಿಯೇ ದಾ ಮಲ್ಟಿವರ್ಸಸ್ ಅವರ ಹಾಯ್ ಅಕ್ಕ ನಿಮ್ಮದು ಅಕ್ಕ ನಿಮ್ಮದು ಏನು ತುಳು ಮಲ್ಟಿವರ್ಸಸ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಎಲ್ರಿಗೂ ಸಪೋರ್ಟ್ ಮಾಡಿದ್ದೀನಿ ನಾನು. ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರಂತೆ. ಲಕ್ಕಿ ಅರುಣ್ ಅವರು, ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಡಲಿಲ್ಲ ರಿಟರ್ನ್ ಕೊಡಿ. ನಾನು ಎಲ್ರಿಗೂ ಲೈಕ್ ಕಮೆಂಟ್ಸ್ ಮಾಡುತ್ತೀನಿ. ಎಲ್ಲರೂ ಗಿಫ್ಟ್ ಕೊಡುವುದು ಲೈಕ್ ಮಾಡಿ ಕೊಡುವುದಕ್ಕೆ ಬೇಕಾದವರು ಚೆಕ್ ಮಾಡಿ ಗಿಫ್ಟ್ ಕೊಡಿ, ರಿಟರ್ನ್ ಮಾಡಿ ಪ್ಲೀಸ್. ವಾಯ್ಸ್ ಅಪ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಸಂಡೇ ಬಂಡೆ ಐಸಿಸ್ ಅವರು ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಅಪ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಉಡುಪಿ ಅವರು 3 ಕಮೆಂಟ್ ಇತ್ತು, 3 ಗಿಫ್ಟ್ ಕೊಟ್ಟು ಬಂದೆ, ಬಟ್ 2 ಮಾತ್ರ ಗಿಫ್ಟ್ ಬಂದಿದೆ. ಹಾಗೆ ಮಾಡಬೇಡಿ. ಕಮೆಂಟ್ ಮಾಡಿದರೆ ಗಿಫ್ಟ್ ಮಾಡಿ, ಬರೀ ಕಮೆಂಟ್ ಮಾಡಿ ಮೋಸ ಮಾಡಬೇಡಿ ಪ್ಲೀಸ್ ಅಂತಿದ್ದಾರೆ ಉಡುಪಿ ಅವರು. ಕಮೆಂಟ್ ಮಾಡಿ ಪ್ಲೀಸ್, ಗಿಫ್ಟ್ ಕೊಡಿ. ವಾಯ್ಸ್ ಅಪ್ ಯುವಶ್ರೀ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಕಿ ಅವರೇ ಗಿಫ್ಟ್ ಡನ್ ಅಂದಿದ್ದಾರೆ. ಪ್ರಿಯಾನ್ ಅವರು ಲಕ್ಕಿ ಅವರೇ ನೋಡಿ ಗಿಫ್ಟ್ ಡನ್ ಅಂತಿದ್ದಾರೆ, ಚೆಕ್ ಮಾಡಿ. ಸಂಡೇ ಅವರು ಹಾಯ್ ಅಂತಿದ್ದಾರೆ. ಬೆಸ್ಟ್ ಅವರು ಸಂಡೇ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ಅಪ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೋಲ್ಡನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೋಲ್ಡನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾಯ್ಸ್ ಅಪ್ ಅವರು ನನಗೆ ಅದೆಷ್ಟು ಜನ ಬಾರಿ ಇದು ಎಲ್ಲಿ ಹೋಯ್ತು ಮೆಸೇಜ್. ನನಗೆ ಅದೆಷ್ಟು ಜನ ಬಾರಿ ಕಮೆಂಟ್ ಹಾಕಿ ಮೋಸ ಮಾಡ್ತಾರೆ ದಿನ. ಹಾಗೆ ಮಾಡಬೇಡಿ ಪ್ಲೀಸ್. ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟು ಕಮೆಂಟ್ ಹಾಕಿ. ಯಾಕೆ ಏನು ಲಾಭ ಇದೆ ನಿಮಗೆ? ಹಾಗೆಲ್ಲ ಮಾಡಿದರೆ ಹಾಗೆಲ್ಲ ಮಾಡಬೇಡಿ ಯಾರು ಕೂಡ. ಸಂಡೇ ಅವರೇ ನಾನು ಗಿಫ್ಟ್ ಕೊಟ್ಟೆ ನೋಡಿ. ಸಂಡೇ ಲಕ್ಕಿ ಅರುಣ್ ಅವರು ಗಿಫ್ಟ್ ಕೊಟ್ಟರು ನೋಡಿ ನಿಮಗೆ, ಅವರಿಗೆ ರಿಟರ್ನ್ ಕೊಡಿ. ಸಂಡೇ ಅವರೇ ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಿಸ್ ಊಟ ಮಾಡ್ತೀನಿ. ಓಕೆ ಊಟ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಸಂಡೇ ಗಿಫ್ಟ್ ಮಾಡಿ ಅಂತಿದ್ದಾರೆ. ಅಕ್ಷು ಖುಷಿ ಅವರು ಅಕ್ಷು ಯಾರು ಅವರಿಗಂತಲ್ಲ, ಎಲ್ರಿಗೂ ನಾನೊಂದು ಯಾರು ಗಿಫ್ಟ್ ಕೊಡ್ತಾರೆ ಅವರಿಗೆ ಲೈಕ್ ಕಮೆಂಟ್ ಒಂದು 3 ನಿಮಿಷ ಒಂದು ವಿಡಿಯೋ ನೋಡಿ ಒಂದು ಗಿಫ್ಟ್ ಕೊಡಿ, ಕಮೆಂಟ್ ಹಾಕಿ. ಇಲ್ಲಾಂದರೆ ಅವರು ಅದು ಲೆಸ್ ಆಗುತ್ತೆ, ಅವರಿಗೆ ವೇಸ್ಟ್ ಅಲ್ವಾ. ಪ್ಲೀಸ್ ಹಾಗೆ ಮಾಡಬೇಡಿ, ಯಾರೂ ಕೂಡ ಮಾಡಬೇಡಿ. ಬಾಯ್, ಟೇಕ್ ಕೇರ್. ಓಕೆ ಬಾಯ್. ವಾಯ್ಸ್ ಅಪ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಡೇ ಅವರು ಆಯ್ ಅಕ್ಷು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅವಲ್ಲಿದ್ದಾರೆ. ಪ್ರಿಯಾನ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಪ್ಪ ಕೋಟಿಯನ್ ಅವರು ಬಂದರು. ಹಾಯ್ ಬ್ರದರ್, ಒಂದು ಲೈಕ್ ಕೊಡಿ. ಕೊಪ್ಪ ಕೋಟಿಯನ್ ಅವರೇ ಒಂದು ಲೈಕ್ ಕೊಡಿ. ಮಲ್ಟಿವರ್ಸಸ್ ಅವರು ಕರ್ನಾಟಕ ಕನ್ನಡಿಗ ಡನ್, ರಿಟರ್ನ್ ಮಾಡಿ. ಕರ್ನಾಟಕ ಕನ್ನಡಿಗ ಬಂದಿದ್ರಾ? ನಾನು ನೋಡಲಿಲ್ಲ. ಎಲ್ಲಿದ್ದಾರೆ ಅವರು? ಕರ್ನಾಟಕ ಕನ್ನಡಿಗ ಕೊಪ್ಪ ಕೋಟಿಯನ್ ಬ್ರದರ್ ಡನ್ ಸೂಪರ್ ಅಂತಿದ್ದಾರೆ. ಒಂದು ಲೈಕ್ ಕೊಡಿ. ಕೊಪ್ಪ ಕೋಟಿಯನ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಡೇ ಬಂಡೆ ಅವರು ಲಕ್ಕಿ ಕೊಟ್ಟಿದ್ದೀನಿ ಅಂತಿದ್ದಾರೆ. ಮೇಡಮ್ ಸುರುಕು ರಡ್ಡು ಒಣಸು ಮಲ್ತದು ಕಮೆಂಟ್ ಓದ್ಲೆ ಇರೇಗ ಬಚ್ಚಿಂಡು ಯಾನು ಒಣಸು ಮಲ್ತದು ಬತ್ತೀನಿ ಇಂಕು ಒಣಸು ಮಲ್ತದು ಬತ್ತೀಜಿಂಡ ಆ ಪೂಜಿ ಅಂಚಾದ ಯಾನು ಒಣಸೆ ಮಲ್ತದು ಬತ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೊಪ್ಪ ಕೋಟೆಯನ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಪ್ಪ ಕೋಟೆಯನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. AJS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರೇ ನಿಮ್ಮದು ಮೆಸೇಜ್ ಇರಬಾರ್ದು, ಹಾಗೆ ಮೆಸೇಜ್ ಮಾಡಬೇಕು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೋಲ್ಡನ್ ಅವರು ನೀವು ಅಕ್ಕನಿಗೆ ಮೆಸೇಜ್ ಹಾಕಿ ಮಾಡಬೇಕು, ಒಂದು ಮೆಸೇಜ್ ನಿಲ್ಬಾರ್ದು ನಿಮ್ಮದು. ಸಂಡೇ ಅವರು ಲಕ್ಕಿ ಕೊಡುವೆ ಅಂತಿದ್ದಾರೆ. ಲಕ್ಕಿ ಅವರು ಕೊಡ್ತಾರಂತೆ ಸಂಡೇ ಅವರು ನೋಡಿ.
ಯಾರೆಲ್ಲ ಐಡಲ್ ಇದ್ದೀರಾ ಬನ್ನಿ, ಸಪೋರ್ಟ್ ಮಾಡಿ, ಮೆಸೇಜ್ ಮಾಡಿ, ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಬೆಸ್ಟ್ ಅವರೇ, ನಿಮ್ಮದು ಮೆಸೇಜ್ ಬರ್ತಾನೆ ಇರಬೇಕು, ನೀವು ಒಂದು ನಿಮಿಷ ನಿಲ್ಲಿಸಬಾರ್ದು ನಿಮ್ಮದು ಮೆಸೇಜು. ಹಾಯ್ ಕೊಪ್ಪ ಅವರೇ ಅಂತಿದ್ದಾರೆ ನೋಡಿ, ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೆಲವರದ್ದು ಬಿಟ್ಟು ಹೋಗುತ್ತೆ ಹೆಸರು, ಏನು ಮಾಡೋದು, ಅದು ಆಗುತ್ತೆ ಹಾಗೆ. ನಾಮಂದು ಶ್ರೀರಾಮ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಪ್ಪ ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಮ್ಮದು ಅಕ್ಷು ಅವರು ಲಕ್ಕಿ ಗಿಫ್ಟ್, ಕೊಪ್ಪ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ. ಲಕ್ಕಿ ಅರುಣ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಕೊಪ್ಪ ಕೋಟೆಯನವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ, ಪ್ಲೀಸ್ ರಿಟರ್ನ್ ಮಾಡಿ. ಅಕ್ಷು ಡನ್ ಅಂತಿದ್ದಾರೆ ನೋಡಿ. ಕೊಪ್ಪ ಕೋಟೆಯನ್ನವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಲಕ್ಕಿ ಅರುಣ್ ಅವರು ಕೊಟ್ಟಿದ್ದಾರೆ, ಅವರಿಗೆ ಕೊಡಿ. ಪೂಜೆ ಅನ್ನ ಪೂಜಿಗ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಕ್ಷು ಅವರೇ ಸಂಡೇ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಜೆಸ್ ಅವರೇ, ಥ್ಯಾಂಕ್ ಯು ಒಂದು ಸೆಕೆಂಡ್, ಎಲ್ರಿಗೂ ಥ್ಯಾಂಕ್ ಯು. ಪಟ್ ಮೆಸೇಜ್ ಮಾಡಿ, ಬನ್ನಿ. ಲಕ್ಕಿ ಅರ್ನವ್ರು, ನಾನು ಬಡವ, ಗಿಫ್ಟ್ ಕೊಡಿ ಬೇಗ. ಎಲ್ಲರೂ ಬಡವರೇ ಇರುವುದು ಇಲ್ಲಿ, ಎಲ್ಲಿ ಶ್ರೀಮಂತರು ಯಾರಿದ್ದಾರೆ? ನಾನು ಬಡವಿ, ನನಗೂ ಕೊಡಿ. ಲಕ್ಕಿ ಅನ್ನ ಎಂಗಲ್ಲ ಲಕ್ಕಿ ಅನ್ನೆ ಬಂಟಿಂಟುಲ. ಅರೀನಾ, ನಿಮಗೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ. ಹೌದಾ? ನಾನು ರಿಟರ್ನ್ ಮಾಡ್ತೀನಿ, ಇದು ಮುಗಿದ ಮೇಲೆ ಮಾಡ್ತೀನಿ. ನಂದು 100% ಬರುತ್ತೆ ಆಯಿತಾ. ನಾನು 3 ಕಮೆಂಟ್ ಹಾಕ್ತೀನಿ ನೋಡಿ. ನೀವು ನನ್ನದು ಟೆನ್ಷನ್ ಮಾಡ್ಕೋಬೇಡಿ, ನಾನು ಯಾರಿಗೂ ಇಷ್ಟರ ತನಕ ಕೊಡೋದೇ ಇರಲೇ ಇಲ್ಲ. ಹಾಗೆ ನಾನು ಒಂದು ವೇಳೆ ಅರ್ಧದಲ್ಲಿ ಹೋದರೆ ಅಷ್ಟೇ. ನಗರ್ತಿದ್ದಾರೆ ನಮ್ಮದು ಲಕ್ಕಿ ಬ್ರೂ ಅವರು. ಯಾಕೆ, ಏನಾಯಿತು? ಲಕ್ಕಿ ಅರುಣ್ ಅವರೇ, ಈರೇನ ಪುದರ್ಡೇ ಉಂಡು ಲಕ್ಕಿಂದುದು. ಕೊಪ್ಪ ಕೋಟ್ಯಾನ್ 220 ಡನ್, ಪ್ಲೀಸ್ ರಿಟರ್ನ್ ಗೋಲ್ಡನ್ ಸ್ಟಾರ್ ಅವರು. ಎಲ್ಲರೂ ಪೋಸ್ಟ್ ಅಡ್ರೆಸ್ ಕೊಡಿ, ಗಿಫ್ಟ್ ಮಾಡ್ತೀನಿ. ಇಜ್ಜ ಎಣ್ಣೆ ಪುಚ್ಚ. ಏಜೆಸ್ ಡನ್ ಅಂತಿದ್ದಾರೆ ನೋಡಿ. ಏಜೆಸ್ ಅವರೇ, ನಿಮಗೆ ಕೊಪ್ಪ ಕೋಟೆಯನ್ನವರು ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ ಪ್ಲೀಸ್. ದಾದೆ ಸ್ಪೆಷಲ್ ಅಕ್ಕ ಕೊಪ್ಪ ಕೋಟೆಯನ್ ಇರ್ಲ ತುಳುವ ಎಂಕ್ ಇನಿ ದಾದಾ ಸ್ಪೆಷಲ್ ಗೊತ್ತುಂಡೆ. ನುರ್ಗೆದ ಕಜಿಪು, ನುರ್ಗೆದ ಒಂಜಿ ಗ್ರೇವಿ ಮಲ್ದೀನಿ. ಇರೇಗ ದಾದೆ ಸ್ಪೆಷಲ್ ಕೋಟೆಯನ್ ಅವರೇ. ಕೊಪ್ಪ ಕೋಟೆಯನ್ ಬಂಡೆ ಇದು ಕೊಪ್ಪದಾರ ಕನ್ನಡ ಪಾತೇರು ಬರುಂದೆ ನೀನ್ಯಾನ್. ನಿಹಾಲ್ ಆ್ಯಂಡ್ ಕನಿಷ್ಕಾ ಅವರು ಬಂದರು. ಹಾಯ್ ನಿಹಾಲ್, ಕನಿಷ್ಕಾ ಅವರೇ. ಅಕ್ಷು ಗೋಲ್ಡನ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ನಿಹಾಲ್ ಆ್ಯಂಡ್ ಕನಿಷ್ಕಾ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲಕ್ಕಿ ಅರುಣ್ ಅವರು ಎಂಕ್ ಇನಿಯ 15 ದೋಸೆ 15 ದೋಸೆ ಇನಿ ಎಂಚಿನ ಮಾರ್ರೆ 15 ದೋಸೆ. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಐ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಬನ್ನಿ ರಮ್ಯಾ ಅವರೇ. ಊಟ ಆಯ್ತಾ ರಮ್ಯಾ ಅವರೇ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಮ್ಯಾ ಅವರಿಗೆ. ಪ್ರಿಯಾ ಕನ್ನಡ ಬ್ಲಾಗ್ಸ್ ರಮ್ಯಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಪ್ಪ ಕೋಟಿಯನ್ ಅಂದು ತುಳು ಕೋಟಿಯನ್ ನೇಮು ಬತ್ನಾಗ ಗೊತ್ತಾಯ್ಜಿ ತುಳು ತರೆಗು. ಸಾರಿ ಎಂಕು ಅಜ್ಜ ಗೊತ್ತಾಯ್ಜಿ ಎಂಕು ತುಳು ಆತೆ ಇರು. ಓ ಅಂಚ ತುಳುವೆರತ್ತೆ ನಮ್ಮ ತುಳುವೆರೇನು ಯಾಪಗ್ಲ ರೆಸ್ಪೆಕ್ಟ್. ಕನ್ನಡದಾಗ್ಲೆಗ್ಲ ಉಂಡು, ತುಳುವೆರೆಗ್ಲ ಉಂಡು, ಮಾತೆಗ್ಲ ರೆಸ್ಪೆಕ್ಟ್ ಉಂಡೆ. ಊಟ ಆಯಿತು ಸಿಸ್, ನಿಮ್ಮದು? ನಂದು ಊಟ ಆಯಿತು. ಇವತ್ತು ಊಟ ಮಾಡಿ ಬಂದಿದ್ದೇನೆ, ಇಲ್ಲಾಂದರೆ ಜೋರು ಹಸಿವಾಗುತ್ತೆ. ಮೆಸೇಜ್ ಓದಲಿಕ್ಕೆ ನನಗೆ ಎನರ್ಜಿ ಇರಲ್ಲ. ರಮ್ಯಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಕ್ಷು ನಿಹಾಲ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ಲಕ್ಕಿ ಅರುಣ್ ಬನ್ನಿ ಜನರೇ, ಬನ್ನಿ ಸುರುಕು ರಡ್ಡು ಬನ್ನಿ. ದಾದೆ ಲಕ್ಕಿ ಅಣ್ಣ ಇರು. ಗೋಲ್ಡನ್ ಸ್ಟಾರ್ ಅವರು ಅಯ್ಯೋ ದೇವರೇ
ದರ್ಶನ್ ಅಯ್ಯೋ ದೇವರೇ, ಏನಾಯ್ತು ಗೋಲ್ಡನ್ ಸ್ಟಾರ್? ಅಯ್ಯೋ ದೇವರೇ, ದರ್ಶನ ಮಾಡಿ ಬಂದೆ. ಕೊಪ್ಪ ಕೋಟೆಯಲ್ಲಿ ಗಿಫ್ಟ್. ಕೊಪ್ಪ ಕೋಟೆಯನವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು. ಗೋಲ್ಡನ್ ಸ್ಟಾರ್ ಅವರು ಆಲ್ರೆಡಿ ಡನ್ ಆಗಿದೆ ಅಂತಿದ್ದಾರೆ. ಕೊಪ್ಪ ಕೋಟೆಯನವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ರಮ್ಯಾ ಅವರು, ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ, ಥ್ಯಾಂಕ್ ಯು. ರಮ್ಯಾ ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ ಅಕ್ಷು ಅವರು. ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ ಅಂತಿದ್ದಾರೆ. ನಿಹಾಲ್ ಆ್ಯಂಡ್ ಕನಿಷ್ಕಾ ಗೋಲ್ಡನ್ ಸ್ಟಾರ್ ಡನ್ ಅಂತಿದ್ದಾರೆ ನೋಡಿ. ನಿಹಾಲ್ ಕನಿಷ್ಕಾ ಅವರು ಗೋಲ್ಡನ್ ಸ್ಟಾರ್ ನಿಮಗೆ ಡನ್ ಮಾಡಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ಗೋಲ್ಡನ್ ಸ್ಟಾರ್ ಬಂದಿಲ್ಲ ಕೋಟಿಯನ್ ಬ್ರೂ ಅಂತಿದ್ದಾರೆ. ರಮ್ಯಾ ಅವರು ಅಕ್ಷು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು. ಭುವನ್ ಬಂದ. ಹಾಯ್ ಭುವನ್, ಹೇಗಿದ್ದೀಯಾ ಭುವನ್? ತುಂಬ ದಿನದ ನಂತರ ಬಂದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಭುವನ್ ವರ್ಲ್ಡ್ ವನಸ್ ಆಂಡೆ ದಾದಾ ಕಜಿಪು ವನಸ್ ಆಂಡ್ ಕಜಿಪು ನುರ್ಗೆ. ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಕಿ ರಮ್ಯಾ ಅವರೇ, ಒಂದು ನನ್ನ ಚಾನಲ್ಗೆ ಗಿಫ್ಟ್ ಕೊಟ್ಟಿ ಹೋಗಿ ಅಂತಿದ್ದಾರೆ ರಮ್ಯಾ ಅವರಿಗೆ. ಲಕ್ಕಿ ಅವರು ಭುವನ್ ವರ್ಡ್ ಎಂಚ ಉಳ್ಳಾರು ನಾನು ಸೌಖ್ಯ ಈ ಎಂಚಲ್ಲ ಲೈವ್ ಮಲ್ತೊಂದಿಚ್ಚಾನೆ ಈ ಭುವನ್ ಮೂಚಿ ಗಂಟೆ ತಿಕ್ಕಿಜಿ ಎಂಕು ಕೋಡೆಲ್ಲ ತಿಕ್ಕಿಜಿ. ರಮ್ಯಾ ಸೂಪರ್ ಅಂತಿದ್ದಾರೆ. ಕೊಪ್ಪ ಕೋಟೆ ಸಿಸ್ ಮೊನ್ನೆನೇ 2 ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದೀನಿ ನೋಡಿ. ಸರಿಯಾಗಿ ದಿವ್ಯ ಸಂತೋಷ್ ID ಯಾರಿಗೆ? ಅಯ್ಯೋ ಸಿಸ್ಟರ್, ತುಂಬ ದಿನ ಅಲ್ಲ 2 ಡೇಸ್ ಆಯಿತು ಸಿಸ್ಟರ್. ಹೌದು, 2-3 ದಿನ ಆಯಿತು. ಊಟ ಏನು ಮಾಡಿ ತಿಂದ್ರಿ ಅಕ್ಕ? ಇವತ್ತು ನುಗ್ಗೆಕಾಯಿ, ಅದೇ ಓದ್ಲಿಕ್ಕೆ ಆಗ್ತಿಲ್ಲ. ಗೋಲ್ಡನ್ ಸ್ಟಾರ್ ಇದೇ ನಿಮಗೆ ಮೆಸೇಜ್ ಮಾಡ್ತಿದ್ದಾರೆ. ಪ್ಲೀಸ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ ಅಕ್ಷು. ಭುವನ್ ವರ್ಡ್ ಆಯ್ ಒಣಸಾಂಡ ಕಜಿಪು ದಾದ ಕಜಿಪು ಕೋರಿಯಾ ಅಂದ ಕೋರಿ ಸೂಪರ್ ಕೋರಿ. ನಿಹಾಲ್ ಅಶು ಗಿಫ್ಟ್ ಡನ್. ರೇವತಿ, ನಮ್ಮದು ರೇವತಿ ಅವರು ಬಂದರು. ಹಾಯ್ ಅಕ್ಕ. ಹಾಯ್ ರೇವತಿ ಅವರೇ, ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋವನ್ನು ನೋಡ್ತೀರಾ? ನಿಮ್ಮದು ಚಾನಲ್ ಇಲ್ಲ ಅಂತ ಇಲ್ಲ ಅಲ್ವಾ? ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ, ತುಂಬ ಥ್ಯಾಂಕ್ಸ್ ನಿಮಗೆ. ನೋಡಿದೆ, ಒಂದು ಲೈಕ್ ಕೊಡಿ ರೇವತಿ ಅವರೇ. ರೇವತಿ ಸಿಸ್ ಒಂದು ಲೈಕ್ ಕೊಡಿ. ಎನ್ನ ಲೈವ್ ನೈಟ್ 2 ಗಂಟೆಗೂ ಶುರು ಆಪುನು ಮೇಡಮ್. ಅದಾಗೆ అని చెప్పు అవే. ಲಕ್ಕಿ ಅರುಣ್ ಗಿಫ್ಟ್ ನೋಡಿ ರಮ್ಯಾ ಅವರು. ಲಕ್ಕಿ ಅರುಣ್ ಗಿಫ್ಟ್ ಡನ್. ಗೋಲ್ಡನ್ ಸ್ಟಾರ್ ಅಕ್ಷು ಗಿಫ್ಟ್ ಕೊಡಿ ಅಂತಿದ್ದಾರೆ. ರಮ್ಯಾ ಅವರೇ ಮಾಡಿದ್ದೀನಿ. ಅಕ್ಷು ಡನ್ ಅಂತಿದ್ದಾರೆ. ನಿಹಾಲ್ ಅವರು ಅಕ್ಷು ಡನ್ ಅಂತಿದ್ದಾರೆ ನೋಡಿ. ರಮ್ಯಾ ಅವರೇ ಮಾಡಿದ್ದೀನಿ ಅಂತಿದ್ದಾರೆ. ಲಕ್ಕಿ ಅರುಣ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಾಡಿದ್ದಾರಂತೆ ಲಕ್ಕಿ ಅರುಣ್ ಅವರು. ನೋಡಿ ಚೆಕ್ ಮಾಡಿ. ಕೊಪ್ಪ ಕೋಟೆಯನ್ರು ನಿಮ್ಮ ವಿಡಿಯೋ ನೋಡಿ ಗಿಫ್ಟ್ ಕೊಡಿ. ನನ್ನ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಥ್ಯಾಂಕ್ ಯು ಅರುಣ್. ಸೂಪರ್ ಸಪೋರ್ಟ್. ರಮ್ಯಾ ಮೇಡಮ್ ಚೆಕ್ ಮಾಡಿ ಅಂತಿದ್ದಾರೆ. ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು. ಲಕ್ಕಿ ಅವರಿಗೆ ಥ್ಯಾಂಕ್ ಯು. ರೇವತಿ ಸಿಸ್ ಇದ್ದೀರಾ? ಒಂದು ರೇವತಿ ಸಿಸ್ ಇದ್ದಾರೆ. ಥ್ಯಾಂಕ್ ಯು ರೇವತಿ ಸಿಸ್. ಲೈಕ್ ಕೊರ್ತೆ ಸಿಸ್ ಕೊಡ್ತಾರೆ. ಈಗ ತುಳು ಬರ್ಪಂಡತೆ ಖುಷಿ ಅಂಡ್ ಹಿಂಗೆ ಏನೊಂದು ಗೊತ್ತಾಯ್ಜಿ. ಹಿಂಗೊಂಚೂರು ಪಲ್ಲೆ ಹೊಲ್ತಾರೆ ಇಂಕು ಎಲ್ಲ ಗುರ್ತಾ ಉಂಡೀರಿ ನಮ್ಮ ಹತ್ರ ಏನೊಂದು ಗೊತ್ತಾಯ್ಜಿ ಮಾತ್ರ. ಹಲೋ ಕಂಟೆಂಟ್ ಕ್ರೇಕರ್ ವಿತ್ ಸೋನಾ ರಿಸ್. ಹಲೋ ಹಾಯ್ ಗೋಲ್ಡನ್ ಅವರು. ಓಕೆ ಥ್ಯಾಂಕ್ ಯು ಬ್ರೋ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ನನ್ನ ಮುಖ ನೋಡಿ ಗಿಫ್ಟ್ ಕೊಡಿ ಎಲ್ಲರೂ. ಎಲ್ಲಿದೆ ನಿಮ್ಮ ಮುಖ? ಒಂದು 4 ಕೂಲಿದೋಜುಂಡು ಆತಿ. ಯಾರು ಬಂದರು ಹೊಸಬ್ರು ಬಂದರು ನೋಡಿ ಇಲ್ಲಿ. ಅವನಿ ಕನ್ನಡ ಕಾರ್ಟೂನ್ ಅವರು ಬಂದರು. ಅವನಿ ಕನ್ನಡ ಕಾರ್ಟೂನ್ ಅವರು ಥ್ಯಾಂಕ್ ಯು ಸೋ ಮಚ್. ಆಯ್ ಸಿಸ್ಟರ್, ಊಟ ಆಯಿತಾ? ಊಟ ಆಯಿತು ಬ್ರದರ್, ನಿಮ್ದು ಆಯ್ತಾ? ಬ್ರದರ್ ಸಿಸ್ ಅಂತ ಗೊತ್ತಿಲ್ಲ. ಬ್ರದರಾ ನೀವು?
ಆಯಿತು, ನಿಮ್ದಾಯ್ತಾ? ನಾನು ಬ್ಲೂ ಕೊಡ್ತೀನಿ, ಕನೆಕ್ಟ್ ಆಗಿ ಒಬ್ರಿಗೊಬ್ರು. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಯಾನು ಪುತ್ತೂರೇ, ಓಕೆ ಓಕೆ ಪುತ್ತೂರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾನು ಪುತ್ತೂರು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರೇವತಿ ಸೀಸ್ ತುಂಬ ಸಪೋರ್ಟ್ ಮಾಡಿದ್ದೀರಿ ನನಗೆ ವಿಡಿಯೋ ನೋಡಿ. ನಿಹಾಲ್ ಆ್ಯಂಡ್ ಕನಿಷ್ಕಾ ಗೋಲ್ಡನ್ ಸ್ಟಾರ್ ಡನ್ ಅಂತಿದ್ದಾರೆ ನೋಡಿ. ಏಜೆಸ್ ಸಪೋರ್ಟಲ್ಲಿದ್ದಾರೆ. ಏಜೆಸ್ ಅವರೇ ಇಲ್ಲಿ ತುಂಬ ಅವೇನಿ ಕನ್ನಡ ಬ್ಲಾಗ್ಸ್ ಅವರಿದ್ದಾರೆ ನೋಡಿ. ನಿಹಾಲ್ ಗೋಲ್ಡನ್ ಸ್ಟಾರ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ನಿಹಾಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೇವತಿ ಅವರೇ ಒಂದು ಗಿಫ್ಟ್ ಕೊಡಿ. ರೇವತಿಯವರು ಸಪೋರ್ಟ್ ಐಡಿ ಅವ್ರದ್ದು ಕೊಟ್ಟರೆ ತಗೊಳ್ಳಿ. ಅವರು ಸಪೋರ್ಟ್ ಐಡಿ ಅವರು ನಮಗೆ ಕೊಟ್ಟಿದ್ದಾರೆ. ನಿಮಗೆ ಕೊಟ್ಟರೆ ತಗೊಳ್ಳಿ ನೀವು. ನಾನು ಸಿಸ್ಟರ್. ಓಕೆ ಸಿಸ್ ನೀವು ಸಿಸ್ಟರಾ? ಓಕೆ ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅವೇರೇನು ನನಗೂ ಸಪೋರ್ಟ್ ಮಾಡಿ ನೋಡಿ. ಅವೇನಿ ಕನ್ನಡ ಬ್ಲಾಗ್ಸ್ ಅವರು ಇದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಅವೇನಿ ಕನ್ನಡ ಬ್ಲಾಗ್ಸ್ ಅವರು ಲಕ್ಕಿ ಅವರೇ ಇಲ್ಲಿ ಎಲ್ಲರೂ ಇದ್ದಾರೆ. ಕನೆಕ್ಟ್ ಆಗಿ, ನೀವು ಕನೆಕ್ಟ್ ಆಗಿ. ಅವೇನಿ ಅವರೇ ಅವರು ಕನೆಕ್ಟ್ ಆಗ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಹಾಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ರಾ ಅವೇನಿ ಅವರೇ? ಒಂದು ಲೈಕ್ ಕೊಡಿ ನನಗೆ. ಯಾನು ಹಿಮಾಲಯಡ್ ಇಪ್ಪುನ ಅತ್ತು ಕುಡ್ಲಾಡ್ ಇಪ್ಪುನ ಈರೊಂಜಿ ಹಿಮಾಲಯಡ್ ಇತ್ತದೇ ಇತ್ತು ಕಾಪು ಇರ್ನ ಕೂಲಿ ಬುಲ್ದಾತನ ಅಂದದು ಅವು ತಂಡಿ ಆತ ಅಂಚ. ಸೂಪರ್ ಸಪೋರ್ಟ್. ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು 1 ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರೇ ಕನೆಕ್ಟ್ ಆಗಿ ನೀವು ಅಂತಿದ್ದಾರೆ. ರಮ್ಯಾ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ನಮ್ಮದು ಗೋಲ್ಡನ್ ಸ್ಟಾರ್ ಅವರು ಎಲ್ರದ್ದು ಮೆಸೇಜ್ ಓದಬೇಕಂತ ನನ್ನ ಆಸೆ. ಆದರೆ ಏನು ಮಾಡೋದು, ಒಂದೊಂದು ತಪ್ಪಿ ಹೋಗುತ್ತೆ. ಎಂತ ಮಾಡಲಿಕ್ಕಾಗಲ್ಲ. ಏನು ಮಾಡೋದು, ತಪ್ಪಿ ಹೋಗುತ್ತೆ ಅಲ್ವಾ, ಎಂತ ಮಾಡೋದು. ಎಷ್ಟರಡೆ ಕನೆಕ್ಟ್ ಆಗಿದ್ದೀನಿ. ಗೋಲ್ಡನ್ ಸ್ಟಾರ್ ಅವರೇ ನಿನ್ನೆ ಎಷ್ಟರಡೆ ಆಗಿದ್ದಾರಂತೆ ನೋಡಿ. ನೀವು ನಿನ್ನೆ ಆಗಿಲ್ವಾ? ಕೊಟ್ರಲ್ವ ಇವಾಗ? ಯಾನ್ ಮಜ್ಜಿಡು ಕೂಲಿ ದೆಕ್ಕನು ಮೇಡಮ್ ಅಂಚಾದ ಇರೇಗ ಕೂಲಿದು ಬೊಲ್ದು ದೈವ ನೋಡ ಇರೇಗ ಮಜ್ಜಿಡು ಕೂಲಿ ದೆಕ್ಕದು ದುಡ್ಡು ಒರಿಪಾರ ಬಾರಿ ಒರಿಪವನ ಒಂಜಿ ಒಂದು ಇರ್ನ ಪ್ರಯತ್ನ ಆಡುಲ್ಲಾರಿ. ನಿಹಾಲ್ ಗೋಲ್ಡನ್ ಸ್ಟಾರ್ ರಿಟರ್ನ್ ಪ್ಲೀಸ್. ಯಾರೆಲ್ಲ ಐಡಲ್ಲಿದ್ದೀರಾ ಬನ್ನಿ ಜನರೇ, ಬನ್ನಿ ಮೆಸೇಜ್ ಮಾಡಿ ಜನರೇ, ಬೇಗ ಬಂದು. ನಾವೆಲ್ಲ ಇದ್ದೀವಿ, ಇಲ್ಲಿ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ, ಬನ್ನಿ. ಲೆಸ್ ಆಗಿತ್ತು ಸಿಸ್ ನೋಡಿ, ಆಗಿದ್ದೀನಿ. ಗೋಲ್ಡನ್ ಸ್ಟಾರ್ ರಿಟರ್ನ್ ಕನೆಕ್ಟ್ ಆಗಿ ಬನ್ನಿ. ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿ ನನಗೆ. ಗೋಲ್ಡನ್ ಸ್ಟಾರ್ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ರಮ್ಯಾ ಅವರು. ಕಂಟೆಂಟ್ ಕ್ರ್ಯಾಕರ್ ಅವರು ವಿದ್ದು ಸೋನಿಯಾ ಊಟ ಆಯ್ತಾ? ಊಟ ಆಯಿತು ನಂದು. ನಿಮ್ದು ಆಯ್ತಾ ಬ್ರದರ್? ನೀವು ಏನು ಸ್ಪೆಷಲ್? ನನಗೆ ಇವತ್ತು ನುಗ್ಗೆ. ನಿಹಾಲ್ ಆ್ಯಂಡ್ ಕನಿಷ್ಕಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಅವರೇ ಒಂದು ಕಾನ್ಸೆಪ್ಟ್ ಸಾರಿ ಕಾನ್ಸೆಪ್ಟ್ ಅವರೇ ನಿಮಗೆ ಒಂದು ಗಿಫ್ಟ್ ಕೊಡಿ. ಕಾನ್ಸೆಪ್ಟ್ ಅವರೇ ಸಾರಿ ನಾನೊಂದು ತಪ್ಪಾಗಿ ಓದಿದೆ, ಸಾರಿ. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್. ಗೋಲ್ಡನ್ ಸ್ಟಾರ್ ಅವರು ನಾನು 2 ಡೇ ಆಯಿತು ಸಿಸ್ ಕನೆಕ್ಟ್ ಆಗಿದ್ದೀನಿ ನಿಮ್ಮ ಸರಿಗೆ. ನಿಮ್ಮ ಕೈಮಾ ಸಾರಿಗೆ ನೋಡಿ, ನಿಮ್ಮ ಕೈಮಾ ಸಾರಿಗೆ ಕನೆಕ್ಟ್ ಆಗಿದ್ದಾರಂತೆ. ಕೈಮಾ ಆಗಿ ಖಾಲಿಯಾಗಿ ಎಲ್ಲಿ ಹೋಯ್ತೆ ಇನ್ನು ಕೈಮಾ. ಮಿಸ್ಟರ್ ಸಪೋರ್ಟ್ ಸೂಪರ್ ಬೆಸ್ಟ್ ಅವರೇ. ನಿಮಗೆ ಏನಂದಿದ್ದು ನಾನು? ನೀರಿನ ಹಾಗೆ ಬರಬೇಕು ಮೆಸೇಜ್ ಅಂತ ನೀವು ಸ್ಟಾಪ್ ಮಾಡಲೇಬಾರ್ದು. ಬೆಸ್ಟ್ ಅವರು ನೀವು ಅಂದಿದ್ರಿ ನೋಡಿ. ನೀವು ಅಕ್ಕ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ, ಮೆಸೇಜ್ ಮಾಡ್ತಾನೆ ಇರ್ತೀನಿ, ಸಮುದ್ರ ಥರ ಅಲ್ಲ ನದಿ ಥರ ಮಾಡ್ತೀನಿ ಅಂತ. ಹಾಗೇ ಮಾಡ್ತಾ ಇರಬೇಕು.
ಕೊಪ್ಪ ಕೋಟ್ಯನ್ ಅವರು ಬೆಸ್ಟ್ ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ, ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಜನರೇ, ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್, ಥ್ಯಾಂಕ್ ಯು ಬೆಸ್ಟ್ ಅವರೇ. ಊಟ ಆಯ್ತಾ ನಿಮ್ಮದು? 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಬನ್ನಿ ಬನ್ನಿ, ಮೆಸೇಜ್ ಮಾಡಿ ಮಾತಾಡುವ ಬನ್ನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೋಲ್ಡನ್ ಸ್ಟಾರ್. ರಮ್ಯಾ ಸಿಸ್, ನೀವು ಆಗಿಲ್ಲ ಚೆಕ್ ಮಾಡಿ, ವಿಡಿಯೋ ನೋಡಿ ಹಾಕಿ, ಗಿಫ್ಟ್ ಕೊಡಿ. ಸೂಪರ್ ಸಪೋರ್ಟ್. AS ಹೋಮ್ ಸ್ಟುಡಿಯೋ ಅವರು ಶುಭವಾಗಲಿ ನಿಮ್ಮ ಲೈವಿಗೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ AS ಹೋಮ್ ಸ್ಟುಡಿಯೋ ಅವರೇ. ಬೆಸ್ಟ್ ಅವರೇ, ಶುಭವಾಗಲಿ ನಿನಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗಿಫ್ಟ್ ಕೊಡಿ, ನಾನು ನಿಮಗೆ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಅಕ್ಷು ಅವರು. ಫುಲ್ ಸಪೋರ್ಟ್. ಥ್ಯಾಂಕ್ ಯು ಕಾನ್ಸೆಪ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಬೆಸ್ಟ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಬೆಸ್ಟ್ ತಮ್ಮ ಅವರು. ಕಾನ್ಸೆಪ್ಟ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ ಅಕ್ಷು ಅವರು. ಸೂಪರ್ ಸಪೋರ್ಟ್. ವಾ, ಸೂಪರ್ ಸಪೋರ್ಟ್. ಎಲ್ಲರೂ ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಬಂದರು ನೋಡಿ. ನಿಮ್ಮ ಅಡುಗೆ ಸಖಿ ಅವರು ಬಂದರು ನೋಡಿ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಡಿ ನಿಮ್ಮ ಅಡುಗೆ ಸಖಿ ಅವರೇ. ಒಂದು ಲೈಕ್ ನನಗೆ ನಿಮ್ಮದು ಕೊಡಿ. ಯಾರೆಲ್ಲ ನನ್ನ ವಿಡಿಯೋಗೂ ಲೈಕ್ ಕೊಟ್ಟಿಲ್ಲ, ನನಗೊಂದು ಲೈಕ್ ಕೊಟ್ಟು ಸಹಕರಿಸಿ ಪ್ಲೀಸ್. ಗಿಫ್ಟ್ ಕೊಡಿ, ಕಾನ್ಸೆಪ್ಟ್ ಮಾಡಿ. ಅಕ್ಷು, ನೀವು ಕೊಟ್ಟಿದ್ದೀರಾ ಅವರಿಗೆ, ಕಾನ್ಸೆಪ್ಟ್ ಅವರಿಗೆ? 33 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಸಿಸ್. ಥ್ಯಾಂಕ್ ಯು. ಬನ್ನಿ ಎಲ್ಲರೂ ಹೋದ್ರು ನೋಡಿ, ಎಲ್ಲ ಬಿಟ್ಟು ಹೋದ್ರು ನನ್ನನ್ನು. ಬನ್ನಿ ಇದ್ದೀನಿ, ನೀವು ಹೋಗಿ, ನಾನು ಬರಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ಸೂಪರ್ ಸಪೋರ್ಟಲ್ಲಿ ಕಾನ್ಸೆಪ್ಟ್ ಅವರು. ಅಕ್ಷು ಸಸಿ ಡನ್. ಅಕ್ಷು ಅವರೇ ಡನ್ ಅಂತೆ ನೋಡಿ ಕಾನ್ಸೆಪ್ಟ್ ಅವರು. ಸೂಪರ್ ಸಪೋರ್ಟ್ ಬೆಸ್ಟ್ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. AS ಹೋಮ್ ಯಾನು ಒಂಜಿ ಪಾಪದ ಬಾಲೆ ಅಂಚ ಗಿಫ್ಟ್ ಕೊಡ್ಲೆ. ಈರೊಂಜಿ ಪಾಪ ಬೊಕ್ಕೊಂಜಾರು ಲಕ್ಕಿ ಲೋಕೇಶ್ ಅರುಣ್ ಅವರೊಂಜಿ ಪಾಪ ತುಳು ತಗುಲು ಪೂರ ಪಾಪನೇತ. ಬೆಸ್ಟ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಷು ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಅಕ್ಷು. ಓಕೆ, ಥ್ಯಾಂಕ್ ಯು ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಅಂತಿದ್ದಾರೆ. ಮತ್ತೆ ಒಂದು ಬೆಸ್ಟ್ ಅವರು ಪಾಪ. ನಾವೆಲ್ಲ ಜೋರು. ಬನ್ನಿ ಜನರೇ, ಬನ್ನಿ ಮಾತಾಡುವ, ಬನ್ನಿ ಇಲ್ಲಿ ನೋಡಿ, ಕೊಡಿ. ಹಾಯ್ ಹಲೋ, ಬನ್ನಿ. ನಂಬುಲೆ ಮೇಡಮ್ ನಿರ್నా జేవనోడాంది ఇంకులేం చెప్పనుకుని మరి ఈ పాపందో ఇర్నాజి పనిపే పుల్లిగు పుల్లిని పాప పండుదు ఒక పని అంది కుళ్ళిరు
ನಮ್ಮ ಅಕ್ಕ ಎಂತ ಗೊತ್ತು ನಮ್ಮ ತೂತಿನ ಇದ್ದಿಂದ ಹಾವಲ್ಲಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೊ ಮಚ್. ಒಂದು ಬಂದರು ನಿಮ್ಮ ಅಡುಗೆ ಸಖಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. 34 ಲೈಕ್ ಡನ್ ಆಯಿತು. ಯಾರಂತ ಗೊತ್ತಿಲ್ಲ, ಬಂದರು. प्रियान जो मुझे ज्वाइन ಕರೆಗ ರಿಟರ್ನ್ ತುರಂತ್ ಕರುಂಗಿ ಅಂತಿದ್ದಾರೆ ನೋಡಿ. ಯಾರೆಲ್ಲ ಪ್ರಿಯಾ ಅವರಿಗೆ ಜಾಯಿನ್ ಕೊಡ್ತೀರಾ? ಅವರು ರಿಟರ್ನ್ ಕೊಡ್ತಾರಂತೆ. ಯಾನು ಗೊತ್ತೇ ಲೈಕ್ ನಂಬುಲೆ. ರಮ್ಯಾ ಸೂಪರ್ ಸಪೋರ್ಟ್ ಇಲ್ಲಿದ್ದಾರೆ, ಕೊಡ್ತಾರೆ ನಂಬುದೆ ಭೂತನ ನಂಬರೇ ಇದು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು. ಎಲ್ಲರೂ ಒಂದು ಟ್ರಿಪ್ ಹೋಗಿ ಬಂದ್ರೇನಾ ಗಿಫ್ಟ್ ಕೊಡಲಿಕ್ಕೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. 1 ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮ್ಯಾ ಅವರೇ, ನಿಮ್ಮದು ಎಷ್ಟು ಗಂಟೆಗೆ ಇರುತ್ತೆ ಲೈವ್? ಎಷ್ಟು ಗಂಟೆಗೆ? प्रिया रिटर्न प्लीज. प्रिया दीदी, आपको AS होम स्टूडियो गिफ्ट डन हो गया, आप रिटर्न कीजिए. ಸೂಪರ್. ನಾವು ಮಾಡಲ್ಲ ಸಿಸ್. ಹೌದಾ? ಹಾಗಾದರೆ ನನ್ನ ಅದಕ್ಕೆ ಬಂದು ಒಂದು ಮೆಸೇಜ್ ಹಾಕಿ, ನಾನು ನಿಮ್ಮದು ವಿಡಿಯೋ ನೋಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡುವಾಗ ನಾವು ನಿಮಗೆ ಸಪೋರ್ಟ್ ಮಾಡಬೇಕಲ್ವಾ? ನಿಮ್ಮದು ನಂದು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹಾಯ್ ಅಂತ. ನಾನು ನಿಮ್ಮ ಅಲ್ಲಿಗೆ ಹೋಗಿ ನಾನು ನಿಮ್ಮ ವಿಡಿಯೋ ನೋಡ್ತೀನಿ. AS ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ. ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಮಾಡಿ ನಾನು ನೋಡ್ತೀನಿ. ನಾನು ಹಾಗೆ ಯಾರು ನನ್ನದು ನೋಡಲ್ಲ, ಅವರದ್ದು ನೋಡ್ತೀನಿ. ನಾನು ಲೈವ್ ಮಾಡದಿದ್ದವರು ವಿಡಿಯೋ ನೋಡ್ತೀನಿ. ನಾನು AS ಹೋಮ್ ಸ್ಟುಡಿಯೋ ನಾನು ಲೈವ್ ಮಾಡಲ್ಲ, ಮಾತ್ರ ಮಾಡೋದು ನಾನು. ಎಂತ ಲೈವ್ ಮಾಡಲ್ಲ, ಮಾತ್ರ ಮಾಡೋದು. ಹೌದಾ? ಮಾಡಿ ವಿಂದಸ್. ನಮಗೆಲ್ಲ ಮ್ಯಾರೇಜ್ ಆಗಿದೆ, ನಮಗೇನಂದು ಅದೆಲ್ಲ. ಮ್ಯಾರೇಜ್ ಆಗದಿದ್ದವ್ರು ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ, ಥ್ಯಾಂಕ್ ಯು. AS ಅವರೇ, ನಿಮಗೆ ಕನೆಕ್ಟ್ ಆಗಿದ್ದಾರಂತೆ ನೋಡಿ ರಮ್ಯಾ ಅವರು. ಅವರಿಗೆ ರಿಟರ್ನ್ ಮಾಡಿ. 3 ಮೆಂಬರ್ಸ್ ಇದ್ದಾರೆ, ಬನ್ನಿ ಮೆಸೇಜ್ ಮಾಡಿ. ನಿಮ್ಮ ಅಡುಗೆ ಸಖಿ AS ಹೋಮ್ ಕನೆಕ್ಟ್ ಆಗಿ. प्रिया दीदी आपको AS होम स्टूडियो भैया गिफ्ट डन हो गया, आप रिटर्न कीजिए. जल्दी से जल्दी रिटर्न कीजिए. ರಮ್ಯಾ ಅವರೇ, ನಿನ್ನೆ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ಸೊ ಪ್ರಿಯಾ ಸಿಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. रम्या सिस को प्रिया दीदी कनेक्ट करो.
ಸುನೀತಾ ಬ್ಲಾಗ್ ಜೈನ್ಸ್ ಅವ್ರು ಬಂದರು. ಓಕೆ, ಥ್ಯಾಂಕ್ ಯು ಸೊ ಮಚ್, ಬನ್ನಿರಿ, ವೆಲ್ಕಮ್. ಒಂದು ನಿಮಿಷ, ನನ್ನ ಮೊಬೈಲ್ದು ಲೈಟ್ ಆಫ್ ಆಯಿತು. ಅದು ಇದರ ಟೈಮ್ ಆದಮೇಲೆ ಲೈಟ್ ಆಫ್ ಆಗುತ್ತೆ. ಅದೊಂದು ಟೈಮ್ ಒಂದು ವೇಸ್ಟ್ ನಾನು ಮಾಡೋದು. ರಮ್ಯಾ ಅವರು ಸುನೀತಾ ಸುನೀತಾ ಸಿಸ್ ಅಂತಿದ್ದಾರೆ. ಗೋಲ್ಡನ್ ಸ್ಟಾರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಿಯಾ ಡನ್ ಗಿಫ್ಟ್, ಡನ್ ಅಂತ ಗಿಫ್ಟ್ ನೋಡಿ ಪ್ರಿಯಾ ಅವರು. ಥ್ಯಾಂಕ್ ಯು. ಎಸ್ ಓಮ್ ಸ್ಟುಡಿಯೋ ಅವರು. ಪ್ರಿಯಾ ರಿಟರ್ನ್ ಡನ್, ಪ್ರಿಯಾ ರಿಟರ್ನ್ ಡನ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ಸುನೀತಾ ಜೈನ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸುನೀತಾ ಜೈನ್, ಸುನೀತಾ ಸಿಸ್. ಅವರು ಇವರಿಗೆ ಮಾಡಿದ್ದಾರೆ ಅಂತ, ಅವ್ರು ಎಸ್ ಅವ್ರು ಕೊಟ್ಟರು, ಅವರಿಗೆ ಮಾಡಿದ್ರೇನ. जो मुझे ज्वाइन करेगा तुरंत रिटर्न करूँगी, प्रिया ಅವರು सुपर सपोर्ट. सबको गिफ्ट डन हो. किसको किया प्रिया जी? प्रिया जी आपने किसको गिफ्ट किया, डन किया, प्लीज बताइए. गोल्डन स्टार सुपर सपोर्ट रम्यो का ನನಗೆ ಕನೆಕ್ಟ್ ಆಗಿ ಅನ್ಕೊಳ್ಳಿ ಸಿಸ್. ಪ್ರಿಯಾ ಸಿಸ್ಗೆ ರಿಟರ್ನ್ ಕೊಡ್ತೀನಿ. प्रिया जी, प्रिया जी आप रम्या सिस को, रम्या दीदी को कनेक्ट करो. रम्या दीदी रिटर्न कर देता है. आप जल्दी से कनेक्ट करो. हमको हिंदी नहीं आएगा थोड़ा. ನಾನು ಗುಲಾಬಿಗೆ ಕೊಟ್ಟೆ. ಯಾರು ಗುಲಾಬಿಗೆ ಕೊಟ್ಟೆ? ಯಾರದು ನಿಮ್ಮದು ಗುಲಾಬಿ? ಸುನೀತಾ ಸೂಪರ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಅಡಿಗೆ ಸಖಿ ಎಸ್ ಹೋಮ್ ರಿಟರ್ನ್ ಡನ್ ಅಂತಿದ್ದಾರೆ. ಪ್ರಿಯಾ ಅವರು ಕ್ಯಾಂಕಿ ಮೇರಾ ID पे कॉपीराइट आ गया था. ओ ऐसा कॉपीराइट आ गया आपका ID में? वो ये कैसा आ गया? क्या प्रॉब्लम हो गया आपका ID में? कॉपीराइट कैसा आता है? हमको थोड़ा बताइए, हमारा भी वैसा होएगा तो. सुपर सपोर्ट. सुनीता कनेक्ट आ गई. सुपर सपोर्ट. तो मेरा ID थोड़ा शो कम कर रहा हो ऐसा हो. बैकग्राउंड वीडियो, हाँ म्यूजिक से वजह से होता है कॉपीराइट. ಆನ್ ಒಂದು ಕಪ್ಪು ಆರು ಒಂದೇ ಕಪ್ಪು ಕಾಫಿ ತರುವುದು ಇಷ್ಟೇನೆ ಅಂದೆ ಏರಿ. रम्या और प्रिया सिस कनेक्ट डन. रम्या दीदी प्लीज रिटर्न कीजिए. रम्या जी डन. ओके प्रिया जी कमेंट करो, वीडियो देख के कमेंट करके गिफ्ट डन करो, नहीं तो ये गिफ्ट कैंसल हो जाएगा. ಸುನೀತಾ ಸಿಸ್ ಗಿಫ್ಟ್ ಡನ್. ವಿಡಿಯೋ ನೋಡಿ ರಿಟರ್ನ್ ಕೊಡಿ. ನಿಮ್ಮ ಅಡುಗೆ ಸಖಿ ಅವರು. ಸುನೀತಾ ಸಿಸ್ ಗಿಫ್ಟ್ ಡನ್ ಅಂತೆ ನೋಡಿ. रिटर्न है बहन, मेरा ID में प्रॉब्लम या इसलिए नहीं शो हुआ रहा आपको. वही तो रिटर्न हो गया, कर दिया आपने? ओके
ಈರ್ನೊಂಜಿ ಅಜ್ಜಿ ಮಾರ್ರೆ ಅರೇನ ಅಜ್ಜಿನವರಲ್ಲೇ ತಲೆಡೇಗು ಲೈವ್ ಮಲ್ಪನಾಗ ಪಾತೆರ್ ಪಗಾರ ಏನಂತೆ ಇರ್ನ ಅಜ್ಜಿನ ಕೇಂದೆ ಬಲ್ಲೇನು ಸೂಪರ್ ಸಪೋರ್ಟ್ हाँ सुपर यूट्यूब को डिलीट करके डाउनलोड करती हूँ ओहो ऐसा ज़्यादा बैक म्यूज़िक आने का नहीं है ना इसलिए कॉपीराइट आएगा प्रॉब्लम होता है चैनल को बाद में चैनल को बहुत प्रॉब्लम होएगा बाद में मेरे को एक आ गया था कॉपीराइट एक वीडियो में इससे मैं ये वीडियो डिलीट कर दिया दूसरा वीडियो फिर वापस डाला मैंने एडिट कर डाला ಸೂಪರ್ ಸೂಪರ್ ಅಜ್ಜಿ ಮಜ್ಜಿಗೆ ಪರ್ದು ಜೊತೊಂದಿರು ಅಜ್ಜೇ ಓ ಅಜ್ಜೇ ಬಲೆ ಅಜ್ಜೇ ಇಂಕ ಏರ್ಲಿ ಅಜ್ಜಿ ನಗುಲು ಈರೇ ಬಲೆ ಇಂಕ ಅಜ್ಜಿ ನಗುಲು ಬಂಡ ಭಾರಿ ಇಷ್ಟ ನಮ್ಮೆ ಕನ್ನಡ ಸಪ್ಪೋಡು ಎನ್ನ ಅಜ್ಜಿ ಇತ್ತೇರ ಅಮ್ಮನ ಅಜ್ಜಿ ಸೂಪರ್ ಮಸ್ತ್ ಅಷ್ಟೇ ಅಂತಂತೆ ಇಂಕ ಅಜ್ಜಿ ನಗುಲು ಏರ್ಲಿಜ್ಜಿ ತುಂಬ ಆಸೆ ಅಜ್ಜಿ ಬಂಡ ಬದಿತೆಲ್ಲದ ಅಜ್ಜಿನ ಆಸೆ ಮಾಡ್ತಂತೆ ಅಂಚಿತ್ತನ ಲೇನು ಅಜ್ಜಿ ಅಜ್ಜಿ ಬಲೆ ಅಜ್ಜಿ ಈರ್ನ ಪುಲ್ಲಿಗೆ ನೆರಡೆ ಈರ್ನ ಪುಲ್ಲಿ ಬಾರಿ ಜೋರ್ದಾರು ಅಜ್ಜೇ ಓ ಅಜ್ಜಿ ಅಜ್ಜಿ ಓ ಅಜ್ಜಿ ಬನ್ನಿ ಅಜ್ಜಿ ಅಂತಿದ್ದಾರೆ ಪಿಜ್ಜಿ ನಗುಲುಲ್ಲೆರ ಪಿಜ್ಜಿ ನಗುಲ್ಲೆಜ್ಜೇರು ಅಜ್ಜಿ ನಗುಲ್ಲೆಜ್ಜೇರು ಯಾನು ಎನ್ನ ಅಮ್ಮ ಎನ್ನ ಅಕ್ಕ ನಗುಲು ಫ್ಯಾಮಿಲಿ ಎನ್ನ ಅಣ್ಣ ನಗುಲು ಬೊಕ್ಕ ಎನ್ನ ಹಸ್ಬೆಂಡ್ ಯಾನು ಎನ್ನ ಹಸ್ಬೆಂಡ್ ನಮಗೆ ಪಲಾಯಿ ತೆಪ್ಪುನು ಅಲ್ಲುಲ ಅಜ್ಜಿಜ್ಜೇರು ಮುಲ್ಲ ಅಜ್ಜಿಜ್ಜೇರು ಅಜ್ಜಿಲೆಜ್ಜೇರು ಬಿಜ್ಜಿಲೆಜ್ಜೇರು ನಮಕ್ ನಮನೆ ಇತ್ತೆ ನಮನೆ ನಾನು ಅಜ್ಜ ಅವಡು ಬನ್ನಿ ಜನರೇ ನೀವು ಯಾಕೆ ಐಡಲ್ಲಿದ್ದೀರಾ ಬನ್ನಿ ಸಪೋರ್ಟ್ ಮಾಡಿ ನನಗೆ ನಾನು ಇದ್ದೀನಿ ಇಲ್ಲಿ ನಿಮ್ಮ ಅಡುಗೆ ಸಖಿ ಸೂಪರ್ ಬಂದರು ನೋಡಿ ಇವರು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಡುಗೆ ಸಖಿಯವರೇ ನಿಮಗೆ ಗಿಫ್ಟ್ ಬಂತಾ ಸೂಪರ್ ಎಸ್ ವಾವ್ ಸೂಪರ್ ಮಲ್ಲ ಫ್ಯಾಮಿಲಿ ಅಂದು ನಮ್ಮನ ಅಮ್ಮನ ಕುಟುಂಬ ಮಲ್ಲುಂಡು ಅಂಡ ಮೇರ್ನ ನನ್ನ ಹಸ್ಬೆಂಡ್ನ ಕುಟುಂಬ ಇಲ್ಲ WH ರಮ್ಯ ಸಿಸ್ ಯಾವಾಗ WH ಎಷ್ಟಾಗಿದೆ ಸಿಸ್ ಇವಾಗ ನಂದು ಇವಾಗ 4 ವೀಕ್ ನಡೀತಾ ಇದೆ ನಂದು ಒಂದು ಸ್ವಲ್ಪ ಆಗಿದೆ 175 ಆಗಿದೆ ಸ್ವಲ್ಪ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆಗಿದೆ ನಿಮ್ದು ಎಷ್ಟಾಗಿದೆ ರಮ್ಯಾ ಅವರೇ WH ಎಷ್ಟಾಗಿದೆ ನಿಮ್ಮದು ಓಹ್ ಹೆಲೋ ರಾಜೇಶ್ ಅವರೇ ಒಂದು ಲೈಕ್ ಕೊಟ್ಟು ಬನ್ನಿ ರಾಜೇಶ್ ಅವರೇ ನನಗೆ ನೀವೇನು ಬಂದಿಲ್ಲ ಅಂತ ನೋಡ್ತಾ ಇದ್ದೀನಿ ರಾಜೇಶ್ ಅವರೇ ಎಲ್ಲಿ ಹೋಗಿದ್ದೀರಿ ಊಟ ಮಾಡಿ ಮಲ್ಕೊಂಡ್ರಿ ಅಂತಿದ್ದೆ ಒಂದು ಲೈಕ್ ಕೊಡಿ ರಾಜೇಶ್ ಅವರೇ ಎನ್ನ 5 kg ಆತಂದಿ 5 kg ಇಂಚಿನ 5 kg ಇನ್ನು ಅರಿಯಾ ಅವೇನಿ ಅವರು ನಿಮ್ಮದು ಎಷ್ಟು ಆಗಿದೆ ಸಿಸ್ಟರ್ ನಿಮ್ಮದು ಎಷ್ಟು ಆಗಿದೆ ಶೀಸ್ ನನ್ನ 175 ಆಗಿದೆ ಅಷ್ಟೇ ನಂದು ಏನೂ ಆಗಿಲ್ಲ ಎಲ್ರದ್ದು ಊಟ ಆಯ್ತಾ ಅಂತಿದ್ದಾರೆ ಎಲ್ರದ್ದು ಊಟ ಆಯ್ತಾ ನೋಡಿ ರಾಜೇಶ್ ಅವರು ಅಂತಿದ್ದಾರೆ ರಾಜೇಶ್ ಜಿ ಸೆಂಡ್ ಮೀ ರಿಟರ್ನ್ ಗಿಫ್ಟ್ ರಾಜೇಶ್ ಅವರೇ ಸೆಂಡ್ ಮೀ ರಿಟರ್ನ್ ಗಿಫ್ಟ್ ಪ್ರಿಯಾ ರಮೇಶ್ ನಿಮ್ಮದು ವಾಚ್ ಅವರು ಎಷ್ಟಾಗಿದೆ ನಿಮ್ದು ಎಷ್ಟಾಗಿದೆ ನಿಮ್ದು ಎಷ್ಟು ಟೈಮ್ ಆಯಿತು ಅವೇನಿ ಅವರೇ ಪ್ರಿಯಾಜಿ ಅಂತಿದ್ದಾರೆ ರಾಜೇಶ್ ಅವರೇ ಒಂದು ಲೈಕ್ ಕೊಡಿ ನೀವು ಒಂದು ಲೈಕ್ ಕೊಡಲಿಕ್ಕೆ ನಾನು ಎಷ್ಟು ಸಲ ನಿಮಗೆ ಕೇಳಬೇಕು ಲೈಕ್ ಕೊಡಿ ಅಂತ ದುಡ್ಡು ಕೊಡಬೇಕಲ್ಲ ಲೈಕ್ ಕೊಡಲಿಕ್ಕೆ ನನಗೊಂದು ಲೈಕ್ ಬೇಕಂತ 34 ಆಗಿದೆ 35 ಆಗುತ್ತೆ ಅದಕ್ಕೆ ಎನ್ನ ಜೀರೋಡುಂಡೆ ಅಂದೆ ಯಾವ್ದಾನೆ ಒಕ್ಕಡೆ ಪೂರ ಜೂಟು ಬಿಡ್ತೀನಿ ಜೂಟು ಅವೇನಿ ಜಿ ಸೆಂಡ್ ಮೀ ರಿಟರ್ನ್ ಗಿಫ್ಟ್
ಅವೇನಿಜಿ ನಂದು 200 ಆಯಿತು, ಆದರೆ ಕಂಪ್ಲೀಟ್ ಆಗುತ್ತೆ ಸಿಸ್ಟರ್. ವಾಪಸ್ 3 ತಿಂಗಳು ಕಷ್ಟಪಟ್ಟಿದ್ದೀನಿ ಸಿಸ್ಟರ್. ಹಾಂ, ನಂದು 1 ತಿಂಗಳಾಗಲಿಲ್ಲ, ನಂದು 3 ವೀಕ್ ಪೂರ ಆಯಿತು. 1 ತಿಂಗಳು 24ಗೆ ಆಗ್ತದೆ. 1 ತಿಂಗಳು 24 ಇಲ್ಲ 26ಗೆ 1 ತಿಂಗಳು ನಂದು ಆಗ್ಬೋದು. 175 ಆಗಿದೆ. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ತುಂಬಾ ಕಷ್ಟಪಡ್ತಾ ಇದ್ದೀನಿ. ನೋಡಿ ಇಷ್ಟೊತ್ತಿಗೆ ಲೈವ್ ಬಂದು ಎಲ್ಲರ ಹತ್ರ ಬನ್ನಿ ಜನರೇ, ಬನ್ನಿ ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡಿದರೆ ಒಂದು ದಿನ ಗೆದ್ದೇ ಗೆಲ್ಲುವೆವು, ಅದು ಅಂತೂ ಗ್ಯಾರಂಟಿ. ಗಿಫ್ಟ್ ಕೊಡಿ ಪ್ಲೀಸ್. ಅಕ್ಷು ಅವರು ಬಂದರು ನೋಡಿ, ಒಂದು ರೌಂಡ್ ಹಾಕಿ ಬಂದರು. ರಮ್ಯ ಅವರು 600 ಇದೇ ಸಿಸ್, ಲೈವ್ ಸ್ಟಾರ್ಟ್ ಮಾಡ್ತೀನಿ ನಾನು. ಅದಕ್ಕೆ ಮಾಡೋಕ್ಕಾಗಿಲ್ಲ. ಹೌದು, 600 ಇದೆ. 600 ಅಂದರೆ ನಿಮ್ಮದು ಎಷ್ಟು ತಿಂಗಳಾಯಿತು ಶುರು ಮಾಡಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ? ಎಷ್ಟು ತಿಂಗಳಾಯಿತು? ಎಂತಕ್ಕೆ ನಗಾಡ್ತಿದ್ದೀರಿ? ಸೋಮ್ ಸ್ಟುಡಿಯೋ. ಅಯ್ಯೋ ದೇವ ಪರಮಾತ್ಮ. ಅವಿನ್ ಜಿ, ರಾಜೇಶ್ ಜಿ, ಸೆಂಡ್ ಜಿ ಮೀ ರಿಟರ್ನ್ ಗಿಫ್ಟ್. अवनी जी, राजेश जी सेंड करो प्रिया जी को गिफ्ट. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸುನೀತಾ ಅವರು. ಅಕ್ಷು ಜಿ ಸೆಂಡ್ ಮೀ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ನನಗೆ 25 ವರ್ಷ ಆಯಿತು ಕಷ್ಟಪಟ್ಟು. ಅಯ್ಯೋ ದೇವ. ಪ್ರಿಯಾ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಾಜೇಶ್ ಅವರೇ ನನಗೊಂದು ಲೈಕ್ ಕೊಡಿ. ಅಕ್ಷುಜಿ ಸೆಂಡ್ ಮೀ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ ನೋಡಿ. ಖಂಡಿತ ಪ್ರಿಯಾ ಸಿಸ್ಟರ್ ಕನೆಕ್ಟ್ ಆಗಿ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ, ಖಂಡಿತ ಕೊಡ್ತೀನಿ. ಪ್ರಿಯಾಜಿ आप अवेनी दीदी का वीडियो पे कमेंट किया? अवेनी दीदी रिटर्न कर देती है, आप कमेंट करो प्लीज़. ಅಲ್ಲ ನೀವು ಫ್ರೆಂಡ್ಸ್ ಕನೆಕ್ಟ್ ಆಗಿ ಮತ್ತೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಏನು ನೋಡುವ, ನಾನು ಮೆಸೇಜ್ ಓದ್ತೇನೆ. ಅವೇನಿ ಸಿಸ್ ವಿಡಿಯೋ ನೋಡಿ. ಅಕ್ಷಪೃತಿ ಆಯಿತು ಪ್ರಿಯಾ ಸಿಸ್ ಅಂತಿದ್ದಾರೆ. ರಾಜೇಶ್ ಅವರು ಅವೇನಿ ಎಲ್ಲಿ ಅಂತಿದ್ದಾರೆ. ನಾನು ಯಾರ ಹತ್ರನೂ ನಾನು ಗಿಫ್ಟ್ ನೀವು ಆಗಿ ಅಂತಿದ್ದಾರೆ ಅವರು. ನೀವು ಆಗಿ ಅಂತಿದ್ದಾರೆ. ಪ್ರಿಯಾಜಿ ಆಪ್ ಅವೇನಿ ಸಿಸ್ಕೋ ಕನೆಕ್ಟ್ ಹೋ ಜಾओ. ಪ್ರಿಯಾಜಿ ಲೋಕೇಶ್ ಆಯ್. ನನ್ನದು 3000 ವಾಚ್ ಅವರ್ ಆಗಿದೆ ಸಿಸ್ಟರ್. ಹೌದಾ? 3500 ಆಗಿದಾ? ಹೌದಾ, ಒಳ್ಳೇದಾಯಿತು ನಿಮ್ಮದು. ಇದು ಆಗಿದೆ ಗಿಫ್ಟ್ ಎಷ್ಟಾಗಿದೆ ನಿಮ್ಮದು? ಸಬ್ ಎಷ್ಟಾಗಿದೆ? ನಿಮ್ದು ಎಷ್ಟು ತಿಂಗಳದು? 3600. ಓಕೆ ಜಿ. ಪ್ರಿಯಾ ಜಿ ಸಿಸ್ 3 ಮಂತ್ ಆಯಿತು ಸಿಸ್. 3 ಮಂತ್ ಆಯಿತಾ? ಆಗ್ಬೋದು. 3 ಮಂತಿಗೆ ಅಷ್ಟು ತೊಂದರೆ ಇಲ್ಲ. ನಿಮ್ಮದು ವಿಡಿಯೋ ನೋಡ್ತಾರೆ ಏನಲ್ವಾ ಲೋಕೇಶ್ ಅವರು. ವನಸ್ಸು ದಾದಮ್ ಸ್ಪೆಷಲ್. ಹಾಯ್ ರಾಜೇಶ್. ಖಂಡಿತ ನಿಮ್ಮ ಅಡಿಗೆ ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ ಅಕ್ಷು ಅವರು. ಎಲ್ಲರೂ ಕೊಡಿನೇ ಅಂತಿದ್ದಾರೆ. ನಾನು ಕೊಡ್ತೀನಿ ಅಂತ सबको करती हूँ ರಿಟರ್ನ್. ಓಕೆ, ಥ್ಯಾಂಕ್ ಯು ಪ್ರಿಯಾಜಿ. ಅವನಿ ಅವರೇ, ನೀವು ಗ್ಯಾರೇಜ್ಗೆ ಹೋಗಿ ಪ್ಯಾಚ್ ಹಾಕಿ ಬನ್ನಿ, ಸರಿಯಾಗುತ್ತೆ. ಯಾಕೆ? ಲಕ್ಕಿ ಲೈಕ್ ಥ್ಯಾಂಕ್ ಯು ಸೋ ಮಚ್. ಲೋಕೇಶ್ ಅವರು ಬಂದರು. ಆಯ್ ಲೋಕೇಶ್ ಅಣ್ಣ ಎಂಚೊಲ್ಲರು ವನಸಾಂಡೆ. पर नहीं सो नहीं ओ राधा रहा पता क्या करूँ. पर नहीं शो नहीं हो रहा है, पर क्या करूँ. थोड़ा बैकग्राउंड म्यूजिक कम करो. दीदी बोली एक बर्ड में शो हो गया उदा. वो मेरे को पता नहीं चल गया. मैं यूट्यूब में 3 वीक हो गया चालू करके. मैं दूसरों के साथ कुछ भी पूछ के करती हूँ, मेरे को नहीं पता नहीं. प्रिया जी गिफ्ट प्लीज़ गिफ्ट ಕೊಡಿ. ಪ್ರಿಯಾ ಸಿಸ್ ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಲೋಕೇಶ್ ಜಿ ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅಕ್ಷು ಅವರು ಎಲ್ರಿಗೂ ಶುಭವಾಗಲಿ ಅಂತಾರೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಯಾವುದು ಗುಡ್ ಮಾರ್ನಿಂಗ್? ಯಾಕೆ? ಎಸ್ ಬ್ರೂ.
ಅಂತಿದ್ದಾರೆ ನೋಡಿ. ಯಾಲ್ನ ಬೇಗ ಬೇಗ ಕೇಳಿ, ನಾವು ಆರಾಮಾಗಿ ಕೇಳ್ತೀವಿ ಗಿಫ್ಟ್. ಲೊಕೇಶನ್ನೇ ಬೇಗ ಆರಾಮವಾಗಿ ಕೇಳ್ತೀವಿ ಅಂತ. ಮತ್ತೆ ಅವ್ರು ಕೇಳ್ತಾರೆ ಗಿಫ್ಟ್ ಕೊಡಿ ಅಂತ. ಹೌದು ಎಲ್ಲರೂ ಜನ ಗಿಫ್ಟ್ ಕೊಡ್ಲಿ ಎಂದೇ ಬಣ್ಣ ತಂದೆ ಯಾನ್ ಕೊರಪೆ ಬಣ್ಣ. ಅಯ್ಯೋ ದೇವಾ, ನನಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿದವರಿಗೆ ನಾನು ಕನೆಕ್ಟ್ ಆಗ್ತೀನಿ. ಅವೇನಿ ಸಿಸ್ಟರ್, ನೀವೊಂದು 1 ವರ್ಷ ಆಯ್ತಾ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ? ಎಷ್ಟು ಅವನಿಯವರೇ, ಬೇಗ ನಿಮ್ಮ ಚಾನಲ್ ವಾಚಿಂಗ್ ಕಂಪ್ಲೀಟ್ ಮಾಡಿ ಮೇಡಮ್. ಅವನಿ ನಿಮ್ಮದು ಅಶ್ವದಬ್ರು ಅಲ್ಲ, ನಿಮ್ಮದು ಎಷ್ಟು ಟೈಮ್ ಆಯಿತು ಅವನಿಯವರೇ ಚಾನಲ್ ಓಪನ್ ಮಾಡಿ? ಅಕ್ಷು ಶಶಿ ರಿಟರ್ನ್. ಅಕ್ಷು ಅವರೇ ರಿಟರ್ನ್ ಮಾಡಿದಾರಂತೆ ನಿಮ್ಮ ಅಡುಗೆ ಸಖಿಯವರು. ಸ್ಟುಡಿಯೋ ಅವರೇ, ನಂದು ಎನ್ನ ವಿಡಿಯೋ ఉండతే అవి చాలా మంది చెప్పులే అవి పూవాడు స్లో టు తీలే ప్లే లిస్ట్ చాలా మళ్ళీ ప్లే అన్న ಅವೊಂದು ಪುನಃ ಕಾಂಡೆಲ್ಲಕ್ಕದು ಚಾರ್ಜಿ ಪಾಡ್ದು ವಿಡಿಯೋ ಚಾಲ್ ಮಲ್ತೀಲೆ ಅವೇ. ಇದೀಗ ತುಂಬ ಧನ್ಯವಾದ ಕೊರಬೇಕು. ಅಕ್ಷು ಸಿಸ್ ಡನ್ ಅಂತಿದ್ದಾರೆ ಲೋಕೇಶ್ ಅವರು. ಅಕ್ಷು ಎಸ್ ಓಮ್ ಸ್ಟುಡಿಯೋ ಪ್ಲೀಸ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ ನೋಡಿ. ಎಲ್ರು ನೀವು ಕೊಟ್ಟಿದ್ದೀರಾ, ಅವರು ಕೊಡ್ಬೇಕಂತ ಕಾಯ್ಬೇಡಿ, ನೀವು ಕೊಡಿ, ಅವರು ಕೊಡ್ತಾರೆ. ಎಸ್ ಓಮ್ ಸ್ಟುಡಿಯೋ ಪ್ಲೀಸ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ. ನಮಗೆ ಬೇಕಾದರೆ ನಾವು ತಗೋಬೇಕು. ಹೇಗಂದರೆ ಅವರು ಕೊಡ್ತಾರ, ಅವರು ಕೊಡುವುದಿಲ್ಲ, ಕೆಲವರು ಕೊಡುವುದಿಲ್ಲ. ಹಾಗೆ ನನ್ನ ಚಾನಲ್ ಓಪನ್ ಮಾಡಿ 1947ಕ್ಕೆ ಓಪನ್ ಮಾಡಿದ್ದು. ಏನದು? ಸುಮ್ಮನೆ ನೀವು ನನಗೆ ಮಜಾಕ್ ಮಾಡೋದು ಯಾಕೆ? ನಿಮ್ಮದು ಅಜ್ಜಿಯೂ ಕೂಡ ಇರಲಿಲ್ವೇ? ಕೊರ್ಕ ಬಿರಿಯಾನಿ ಹತ್ತನ ನಾಯಿದ ಬಿರಿಯಾನಿ ಜೊತೆ ಕೊರ್ಕ ಬಲ್ಲಿ ಯಾರಿಗೂ ಎರೆಗೂ ಮಾಡಿದ್ದೀನಿ ನೋಡಿ ಸೀಸ್. ಯಾರಿಗೆ ಮಾಡಿದ್ದೀನಿ? ಅಕ್ಷು ಅವರೇ, PS ಸರ್ ಅವರು ಹಾಯ್ ಅಂತಿದ್ದಾರೆ. ಕಟ್ಟಾದರೆ ನಾನು ಹೋಗ್ತೀನಿ, ಕಟ್ಟಾಗಿಲ್ಲ ಅಂದರೆ ಇದ್ದೀನಿ. ಲೋಕೇಶ್ ಅವರೇ ಕನೆಕ್ಟ್ ಆಗಿ. ಲೋಕೇಶ್ ಅವರು ನೆಟ್ವರ್ಕ್ ಪ್ರಾಬ್ಲಮ್ ಈಚಿ ನೆಟ್ವರ್ಕ್ ಪ್ರಾಬ್ಲಮ್ ಇಜ್ಜಿ ದಾನೇನ ಸುತ್ತಿರ್ಗೊಂಡು ನೀನು ತಿರ್ಗುಂಡು ಐಕ್ಲ ಉದಾಸೀನ ನಂದು. ಅಕ್ಕ PS ಸರ್ ಅವರೇ, ನಮಗೆ ತೆಲುಗು ಬರಲ್ಲ, ಕನ್ನಡ. ಅಕ್ಷು ಅವರೇ, ಅಕ್ಷು ಅಂತಿದ್ರಾ? ಮಾಡಿದ್ದೀನಿ ನಾನು ನೋಡಿ ಅಂತಿದ್ದಾರೆ. ಎಸ್ ಅವರು ನಿಮ್ಮ ಅಡುಗೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಏನೂ ಆಯಿತು. ಬನ್ನಿ ಜನರೇ ಬನ್ನಿ, ಒಂದು 10 ನಿಮಿಷ ಸಪೋರ್ಟ್ ಮಾಡಿ, ಆಮೇಲೆ ನಾನು ಹೋಗಿ ಸುಮ್ಮನೆ ಮಲ್ಕೊಳ್ಳಿ. ಬನ್ನಿ ಜನರೇ ಬನ್ನಿ, ಎಲ್ಲಿ ಹೋದ್ರಿ? ಬನ್ನಿ. ಹೇಮಂತ್ ಗೌಡ ಅವರು ಎಲ್ಲರೂ ಇಜ್ಜೇರ ಬರ್ತಿದ್ದೀರಿ ತುಂಬ ಜನ. ಸಖಿ ಸಪೋರ್ಟ್ ಐಡಿಯಾ ಅಲ್ಲ ಸಖಿ ಸಿಸ್ಟರ್ದು ಸಪೋರ್ಟ್ ಐಡಿಯಾ ಅಲ್ಲ, ಅವ್ರದ್ದು ಇದೆ ಚಾನಲು, ಅವರಿಗೆ ಸಪೋರ್ಟ್ ಮಾಡಿ. ಒಣಸಾಂಡೆ ಅಕ್ಕ, ಒಣಸಾಂಡು ಹೇಮಂತ್ ಬ್ರು ಒಣಸಾಂಡು ಇರ್ನಾಂಡೆ ಎನ್ನಾಂಡು ಈರೇಕ ದಾದೆ ಸ್ಪೆಷಲ್ ಇತ್ತೆ ಆಂಡೆ ಡ್ಯೂಟಿ ಆಂಡೆ ಇರ್ನ ಹೇಮಂತ್ ಬ್ರು ಇರ್ನ ಡ್ಯೂಟಿ ಪೂರ ಮುಗ್ಗಿಲಿ ಯಾನು ಪೋದು ಜೆಪ್ಪುವೆ ಎಲ್ಲೆ ಲವ್ ಉಂಡೆ ಸಾರಿ ಲೈವ್ ಉಂಡೆ ಮೇಡಮ್ ಉಂಡಿಯೇ ಎಲ್ಲೆ 11 ಗಂಟೆಗೆ ಮಾರ್ನಿಂಗ್ ಉಂಡು ಬಲೆ ಬೊಕ್ಕೈನ ಗೊತ್ತಂಡೆ ಎನ್ನ ವೀಡಿಯೋ ಚಾಲ್ ಮಲ್ತು ಜೆಪ್ಪುಲೆ ಇರೇಗ ಯೂಟ್ಯೂಬ್ 4,000 ವಾಚ್ ಅವರ್ ಆಯ್ ಬೊಕ್ಕ ಇರೇಗ ಒಂಜಿ ಬಿರಿಯಾನಿ ದೆತ್ತು ಕೊರ್ಪೆ ಆ್ಯಂಡ್ ತೂಪೆ ಎಲ್ಲ ವಾಚ್ ಅವರ್ ಹೆಂಗೆ ಕಮೆಂಟ್ಲ ಬರೋಡು ವೀಡಿಯೋ ಚಾಲ್ ಮಲ್ತೀನಿ ಅಂಟು ಎಂಕ್ ಓಕೆ ನಿಗಲೇಗಲ ಆಂಡ್ ಎಂಕ್ ಇರೇಗದಾದೆ ಕಜಿ ಪವು ಎಂಚಿನೇ ಅದನ್ನು ಮೀನಾ ಓ ಮೀನು ನಂಚಲ ಪಡ ಅದು ಸೀಸ್ ಕಮೆಂಟ್ ಮಾಡಿ ರಿಟರ್ನ್ ಕೊಡ್ತೀನಿ. ಅಕ್ಷು ಅವರೇ ಕಮೆಂಟ್ ಮಾಡಿ, ನಿಮ್ಮ ಅಡುಗೆ ಸಖಿಯವರಿಗೆ ಕಮೆಂಟ್ ಮಾಡಿ ಪ್ಲೀಸ್, ರಿಟರ್ನ್ ಕೊಡ್ತಾರೆ. ನೀವು ಕೊಡಿ ಅನ್ನೋದಲ್ಲ,
ನೋಡಿ ಕೊಡ್ತಾರೆ ಅವರು, ನೀವು ಕೊಡಿ, ಅವರು ಕೊಡಿ, ಕೊಡ್ತಾರೆ ನೋಡಿ, ಕೊಡಿ. ಹೇಮಂತ್ ಗೌಡರು ನಗಾಡ್ತಿದ್ದಾರೆ. ಮೀನು ಹಾಗೆಲ್ಲ ಹಾಗೇನೂ ಹಾಕ್ಲಿಕ್ಕಾಗುತ್ತಾ ಅಂತ ನೋಡಿದೆ. ಅಂಚಲ ಪಾಡ್ರಾಮ್ನ ಅಂತ ಖುಷಿ ಆನಿಕ್ ಇರೇನ ನಾಡೊಂದು ಮುಂಬೈಗೆ ಬರೋಡಾಂದು ಬಿರಿಯಾನಿಗೆ ಇಜ್ಜಿ ಅನ್ನ ಜನ ಮೇ ತಿಂಗಳು ಊರು ಬರ್ತೆ ಮೇಟ್ ಬರ್ಪೆ ಅನ್ನೋ ಒಂದು ವರ್ಷ ನಾನು ಬರಂದೆ ಮೇಟ್ ಬರ್ಪೆ ಎಣ್ಣ ಯಜಮಾನ್ರಲ್ಲೇ ತಂದು ಬರ್ಪುಜಿ ಇರತ್ತೆ ಅವೇ ಬೇಜಾರು ಅರೆಗೆ ಬುಸ್ಸೋತಿಜ್ಜಿ ಬಂತೀರಿ ಎನ್ನ ಮಗಗ ಸ್ಕೂಲ್ ಉಂಟು ಅನುವತ್ತಿ ಮೂಲ್ಕುಲೊಂಡೆ ಅಂಚಾಂಡು ವೀಣಾ ಇಜ್ಜೇರು ಕಿವಿಗೆ ದವಸಾಲ ಮಾತ್ರ ಕೊಡಬೇಡಿ ಯಾರು. ನಾವು ಕೊಡೋದಿಲ್ಲಪ್ಪ. ನಾವು ಮೇ ತಿಂಗಳಲ್ಲಿ ಬರ್ತೀವಿ ಊರಿಗೆ ಬರ್ತೀವಿ. ನನ್ನ ಮಗನಿಗೆ ರಜೆ ಇರುತ್ತೆ. ರಜೆ ಇಲ್ಲ, ಈಗ ಎಕ್ಸಾಮ್ ಇದೆ. ಎಲ್ಲ ನೀವು ಫ್ರೆಂಡ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ರಾಜೇಶ್ ಅವರು. ಐ ಲೈಕ್ ಡನ್ ಅಂತಿದ್ದಾರೆ. ಯಾವಾಗ ಕೊಟ್ರಿ ರಾಜೇಶ್ ಅವರೇ ನೀವು ಲೈಕ್ ಡನ್? 36 ಇದೆ. ನಾನು ನಿಮ್ಮ ಹತ್ರ ಲೈಕ್ ಕೇಳೋದೇ ಇಲ್ಲ ನಿಮ್ಮ ಹತ್ರ. ಯಾಕಂದರೆ ನೀವು ರೆಸ್ಪಾನ್ಸೇ ಕೊಡೋದಿಲ್ಲ ಲೈಕ್ ಕೊಡಲಿಕ್ಕೆ. ಅದಕ್ಕೆ ನಾನು ಹೇಳೋದಿಲ್ಲ ನಿಮ್ಮ ಹತ್ರ. ಲೋಕೇಶ್ ಅವರೇ ವಿಡಿಯೋ ರಿಟರ್ನ್ ಪ್ಲೀಸ್. ಲೋಕೇಶ್ ಅವರೇ ವಿಡಿಯೋ ರಿಟರ್ನ್ ಪ್ಲೀಸ್. ಲೋಕೇಶ್ ಅವರೇ ನಿಮಗೆ ವಿಡಿಯೋ ಕಮೆಂಟ್ ಹಾಕಿ. ಅವರಿಗೆ ಯಾರಿಗೆ ನಿಮ್ಮ ಅಡುಗೆ ಅವಶ್ಯಕೆಯವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಕೊಡಿ. ಎನ್ನ ಊರು ಉಡುಪಿಯೇ. ಎನ್ನ ಊರು ನಿಜವಾಯಿನ ಊರು ಎನ್ನ ಹೆಬ್ರಿದ ಬದಿಟ್ ಎನ್ನ ಊರು ಎನ್ನ ಅಮ್ಮನ. ಎನ್ನ ಊರು ಕಾರ್ಲದ ಬದಿಟ್ ಬಜಗೋಲಿಡಿ ಎನ್ನ ಹಸ್ಬೆಂಡ್ನ. ಯಾನ್ ಇಪ್ಪುನ ಊರು ಮುಂಬೈ. ಎಂಗೆ 3-4 ಊರುಂಡಿ ಅಂಚ. ನಮ್ಮನ ಊರು ಅಂಚ. ಲೈಕ್ ಡನ್ ಅಂದರು, ಲೈಕ್ ಬರಲಿಲ್ಲ ನನಗೆ. ಸಖಿ ಸಿಸ್ ಡನ್ ನೋಡಿ. ಸಖಿ ಸಿಸ್ ನಿಮಗೆ ಡನ್ ಅಂತೆ ನೋಡಿ. ಯಾನ್ ಇಪ್ಪುನ ಊರು ಹಿಮಾಲಯ. ಇದು ಹಿಮಾಲಯ ಇರ್ತದೆ, ಹಿಮಾಲಯದ ಲಕ್ಕ ಪಾತಿರ್ನ ಅಂದು ಅತಿ ಲೊಕೇಶನ್ ಇರ್ಬು ಮ್ಯಾಂಗ್ಳೂರ್ ಇಪ್ಪನತೆ ಇಂಕ ತೊಲುತ್ತಾಗಲಿಡ ಪಾತಿರ ಖುಷಿಯ. ಲೋಕೇಶ್ 76 ವಿಡಿಯೋ ಅವೈಲೇಬಲ್. ಯಾವುದು 76 ವಿಡಿಯೋಗೆ? ಲೋಕೇಶ್ ಬ್ರೂ ಗಿಫ್ಟ್ ಪ್ಲೀಸ್ ಅಂತಾರೆ. ಇತ್ತೆಚ್ಚರಿಗೆ ಇಲ್ಲಿ ಓಂ ಸ್ಟುಡಿಯೋ ಇತ್ತೆಚ್ಚರಿಗೆನಾ? ಓ ಓಂ ಇರ್ನ ಪುದರ್ದದೆ ಓಂ ಸ್ಟುಡಿಯೋ ಇಲ್ಲಾಡೆ ಪುನ ಸ್ಟುಡಿಯೋ ಇರ್ನ ದಾದ ಕನ್ನಡ ಪಾತಿರ್ನೆ. ಕನ್ನಡ ಮಾತಾಡುವವ್ರ ಹತ್ರ ಪಾತಿರ್ನಾಗ್ಲಿಡ ಕನ್ನಡನೇ ಪಾತಿರೋಡತ್ತೆ. ಹೇಮಂತನ ತುಳು ಪಾತಿರ್ನಾಗ್ಲಿಡ ತುಳುಟೇ ಪಾತಿರೋಡತ್ತೆ. ಲೊಕೇಶನ್ನೇ ತೆಲ್ತಂದುಲ್ಲೇರು ದಾಯಿಗೊಂದು ಗೊತ್ತುಜಿ ಮೇರೆಗೆ ಇತ್ತೆ ಎಚ್ಚರಿ ಆಯ್ನ ಅಂದು ಓಂ ಸ್ಟುಡಿಯೋ. ಲೋಕೇಶ್ ಬ್ರೂ ಗಿಫ್ಟ್ ಪ್ಲೀಸ್ ಅಂದು. ಲೊಕೇಶನ್ನ ದಾನೆ ತೆಲ್ಪುನಿಯೇ. ಲೊಕೇಶನ್ನೇ ದಾನಿನ ತೆಲ್ತಂದುಲ್ಲೇರು. ಲೋಕೇಶ್ ಅವರೇ ರಿಟರ್ನ್ ಪ್ಲೀಸ್ ಗಿಫ್ಟ್ ಅಂತಿದ್ದಾರೆ ನೋಡಿ. ಇವಾಗ ಆಗಿದ್ದು ಆವಾಗದಿಂದ ಲೊಕೇಶನ್ನ ಗಿಫ್ಟ್ ಅಂತಿದ್ದಾರೆ. ಲೊಕೇಶನ್ನೇ ಗಿಫ್ಟ್ ಪನ್ನೊಂದಿತ್ತೆ ರೆಕಾರ್ಡಿಂಚಿ ಇತ್ತೆ ಮೇರು ಗಿಫ್ಟ್ ರಿಟರ್ನ್ ಕೊಡಲೇ ಎಂದು ಅನ್ನೊಂದುಲ್ಲೇರು. ಓಂ ನಮ್ಮ ಅಡುಗೆ ಬ್ಲೇಸ್ ಬ್ರೂ ಕಮೆಂಟ್. ಲೋಕೇಶ್ ಬ್ರೂ ಕಮೆಂಟ್ ಮಾಡಿ ಅಂತಿದ್ದಾರೆ ನಮ್ಮ ಅಡುಗೆ ಸಖಿಯವರು. ಬನ್ನಿ ಜನರೇ ಬನ್ನಿ, ಮೆಸೇಜ್ ಮಾಡಿ. ಲೊಕೇಶನ್ನ ಫೆಬ್ರವರಿ 14 4 ಗುಲಾಬಿ ಕುರ್ತಿರ್ಗೆ ಅಂದೇ ಲೊಕೇಶನ್ನ ಏರೇ ಕೊಡ್ತಾರೆ ಇರು. ಶೀಶ್ ಕನ್ನಡ ಮಾತಾಡಿ. ಓಕೆ ಲೋಕೇಶ್ ಅವರೇ ಕನ್ನಡ ಮಾತಾಡುವ ಬನ್ನಿ, ಮಾತಾಡಿ. ಕನ್ನಡಾಂಬೆ, ಕನ್ನಡ ತಾಯಿಯ ಮಕ್ಕಳು ನಾವು. ಆಲ್ ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಆಗಿ ಮತ್ತೆ ರಿಟರ್ನ್ ಮಾಡಿ. ಕನ್ನಡ ಮಾತಾಡಿ ಅಂತ ಮೊನ್ನೆ ಒಬ್ಬರು ಅಂದಿದ್ದು ಯಾರು? ಅವ್ರಿಗೆ ಮತ್ತೆ ಮರುದಿನ ಬಂದರು, ಇನ್ನು ಬರಲಿಲ್ಲ, ಮತ್ತೆ ವಾಪಸ್ ಬರಲಿಲ್ಲ. ನಾನು ಅವ್ರದ್ದು ಕಮೆಂಟ್ ಓದಲೇ ಇಲ್ಲ. ಅಲ್ಲ ಅವ್ರದ್ದು ತಪ್ಪಲ್ವಾ, ನಂದೆಲ್ಲ ತಪ್ಪೋದು, ಅವ್ರದ್ದೇ ತಪ್ಪಲ್ವಾ. ಆಲ್ ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ಯಾರಿಗೆ
ಎರೆಗು ಎಸ್ ಬಿ ಯಾರಿಗೆ ಬ್ರೂ ಅಂತಿದ್ದಾರೆ. ಹೌದು ಸಿಸ್. ಮತ್ತೇನು ಕನ್ನಡನೇ ಮಾತಾಡಬೇಕಂತಿದ್ದಾರೆ ಅಂದರೆ ನಮ್ಮದು ತುಳುವರ ಮಾತು ಬರುವಾಗ ನಾವು ಕನ್ನಡ ಮಾತಾಡಿದರೆ ತುಳು ಅವರು ಏನು ಅಂದ್ಕೊಳ್ತಾರೆ ನೋಡಿ. ಇವರು ನಮಗೆ ಸಪೋರ್ಟೇ ಮಾಡೋದಿಲ್ಲ, ತುಳುವಿನಾರಾಗಿ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತಾರೆ. ಕನ್ನಡದವ ಬಂದಾಗ ಕನ್ನಡದವರಿಗೆ ಸಪೋರ್ಟ್ ಮಾಡಬೇಕು. ಅದು ಹೌದು, ಇದು ಹೌದು, ಎಲ್ಲರೂ ಬೇಕು ನಮಗೆ. ಹಿಂದಿಯವರು ಬರ್ತಾರೆ, ಗೊತ್ತಿಲ್ಲ ಅಂದರೂ ಮಾತಾಡಬೇಕು ಸ್ವಲ್ಪ, ಅದು ಆಗುತ್ತೆ. ಇಂಗ್ಲೀಷಲ್ಲಿ ಬಂದರೆ ಇಂಗ್ಲೀಷಲ್ಲಿ ಮಾತಾಡಬೇಕು. ಇವತ್ತು ಯಾವುದು ತೆಲುಗಿನವರು ಬಂದರು ಒಂದೊಂದು ಅರ್ಥ ಆಗುತ್ತೆ ತೆಲುಗು ಈಗ ಲೋಕೇಶ್ ಬ್ರೂ ಡನ್ ಕನೆಕ್ಟ್ 6 ಕನೆಕ್ಟ್ ಆಗಿ ಅಂತಿದ್ದಾರೆ. 36 ಆಗಿದೆ ಲೈಕ್. ಎಲ್ರು ಬಡ್ಡಿ ಕಮೆಂಟ್ ಆಗಿ. ಅಮ್ಮ ದೇವ, ನಮಗೆ ನಿದ್ದೆ ಬರ್ತಾ ಉಂಟೇನ? ಹೌದಲ್ವಾ? ಇನ್ನು 10 ನಿಮಿಷ ಐತೀನಿ, ಮತ್ತೆ ಹೋಗ್ತೀನಿ ನಾನು. ಗಿಫ್ಟ್ ಕೊಟ್ಟು ಕೂಡ ರಿಟರ್ನ್ ದಾಯಿಗೆ ದೆಪ್ಪುನು ಕೆಲವೇರು ಅವಾಗಲೇ ಒಂಜಿ ಬೇಲೆ ಎಪ್ಪುಜಿಗೆ ಆ ಬೇಲೆಯನ್ನು ಪೂರ್ತಿ ಮಲ್ಪೊಡು ತೈ ಕೂಡ ರಿಟರ್ನ್ ಮಲ್ಪುಂಡು ಆಗ್ಲಿಗೆ ಏತು ಬಂಡಲ ಒಂಜಿ ಅವು ಏರನ್ನು ಗೊತ್ತು ಸರಿ ಓದ್ಲೆ ಓವಿ ಕರೆಕ್ಟ್ ಅಂದ 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 ಕನೆಕ್ಟ್ ಕಣ್ಣಾಡು ನಾಲ್ ತೋಜುಂಡಿಯೇ ಚಸ್ಮಾ ಉಂಡತ್ತೆ ಆಯ್ತು 4 ತೋಜುಂಡು ಬರೋರ ಎನ್ನ ಹಸ್ಬೆಂಡ್ ನೆರ್ಪೇರಿ ಮೊಬೈಲ್ ತೂತೂದಿ ದುಂಬೇನಿಕ ಚಸ್ಮಾ ಬೈದು ಬೊಕ್ಕ 4 ಚಸ್ಮದಿ ಓಡಾವನ್ ಪೇರು ಈ ಸರಿ ಓದ್ಲೆ. ಓಕೆ ಬಾಯ್ ಅಂತಿದ್ದಾರೆ ಹೇಮಂತ್ ಅವರೇ ಹೋಗ್ತೀರಾ? ಓಕೆ ಬಾಯ್ ಹೇಮಂತ್ ಅವರೇ. ಗುಡ್ ಏರ್ಲಾ ಇಜ್ಜೇರು ದೇ ಈತು ಜನ ಉಳ್ಳೇರ್ರೆ ನನ್ನ ಇರೆಗೆ ಏತು ಜನ ಬೋಡು. ಅಯ್ಯೋ ದೇವ ಹೇಮಂತ್ ಈತು ಜನ 36 ಜನ ಬತ್ತೇರ್ತಲೆ. ಎನ್ನ ನಸೀಬುಂದೆನ್ನೋಡು 8 ಜನ ಬತ್ತಿನ ಎನ್ನ ಲಕ್ಕಂದೆನ್ನೋಡು. ಕೆಲವರು ಮಲ್ತಂಡ ಕೆಲವರೇ ಬರ್ಪುಜೇರ ಅಂಡ ಇಂಕ ಈತ ಬೈದಿರತ್ತವು ಎನ್ನ ನಸೀಬು ಎನ್ನ ಲಕ್ಕಂದೇನು. ನನ್ನ ಲಕ್ 36 ಮಂದಿ ಬಂದರು ನೋಡಿ. ಅವು ಚೆಕ್ ಡಿತೆ ಕನ್ನಡ ಪಾತಿರುನು ಕನ್ನಡ ಇಲ್ಲಿ ಕನ್ನಡದವರೇ ಇರುವುದು ಎಲ್ಲ, ನಾವು ತುಳುವಿನಲ್ಲಿ ಮಾತಾಡ್ಲಿಕ್ಕೂ ಆಗಲ್ಲ. ಏಸ್ ಬ್ರೂ ಡನ್ ಅಂತೆ ನೋಡಿ ಅಕ್ಕ ಲೋಕೇಶ್ ಅವರು. ಏಸ್ ಬ್ರೂ ಡನ್ ಹೇಮಂತವರೇ ಎಂಕುಲು ತುಳುಕುಲ ಕೊರ್ಪ ಸಪೋರ್ಟು ಕನ್ನಡದಾಗಲೇ ಇಲ್ಲ ಕೊರ್ಪ. ಹೇಮಂತ್ ಕನೆಕ್ಟ್ ಆಗಿ ನಮ್ಮ ಅಡುಗೆ ಸಖಿಯವರು ಹೇಮಂತ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಕನ್ನಡ ಮಾತಾಡಬಾರ, ಕನ್ನಡ ತಾಯಿಯ ಮಕ್ಕಳು ನಾವಲ್ವಾ. ಹೇಮಂತ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಅಡುಗೆ ಎಂಕಲ ತುಳು ಅಪ್ಪೆನ ಜೋಕುಲು ನಮ್ಮ ತುಳು ಅಪ್ಪೆನ ಜೋಕುಲು ಅಂದು ಲೋಕೇಶ್ ಅಣ್ಣ ತುಳು ಅಪ್ಪೆನ ಜೋಕುಲೆ ಎಂಗಳು ಪುಟ್ಟು ನಾಗಲು ತುಳುಟೆ ಮಲ್ಲಾತ್ ನಾಗಲು ಆಂಡ ಕನ್ನಡ ಪಂಪುನಲ್ಲ ಒಂಜಿ ಉಂಡತ್ತಿ ಅವೆಲ್ಲ ಓದೋಡಪ್ಪುಂಡು ನಮ್ಮ ಓದೋಡಾಪುಂಡು ಆಗಲ್ಲ ಮೆಸೇಜಿನ ಆಗಲೇ ಕನ್ನಡ ಪನೋಡಾಪುಂಡು ತುಳುತ್ತಾಗಲು ಬತ್ತೆಡ್ಡಾಗಲೇ ತುಳುತ್ತಾನೆ ಎಂಕುಲು ತುಳುವೇರ್ನಗಳೇ ಅದಿಪ್ಪೋಡು ಕನ್ನಡದಾಗಲೇ ಅದಿಪ್ಪೋಡು ಅಂತೆ ಅಂಚ ಎನ್ನ. ಓಕೆ ತುಳು ಅಪ್ಪೆನ ಜೋಕುಲು ತುಳುನಾಡು ಓಕೆ ಯಾನ್ ತುಳುಟೇ ಪಾತೆರು ನಿತ್ತಡೆ ಇಂಕಿ ಏರ್ ಸಪೋರ್ಟ್ ಮಲ್ಪುಜೀರು ಅಂದೆ ಅತ್ತಿ ಲೋಕೇಶ್ ಅಣ್ಣ ಅಂದೆ ಅತ್ತಿ. ಲೋಕೇಶ್ ಅಣ್ಣ ಕಾಂಡೆ ಬೈದು ಜಾರ್ದಾನೆ ಕಾಂಡೆ ಸುದ್ದಿಜ್ಜಿ ಒಂದು ಸಿಸ್ಸತೆ ಸರಿ ಅತ್ತೆ. ನಮ್ಮ ಜೀವನದಲ್ಲಿ ಎಂಕುಲು ಜೀವನಡು ಮುಂದುವರಿಯೋಡಾಂಡ ನಮ್ಮ ಮಾತ ಏಕಲ ತಾರೆ ತಗ್ಗ ಒಂದೇ ಪೋಡಾಪುಂಡು ದಯ ಪಂಡ
ನಮ್ಮ ಜೀವನಾಡು ಮುಂದುವರಿಯೋಡು ಒಂಜಿ ದಿನ ಅಂಡಲ ಏತ್ತ ಕಷ್ಟ ಮಲ್ತುಂಡಲ ಅಂಡ ಒಂಜಿ ದಿನ ನಮಕೈತ ಒಂದು ತಿಕ್ಕುಂಡು ಎಡ್ಡೆ ಕೊರ್ಪೇರು ದೇವಿ ರತ್ತಿ ಬ್ಯುಸಿ ಇತ್ತೆ ಸೀಸ ಅಂದೆ ಅವೇ ಅಂತೂ ಇಯೆ ಹೊರ ನೆನ್ಪು ಮಲ್ತೆ ಲೊಕೇಶನ್ನೇ ದಾನೆ ಇಜ್ಜೇರು ಪಂಡು ನೆನಪು ಮಲ್ತೆ ನಮ್ಮ ನಗುಲು ಬರೊಂದಿತ್ತೆ ಬೇರೆ ತಂಚಾದಿ ಇಜ್ಜೆಡ್ಡ ಹೊರ ದಾನೆ ಬೊಯ್ದು ಜೇರು ಒಂದು ಇಪ್ಪುಂಡು ಹೊರ ಬಿಸಿ ಟಿಪ್ಪು ಹೊರ ಅಂದು ಓಕೆ ಒಂದೇಟು ಬಿಸಿ ಟಿಪ್ಪು ಬೇರು ಬೇಲೆ ಇಪ್ಪುಂಡು ಮಾತೆರ್ಲ ಜೆತ್ ಜೇರಿಯೇ ಉಳ್ಳೇರಿಯೇ ಯಾನ್ಲೈತ ಜೆಪ್ಪುನಿ ಯಾನ್ 15 ಅರೆ ಮುಟ್ಟೊಲ್ಲೆ ಆತೆ 15 ಅರೆ ಆಂಡ ಅಂದು ಅಯ್ಯೋ ದೇವ ಏರೆಲ್ಲ ಗಿಫ್ಟ್ ಕೊಡ್ತೀರ ಯಾರಿಗೆಲ್ಲ ಗಿಫ್ಟ್ ರಿಟರ್ನ್ ಇದೆ ಎಲ್ಲರೂ ತಗೊಂಡೋಗಿ ನಾನು ಮಲಗ್ತೀನಿ. ಏಮಂತಣ್ಣ ಇರ್ಲಾ ಜಿತ್ತಾರ ಲೊಕೇಶನ್ ಒಳ್ಳೆರು ತುಳುತ್ತಾರೆ ಇಂಕಲ್ಲ ಲಕ್ಕಿ ಅವರು ಪೋಯಿರ ಅಂದು ಲಕ್ಕಿ ಒಳ್ಳೆರು ಲಕ್ಕಿ ಅರುಣ್ ಆರ್ಲ ತುಳು ದಾದಿ ತೆಲ್ಪು ನೀರು ಲೊಕೇಶನ್ನ ಓ ಅಣ್ಣ ದಾನೆ ತೆಲ್ಪಿನಿ ಏರ್ಲ ಇಜ್ಜೇರು ಏರ್ಲ ಇಜ್ಜೇರು ದಾಕಿ ಮೆಸೇಜ್ ಮಲ್ಪುನು ಬೊಕ ದಾಯಿಕ್ ಮೆಸೇಜ್ ಮಲ್ಪುನು ದಾದೆ ಏರಿಯೇ ನೀರೇನ ಬಾತಿರುವರ ಎಂಗೆ ಅರ್ಥ ಆಗಿ ದೇ ಮೆಸೇಜ್ ಬತ್ತಂಡ ನಮಕ್ ವ್ಯೂಸ್ ಬರ್ಪುಂಡು ಎಂಗ್ಲೆ ಖಾಲಿ ಬತ್ತದ ತೂತ್ಕೊಂಡ ವ್ಯೂಸ್ ಬರ್ಪುಜಿ ಮೆಸೇಜ್ ಮಲ್ತಂಡ ಎಂಗ್ಲೆ ವ್ಯೂಸ್ ಬರ್ಪುಂಡು ಟೈಮ್ ಆಪುಂಡು ಟೈಮ್ ವಾಚ ಬತ್ತಿಕ್ಕುಂಡು ವಂಚ ಸಿಸ್ಯಾನ್ ಇರೆಡ ಏತ್ ಎಲ್ಯ ಇರೇತ್ ಇತ್ತ ಇರೇನ ಏಜಿ ಏತ್ ಪಲ್ಲೆ ಯಾನ್ ಪನ್ಪೆ ಯಾನ್ ಇರೆಡು ಮಲ್ಲನೆ ಮಾತ್ರ ಏತ್ ಇಂಕ ಇರೇನ ಏಜಿ ಗೊತ್ತಿಜ್ಜಿಂದು ಯಾನ್ ಏತ್ ಎಲ್ಲಿ ಅಂದು ಅನ್ಪುಂಡು ಪೊಲಿಗೆ ದಾಲ ತೊಂದರೆ ಜೇಟು ಜಾತಿ ಅವಡುನ್ನೆಜ್ಜಿ ಎರೆಲ್ನ ಲೆಪ್ಪೊಲಿ ಅನ್ನೆ ಮೆಗ್ಗೆ ಬಂಡದು ಎರೆಲ್ನ ಲೆಪ್ಪೊಲಿ ಅಂಚ ಏತ್ ಎಲ್ಯ ಅಂದು ಪಲ್ಲೆ 29 ಸೀಸ್ ನನ್ನಿಂದ ನೀವು 4 ವರ್ಷ ಸಣ್ಣವರು ನೀವು ಸೂಪರ್ 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 ಈ ನಂದು ಮೆಸೇಜ್ ಯಾರು ಡಿಲೀಟ್ ಮಾಡಿದ್ರು ಏನ ಎಲ್ಲ ಡಿಲೀಟ್ ಆಯಿತು ಮೆಸೇಜ್ ನೋಡಿ ಅನ್ರೀಡ್ ಅಂತ ಆಯಿತು ಏನು ಅಂತ ಗೊತ್ತಿಲ್ಲ ಒಂದು ಮೆಸೇಜ್ ಇಲ್ಲ ಓಕೆ ಬಾಯ್ ಎಲ್ರಿಗೂ ಗುಡ್ ನೈಟ್ ಎಲ್ರಿಗೂ ಬಾಯ್ 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 ಬೆಳಿಗ್ಗೆ 11 ಗಂಟೆಗೆ ಸಿಗುವ ಎಲ್ರಿಗೂ ಬಾಯ್ 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 ಮೆಸೇಜಿ ಉಂಡಾ ಸಿಸಿ ಇಜ್ಜಿ ಮೆಸೇಜಿ ಏರಪ್ಪ ಪೂರ ಪತ್ತಂಬೋಯಿರು ಗೊತ್ತಿಜ್ಜಿಂಗ್ ಜೆಪ್ಪುನಾ ನನ್ನ ಜೆಪ್ಪುನು ಅಕ್ಕ ಅಂದು ತಮ್ಮ ಜೆಪ್ಪುನು ಬಾಯಿ 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 ಹೇಮಂತವರೇ ಬಾಯಿ ಗುಡ್ ನೈಟ್ ಬಾಯ್ 37 ಆನ್ ಲೈಕ್ 40 ಆಮ್ ನೈಟ್ ಇತ್ತು ಸೋಕಂಡು ಹೇಮಂತ್ ಅವರು ಏರ್ಲ ಇಜ್ಜೇರು ಮೆಸೇಜ್ ಇಲ್ಲ ಡಿಲೀಟ್ ಆಗಿ ನನ್ನ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಲೊಕೇಶನ್ನ ಗುಡ್ ನೈಟ್ ಹೇಮಂತ್ ಅವರೇ ಎಲ್ಲರೂ ನನ್ನಿಂದ ಚಿಕ್ಕವರೇ ಹಾಗಾಗಿ ಹೇಮಂತ್ ಅವ್ರಿಗೆ ಗೊತ್ತಿಲ್ಲ ನನಗೆ ಲೊಕೇಶನ್ನ ನನ್ನಿಂದ ಚಿಕ್ಕವರೇ ಆದರೂ ಅಣ್ಣ ತಮ್ಮ ಅಂತ ಯಾರಿಗದು ಕರಿಬೋದು ಏನೂ ಇಲ್ಲ ಅದರಲ್ಲಿ ಯಾನು ಜೆಪ್ಪುನು ಎನ್ನ ಹಸ್ಬೆಂಡ್ ಬರೋಲ್ಲೇ ಇರುತ್ತೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಲೊಕೇಶನ್ನ ಎಲ್ಲ 11 ಗಂಟೆಗೆ ಉಂಡು ಬಲೆ ಸಪೋರ್ಟ್ ಮಲ್ಪಲೆ ಬನ್ನಿ ಮೆಸೇಜ್ ಮಾಡಿ ಬಲೆ ಸಾರಿ ಹೇಮಂತ್ ಅವ್ರಿಗೆ ಗಿಳಿಪಿಯರ ಅಂದಿತ್ತು ಕನ್ನಡ ಬರ್ತಿರ
ಇತ್ತೆ ಅಂದು ಆರು ನನ ಬರಡು 6-12 ಗಂಟೆ ಬರ್ತೀನಿ. ಓಕೆ ಸೀಸ್, ಓಕೆ ಬಾಯ್ ಬಾಯ್ ಬಾಯ್. ಬಾಯ್ ಎಲ್ರಿಗೂ ಬಾಯ್ ಬಾಯ್. ಸಪೋರ್ಟಲ್ಲಿದ್ದಾರೆ ಲೋಕೇಶ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಅಣ್ಣ. ಥ್ಯಾಂಕ್ ಯು ಲೋಕೇಶ್ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾ ಹಸ್ಬೆಂಡ್ಗೆ ಬರ್ತಿರಂದು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಓಕೆ ಮೆಸೇಜ್ ಪಾಡ್ಲೆ ಆಯ್ನಾತ್ ಪಾಡು. ಉಡುಪಿ ನಾಯಕರು ದೂರ ಪೋದಿತ್ತಾರಿ ಇತ್ತೆ ಬರ್ತಾರ ಎನ್ನ ನೆನಪು ಆಡತಾರಿ ನಕ್ಕನ ನೆನಪು ಆಡು ಅಂದತೆ ನಾನು ಇತ್ತೆ ನೆನಪು ಆಯ್ನಿದೆ ಉಡುಪಿ ಇರ ಕೋಪ ಏನು ಉಡುಪಿ ಅಕ್ಕ ಉಡುಪಿ ಸಿಸ್. ಅಯ್ಯೋ ಉಮಿಲನ್ನೇ ಭಾರಿ ಜೋರು ಉಳ್ಳೇರಿ ನೀ ಭಾರಿ ಉಮಿಲು ಉಳ್ಳೇರು ಲೊಕೇಶನ್ನ ನಿಖಿಲ್ನೈಟ್ ಉಮಿಲಿ ಇಜ್ಜಿಂಡ ಪಲ್ಲೆ ಒಂದ ಕಡೆ ಉಡುಪಿ ಮುಲ್ತುರ್ದು ಬೊಂಬೈಡ್ದು ಏರು ಇತ್ತೆ ಮಲ್ಪುನೆ ಯಾನಿತ್ತೆ ಮುಲ್ಪಣೆ ಮೆಸೇಜ್ ಮಲ್ಜಿ ಯಾನಿತ್ತೆ ಮುಲ್ಪಣೆ ಮೆಸೇಜ್ ಮಲ್ದಿಜ ಹೌದಾ ಈ ಮಲ್ದಿಜಾರ ಅಕ್ಕ ದಾಯಿಗೆ ಸಿಸ್ ಮಲ್ದಿಜಾರಿ ಇದು ಎರೆಗೆ ಅವು ಏರು ಉಡುಪಿ ಅವು ಏರು ಉಡುಪಿ ಬಂಡ ಉಡುಪಿ ಮ್ಯೂಟ್ ಅದು ಇತ್ತೆ ಅಂದೆ ಹಸ್ಬೆಂಡ್ ಇತ್ತೇರು ಹಸ್ಬೆಂಡ್ ನೆರಿಯರ ಅಂದು ದಾಣೆ నీకు 12 ಗಂಟೆ ಮುಟ್ಟಲ್ಲ ಇವುಡು నీకు ಮನ್ಪಂದೆ ಜವರ ಅವಜ ಮಂದಿರ ಅಂದು ಹಸ್ಬೆಂಡ್ ಅತ್ತೆ ಅಣ್ಣೆ ನೆರಿಯರ ಅಂದತೆ ಅದೇ ಅಣ್ಣೆ ನೆರಿಯರು ಅವೇ ಇರುತ್ತೆ ಇಂಚ ಮನ್ಪಲ ಕಾರಣ ಇರು ಉಡುಪಿ ಇರೆಗ್ ಪುದರಿಜ್ಜೆ ಅಂದು ಕೇನೊಂದುಲ್ಲೇರು ಹೇಮಂತ್ ಅವರು ಹೇಮಂತ್ ಕೇನೊಂದುಲ್ಲೇರ್ತಲೆ ಉಡುಪಿ ಇರೆಗ್ ಪುದರಿಜ್ಜೆ ಉಡುಪಿ ಇರೆಗ್ ನೆರಿಯರ ಇರ್ನ ಹಸ್ಬೆಂಡ್ ನೆರಿಯರು ದಾನೆ ನಿಕ್ಕು 12 ಗಂಟೆ ಮುಟ್ಟ ಈ ಮೊಬೈಲ್ ತುಪ್ಪ ಅಂದು ಅಯ್ಯೋ ಉಡುಪಿ ಅಕ್ಕ ಎಲ್ಲ ಇರು ಬಲೆ ಯಾನು ಸಪೋರ್ಟ್ ಇಲ್ಲ ಇದಕ್ಕೆ ಅವೇ ಯಾನು ಬರ್ಪೆ ಎಲ್ಲ ಇರು ನಡಿ ಅತ್ತು ಲೈಕ್ ಆತು ಲೈಕ್ ಬುಧರುಂಡು ಅವೇ ಏರು ನೆರ್ಪುಣು ಆರ್ನ ಹಸ್ಬೆಂಡ್ ಏರು ಬೊಕ್ಕ ಆರ್ನ ಕಂಡನೆ ಅಂದು ನೆರ್ಪೆರು ಅಂದು ಅರ್ನ ಕಂಡನೆ ನೆರ್ಪೇರು ಅರಿಗು ಉಡುಪಿ ಸಿಸ್ ಕಂಡನಾಗ ಏತು ಪೋಡಿವೇರಿ ಎಣ್ಣ ಕಂಡನೆ ಏರು ಬುಜೇರು ಅಣ್ಣ ಪನ್ಪೇರು ದಾ ಏರೆಡ್ಲ ಇಚ್ಚಿಂದು ಮಲ್ಪರ ಪೋಡ್ಚಿ ಭಾರಿ ಪೋಡಿಗೆ ಸೋಷಿಯಲ್ ಮೀಡಿಯಾ ಬೊಮ್ನ ಅಂದು ಪನ್ಪೇರು ಒಂಜಿ ಬುದ್ಧಿ ಪನ್ಪೇರು ಆತೆ ಬೊಕ್ಕದಾಲ ಪನ್ ಬುಜೇರು ಮಲ್ಪಲ ಸಪೋರ್ಟುಲ್ಲೇರು ಎಣ್ಣ ಕಂಡನೆ ಈರ್ ದಾದಾ ಪೋಡಿಗೆ ಮಲ್ಪುನು ಒಂಜಿ ಪೋಡಿಗೆ ಅಂಚತ್ತು ಪಾಪ ಒಣ ಜೆಪ್ಪಾಡು ಅರೆಗಲ ಪಂಡ ನಿದ್ರೆ ಬುಂಡೆ ಹೆಲ್ತಿ ಸುಶೋಮ್ನತ ಅಂಚದು ಜೆಪ್ಪುಲ್ಲ ಅಂತ ಪನ್ಪೇರು ಅಂಚ ಪ್ರೀತಿದವು ಪ್ರೀತಿಡೆ ನೆರ್ಪುನು ಹಸ್ಬೆಂಡ್ ಮಗಳು ಈನೆಕ್ ನೆರ್ಪುನು ಪ್ರೀತಿಡೆ ನೆರ್ಪುನತ್ತ ಎಂಗಲ್ನ ಜೀವಗೋಸ್ಕರ ನೆರ್ಪುನತ್ತ ಅಕ್ಕ ಓ ಪಲ್ಲೆ ఏమంత అన్న పల్లె యానితే పోందులే పోపే పండు నన్నలా ఉంటాయి రతే నేను బాయ్ 12 ಗಂಟೆ ಬಾಯ್ ಎನ್ನ ಜೋಕುಲು ಜೈದೇರಿ ಇನ್ನೆಂದು ಜೋಕುಲು ಮಲ್ಪರನೆ ಬಿಡ್ಬಿಜೇರು ಲೈವ್ ಮಲ್ಪು ಬಂದ ಉಡುಪಿ ವನಸಾಂಡೆ ಇಪ್ಪಕ್ಕೆ ಏನೊಂದುಲ್ಲೇರಾರು ನಿತ್ಯ ಬುಂಡ ಹೆಲ್ತ್ ಅಪ್ಸೆಟ್ ಆಪುನೊಂದು ಆತಿ ಅಂದ ಐಕೆ ಎನ್ನ ಹಸ್ಬೆಂಡ್ಲ ನೆರ್ಪೇರು ಇತ್ತೆ 12 ಗಂಟೆ ಜಿಪ್ಪುವ ಕಾಂಡೆ ವರ್ಮ ಅಂಟಿ ಏಲ ಈ ಆಜಾರೆಕ್ ಲಕ್ಕುವ 6 ಗಂಟೆ ಲಕ್ಕೊಂದಿತ್ತನಾಲ 5 ಲಕ್ಕೊಂದಿತ್ತನಾಲ ಇತ್ತೆ ಯೂಟ್ಯೂಬ್ ಆಯ್ಬಕ್ಕ 6 ಗಂಟೆ ಲಕ್ಕುವ ಬಂತೀರಿ
ಆಚರಿಕ್ ದಾದ ಸ್ಪೆಷಲ್ ಉಡುಪಿ ಸೀಸ್ ಸ್ಪೆಷಲ್ ಏನೈತಲ್ಲ ಉಡುಪಿ ಬಸಳೆ ಏನೇ ಇರೊಂಜಿ ಬಸಳೆ ಒಂಜಿ ಎಂಕೊಂಜಿ ಕಡೆ ಬುಣ್ಣೇ ಜಾತ ಲೈಕ್ ಡನ್ ಓ ನೇಪಾಳದವ್ರು ಈಗ ಬಂದರು ನೇಪಾಲ್ ಕಿಧರ್ ಐ ಭಯ್ಯ आप अभी आएगा क्यों आज नहीं आया आप आओ भैया भैया आ गया ನೋಡಿ ಕೋಡೆ ದಾಯಿಗೂ ವೈದ್ಯರತ್ತ ಲೋಕೇಶ್ ಅಣ್ಣ ಬ್ರದರ್ ಲೋಕೇಶ್ ಅಣ್ಣ ಇನಿ ಕಾಂಡಿಲ್ಲ ವೈದ್ಯರ ಯಾರಿಗೆ ಅಯ್ಯೋ ದಾನೆ ಬೇಗ ಲಕ್ಕುನು ಏರು ಎಂಕ್ ಜೋಕುಲು ಉಳ್ಳಾಯಿ ಬೇಗ ಲಕ್ಕದು ದೋಸೆ ಮಲ್ಪೋಡು ತಿಂಡಿ ಮಲ್ಪೋಡು ತಿಂಡಿ ಇಜ್ಜಿಂದ ಎನ್ನ ಜೋಕುಲಿಗೆ ಆಪುಚಿ ತಿಂಡಿ ಬೋಡೆ ಇಲ್ಲಾಡು ದಿನಲ್ಲ ಇಜ್ಜಿಂದ ಆಣಿ ದಿನ ಎಂಕ್ ಉಂಡೆ ನೆರ್ಪಣೆ ಅಮ್ಮೆರ್ನಲ್ಲ ಜೋಕುಲ್ನಲ್ಲ ಅಮ್ಮೆರ್ನಲ್ಲ ನೆರ್ಪಣೆ ಉಂಟು ಎಂಕ್ 715 GHCD ಮಾರ್ನಿಂಗ್ ಇಜ್ಜಪ್ಪ ಯಾನು 6 ಗಂಟೆಲಿ ಹಾಕುವೆ 6 ಗಂಟೆಗೆ ಬರೋ ಐನಾರೇಕ ಬರೋಲ್ಲ ಹಾಕುವೆ ಬ್ಯುಸಿ ಇತ್ತೆ ಸೀಸ್ ಬ್ಯುಸಿ ಇತ್ತೇರಿಗೆ ಎಂಕಲ್ಲ ಎತ್ತಾರೆ ಎಂಕ್ ಮಿಗ್ಗಿ ಲೋಕೇಶ್ ತಮ್ಮ ಅವರು ನನ್ನ ತಮ್ಮ ಅವರು ಬ್ಯುಸಿ ಇದ್ರಂತೆ ನೋಡಿ ನಾನು ಅಣ್ಣ ಅಂತ ಕರೆಯೋದಿಲ್ಲ ತಮ್ಮ ಅವರು ಹಾಂ ನನಗೆ ತಮ್ಮ ಯಾರೂ ಇಲ್ಲ ಅದಕ್ಕೆ ತಮ್ಮ ಅಂತಲೇ ಕರೆಯೋದು ನಾನು ಹೇಮಂತ ಅವರು ಯಾನು ಲಕ್ಕುನೆ ವರ್ಮಗು ಆದಾಗ ಎಂಕುಲು ಪೂರ ಅಡಿಗೆ ಪೂರ ರೆಡಿ ಅದು ಎನ್ನ ಬಾಲೆ ಶಾಲೆಗೆ ಹೋದು ಬರ್ಪೆ ಶಾಲೆ ಪೋಪೆ ಎನ್ನ ಅಡಿಗೆ ಸರಿಯಾ ಅದು ಒಂಜಿ ಯೂಟ್ಯೂಬ್ದ ವಿಡಿಯೋ ಡೌನ್ಲೋಡ್ ಆಪುಂಡು ಅಯ್ಯೋ ದೇವಾ ಬೊಕ್ಕ ವರ್ಕ್ ಆಪುನು ಪತ್ತೆಗು ಭಾರಿ ಎಡ್ಡೆ ಮಾರನೆ ಇನ್ನು ಡ್ಯೂಟಿ ಬಂದ ಡ್ಯೂಟಿ ಸೂಪರ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಓ ಗುಡ್ ಮಾರ್ನಿಂಗ್ ಪದ್ರಡಾಂಡೆ ಗುಡ್ ಮಾರ್ನಿಂಗ್ ಅವರ ಇಜ್ಜಿಯೇ ಅಯ್ಯೋ ಎನ್ನ ಹಸ್ಬೆಂಡ್ ಬರ್ಪೆ ರಾವಿ ದೀಪ್ ನೇಪಾಲ್ ನಾಲೆಜ್ ನೇಪಾಲ್ ಮಿಸ್ ಯು ಯಾರಿಗೆ ಮಿಸ್ ಯು ಹೂ ಆರ್ ಯು ಮಿಸ್ ಯು ಲೋಕೇಶ್ ವ್ಯಾರ್ ಯು 7 AM ಯಾನು 7 AMಗೆ ಎಡ್ಡೆ ಯಾನೇ ಅಂಚಂಡ ಬೆಸ್ಟ್ ಅಂಚಂಡ ನಿಗ್ಲೆಡ್ ಪೂಜೆ ನಡ್ಲ ಎಲ್ಲ ಬರ್ಪೆ ಎಲ್ಲ 2 ಗಂಟೆ ಏನ್ ಬರ್ಪೆ ಉಡುಪಿ ಯಾನು ಬರ್ಪೆ ಸಪೋರ್ಟ್ ಲ್ಯಾಂಡ್ ಮಲ್ಪೆ ಎಂಕ್ ಮಾತ್ರ ಮೆಸೇಜ್ ಬರೋಡು ಬರ್ತೀನ ಎಂಕ್ ಗೊತ್ತಾಗ್ಬಿಚ್ಚಿ ಜನರಲ್ ನಾಲೆಜ್ ಟು ಜಾಯಿನ್ ಮೀ ಅಂತಿದ್ದಾರೆ ನೋಡಿ ಜನರಲ್ ನಾಲೆಜ್ ಈಗ ಜಾಯಿನ್ ಆಗಲಿಕ್ಕೆ ಟೈಮ್ ಇಲ್ಲ ಸರ್ ನಾನು ಈಗ ನೋಡ್ತೀನಿ ಉಡುಪಿ ಸಿಸ್ಟರ್ ದಾಯಿಗು ಮಾರ್ನಿಂಗು ವರ ಬೇಗ ಓಪನ್ ವರ್ಕ್ಗೆ ಅಂದೆ ವರ ಬೇಗ ಓಪರ್ ಜಾಯಿನ್ ಮೀ ಅಂತಿದ್ದಾರೆ ರಾಮ್ ಸಾರಿ ಐ ಆಮ್ ದ ಫ್ರಮ್ ಫ್ರೀ ಅಂತಿದ್ದಾರೆ ಯಾರಂತ ಗೊತ್ತಿಲ್ಲ ರಾಮ್ ಸಾರಿ ಅವರೇ ಒಂದು ಲೈಕ್ ಕೊಡಿ ಯಾರೋ ಆಗಲಿ ನನಗೊಂದು ಲೈಕ್ ಕೊಡಿ ಉಡುಪಿ ಅವರು ಹೇಳ್ಬೋದು ಅದು ಲೈವ್ ಇಜ್ಜಿ ಬಂದು ಥಿಂಕ್ ಮಲ್ಪಿ ಓಕೆ ಜಾಯಿನ್ ಮಾಡಿ ಅಂತೆ ನೋಡಿ ಲೋಕೇಶ್ ಅವರೇ ಇನ್ನೂ ಗಿಫ್ಟ್ ಬಂದಿಲ್ಲ ನೋಡಿ ಲೋಕೇಶ್ ಅವರೇ ಗಿಫ್ಟ್ ಬಂದಿಲ್ಲ ಇದು ದಾಣೆ ಮಾರೇ ಲೋಕೇಶ್ ಅಣ್ಣ ಗಿಫ್ಟ್ ಕೊಡ್ಬಿಟ್ಟಾರು ಯಾನು 5 AM ಲಕ್ಕೊಂದು ಇತ್ತೆ यान टू सब किसको दिया भैया आप टू सब किसको दिया भैया जनरल नॉलेज भैया नेपाल आप किसको सब दे दिया टू हमको इंग्लिश नहीं आएगा भैया हमको हिंदी है थोड़ा आएगा बोलो ना भैया किसको सब हो गया हेमंत गौड़ वीणा अक्का जेत्तरे ವೀಣಾ ಅಕ್ಕ ಜೆತ್ತದು ಪಜೆಟುಲೇರ ಅಂದಾರ 10 ಗಂಟೆಗೆ ಬೋದು ಜೈದೇರಾರ್ ಜನರಲ್ ನಾಲೆಜ್ ನೇಪಾಲ್ ಸೂಪರ್ ಸಪೋರ್ಟ್ ಲೋಕೇಶ್ 3 ದೇರ್ ತಿನೋಡ್ಸಿಸ್ ತಾರೆ ತಿನೋಡ್ಸಿ ಇತ್ತೆ ದಾದಾ ಅಂಡು ಉಡುಪಿಸಿಸ್ ಓಯ್ ಯಾನ್ ಪೋಪೆವೆ ಎನ್ನ ಹಸ್ಬೆಂಡ್ ಬತ್ತೇರಾ ಅಂದು ಜನರ ಲಿಫ್ಟ್ ದ ಸೌಂಡ್ ಕೇಂಡು ತರೆ ತಿನ್ನರೇ ನನ್ನ ಚೈನೀಸ್ ಅತ್ತಿಯೇ ಅಯ್ಯೋ ದೇವ ಹೇಮಂತ್ ಗೌಡ ಇರ್ದಾದ ಪೋಪುಲು ಜಿ ಕೆ ಗಿಫ್ಟ್ ಪ್ಲೀಸ್ ಜಿ
ಕೆ ಯಾರು? ಕೆ ಯಾರು? ಯಾರಿಗೆ ಕೊಟ್ರಿ? ಓ ಹೋ 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 ಜನರಲ್ ನಾಲೆಜ್ ಅವರೇ, ಗಿಫ್ಟ್ ಡನ್. ಅವರಿಗೆ ಕೊಡಿ, ನಾನು ಅವರಿಗೆ ಹೇಳ್ತೀನಿ. ಇಲ್ಲಾಂದರೆ ಅವರಿಗೆ ಹೇಗೆ ಹೇಳುವುದಂತ ನಂಗೆ ಗೊತ್ತಾಗಲ್ಲ. ನೀವು ಅವರಿಗೆ ಕೊಡಿ, ನಾನು ಅವರು ಕೊಡ್ತಾರೆ ವಾಪಸ್. ಲೋಕೇಶ್ ಯು ಹೋ ಚಿರವಾರೆ ಕರ್ತಾರೆ ಅವುಜಿ ನಲ್ಪ ಜನ ಬೈದು ಡೆಡ್ಡೆ ಆಯ್ತು. ಯಾನ್ ಬಾಯಿ ಅವೇ ಮಾತಿರಿಗಳ ಜನರಲ್ ನಾಲೆಜ್ ಅವರಿಗೆ. ಜನರಲ್ ನಾಲೆಜ್ ಓ ಜನರಲ್ ಅಣ್ಣ, ನೀವು ಗಿಫ್ಟ್ ಕೊಡಲಿ ಅಣ್ಣ. ಜನರಲ್ ನಾಲೆಜ್ ನೇಪಾಲ್. ನಿಮ್ಮ ಅಡುಗೆ ಸಖಿ ದೀದಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಜನರಲ್ ನಾಲೆಜ್ ನೇಪಾಲ್. ಅವರು ಇಂಗ್ಲೀಷ್ನವ್ರು, ನಮಗೆ ಇಂಗ್ಲೀಷ್ ಬರಲ್ಲ, ಏನು ಮಾಡೋದು? ಉಡುಪಿ ಅಕ್ಕ ಏನು ಒಂಚಂಡ ಮಾತೆರೆಗ್ಲ ಬಾಯಿ ನನ್ನೊಂದು ಸರ್ತಿ ತಿಕ್ಕಗ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ 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 ಬಾಯ್. ಉಡುಪಿ ಸಿಸಿ ಜೆತ್ತಾರೆ ಉಳ್ಳೇರಿ ಯಾರು? ಉಡುಪಿ ಅಕ್ಕ ಉಳ್ಳೇರು ಹೇಮಂತಣ್ಣ, ಉಳ್ಳೇರು ಪಲ್ಲೆ ಬ್ರದರ್, ಉಳ್ಳೇರು ತುಲ್ಲೆ ಉಡುಪಿ ಅಕ್ಕನೆಲ್ಲ ಇವಾಗ ಪೂರ ಜಾಯಿನ್ ಅಲ್ಲವೇ? ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ನೀವು ಕೂಡ ರಿಟರ್ನ್ ಮಾಡಿ, ಅವ್ರು ಕೊಡ್ತಾರೆ ಅಂದನಲ್ವ ನಾನು, ಅವ್ರು ಕೊಡ್ತಾರೆ. ನೇಪಾಲ್ ಬ್ರೂ ಕಲ್ 2 बजे उडुपी सिस उडुपी नायक दीदी का लाइव चैनल हाय, आप ज्वाइन करो. ಬಾಯ್ ಅಕ್ಕ ಬಾಯ್ ಬಾಯ್. ಯಾನ್ ಪೋಪೆ ಗುಡ್ ನೈಟ್ ಬ್ರದರ್. ಯಾನ್ಲ ಪೋಪೆ ಗುಡ್ ನೈಟ್ ಮೆಗ್ಗೆನ ಗುಲೇಪುರ. ಬಾಯ್ ಸಿಸ್ ಬಾಯ್. ಜೆಪ್ಪುನ ಇಜ್ಜೆರ್ನ ಉಡುಪಿ ಅಕ್ಕ ಜೆಪ್ನ ಇಜ್ಜಿಗೆ ಉಡುಪಿ ಅಕ್ಕ ಜೆಪ್ಪಿಯವ್ರಿಗೆ ಯಾರಿಗೂ ಇತ್ತ ನೆರ್ಪೇರಿತ ರಿಟರ್ನ್ ಕೊಡ್ತಾ ತೂಲೆ. ವಿಡಿಯೋ ನೋಡಿದ್ರಾ ಬ್ರೂ? ಕಮೆಂಟ್ ಹಾಕಿ. ವಿಡಿಯೋ ನೋಡಿ. ಅವರಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ಅವರು ಇಂಗ್ಲೀಷ್ನವರು. ನೇಪಾಲ್ ಬ್ರೂ ಪ್ಲೀಸ್ ಕಮೆಂಟ್ ಪ್ಲೀಸ್ ಕಮೆಂಟ್, ಗಿವ್ ಮೀ ಕಮೆಂಟ್, ಗಿವ್ ಕಮೆಂಟ್. ನಿಮ್ಮ ಅಡುಗೆ ಸಖಿ ಸಿಸ್ ಬಾಯ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಬಾಯ್ 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 ಬಾಯ್. ಅಡುಗೆ ಸಖಿ ಅವರೇ ಬಾಯಿ. ಗುಡ್ ನೈಟ್ ಅವರೇ. ಅರ್ಥ ಇಂದು ಮಲ್ತಂದು ಇಜ್ಜರತ್ತೆ ಯಾನ್ ಬಾಯ್ ಏನು ಮಲ್ತೆ ಬಾಯ್. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಾತೆರಿಗಳು ಒಂಜಿ ನಲ್ಪಾತಂಡ ಬೇಜಾರಿತಿಜಿ ಮಲ್ಲೇಜಿ 30 ಮಾಡಿ ಬಾಯ್. ಐಟ್ಲಾ ಒಂಜಿ ಅಂಗಲಪ್ಪ. ಬಾಯ್ ಕಟ್ ಮಲ್ತೆ.